राम हरे हरे, हरे कृष्णा कृष्ण कृष्ण, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण 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 हरे हरे, हरे राम 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 हरे हरे, हरे कृष्णा कृष्ण 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 हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದೀಗ ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಸೊ ಇದನ್ನ ಶೀಲ ಪ್ರಭುಪಾದರು ಶೀಲ ಪ್ರಭುಪಾದಕ್ಕೆ ತುಂಬಾ ಇಷ್ಟವಾಗಿರುವಂತಹ ಭಜನೆ. ಹೆಚ್ಚು ಪ್ರವಚನ ಮಾಡಿದಾಗ ಹೆಚ್ಚು ಬಾರಿ ಹೇಳಿರುವಂತಹ ಭಜನೆ ಇದು. ಇದು ನಾವೆಲ್ಲರೂ ಸಹ ಕಲ್ತ್ಕೋಬೇಕಾಗಿರೋ ಭಜನೆ. ಇದು ತುಂಬಾ ಸುಲಭವಾಗಿದೆ. ಮತ್ತೆ ಇದರಲ್ಲಿ ಬರೀ 4 ಲೈನ್ ಇದೆ. ಸೊ ಎಲ್ಲರೂ ಇದನ್ನ ನೀವು ಬಾಯ್ಟ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ. ಸೊ ಭಗವಂತನಿಗೆ ನಾವು ಭಾವಪೂರ್ಣವಾಗಿ ಹೇಳ್ಕೊಳ್ಲಿಕ್ಕೆ ಇದು ಸರಿಯಾಗಿರುವಂತಹ ಭಜನೆ ಇದು. ಹರೇ ಕೃಷ್ಣ. ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ, ಗಿರಿವರಧಾರಿ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನ ತೀರಾವನಚಾರಿ, ಯಮುನ ತೀರಾವನಚಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ, ಗಿರಿವರಧಾರಿ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನ ತೀರಾವನಚಾರಿ, ಯಮುನ ತೀರಾವನಚಾರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳೇ, ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ ನಾನು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ,
ಗುರು ಪ್ರಾರ್ಥನೆಯೊಂದಿಗೆ ನಾವು ಇದರಿಂದ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्री राधा कृष्ण पादान् सहगण ललिता श्री विशाखान्वितांश्च. हे कृष्ण करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोस्तुते. तप्त काञ्चन गौरांगी राधे वृन्दावनेश्वरी वृषभानु सुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने. नामस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौर भक्त वृंदा. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. ಹರೇ ಕೃಷ್ಣ. ಮಾತಾಜಿಲ ಪ್ರಭುಜಿಲ ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಭಗವದ್ಗೀತೆ ಜ್ಞಾನವನ್ನ ನಿಮ್ಗೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನಮ್ಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆಯ ಅಧ್ಯಾಯದ ಹೆಸರನ್ನು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಶ್ರದ್ಧಾತ್ರಯ ವಿಭಾಗ ಯೋಗ. ಶ್ರದ್ಧಾತ್ರಯ ವಿಭಾಗ ಯೋಗ. ಅದ್ರಲ್ಲಿ 28 ಶ್ಲೋಕಗಳಿತ್ತು. ಅರ್ಜುನನ ವಿಚಾರಣೆಯಿಂದ ಶುರುವಾಗುತ್ತೆ. ಅರ್ಜುನ ಅನಧಿಕೃತ ಆರಾಧನೆಯ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ. ಅಂದ್ರೆ ನಮ್ಮ ಗ್ರಂಥದಲ್ಲಿ ಹೇಳಿಲ್ಲ, ಆದ್ರೆ ಅದನ್ನ ಒಬ್ರು ಶ್ರದ್ಧೆಯಿಂದ ಮಾಡಿದಾಗ ಅದರ ಫಲ ಏನಿರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಾದ್ಮೇಲೆ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ನಾವು ಏನು ನಂಬಿಕೆ ಅಥವಾ ಶ್ರದ್ಧೆಯನ್ನ ಇಟ್ಕೊಂಡಿದೀವಿ ಅದು, ಮತ್ತೆ ನಾವು ಮಾಡುವ ಆರಾಧನೆ, ನಾವು ತಿನ್ನುವ ಆಹಾರ, ತಪಸ್ಸು, ದಾನ ಇವೆಲ್ಲವೂ ಸಹ 3 ಗುಣದಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವು ಈ 3 ಗುಣಗಳನ್ನ ಮೀರಿ ನಾವು ಅಶುದ್ಧ ಸತ್ವಗುಣಕ್ಕೆ ಬಂದಾಗ ಅಷ್ಟೇ ನಾವು ಅಕರ್ಮದಲ್ಲಿ ಈ ಎಲ್ಲ ಯಜ್ಞ, ದಾನ, ತಪ, ನಮ್ಮ ಆಹಾರ, ಶ್ರದ್ಧೆ ಎಲ್ಲವೂ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ನಾವ್ ಯಾವ್ದೇ ಒಂದು ಯಜ್ಞ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅದು ನನ್ಗೆ ಇವತ್ತು ಎಕ್ಸಾಮ್ ಇದೆ, ನಾನು ಅಲ್ಲಿ ಎಕ್ಸಾಮ್ ಇದೆ ಮಾತಾಜಿ. ಮತ್ತೆ ಅಟೆಂಡೆನ್ಸ್ ಲಿಂಕ್ ಒಂದು ಹಾಕ್ಬಿಡ್ತೀರಾ? ಮತ್ತೆ ನಾನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿಲ್ಲ, ನೀವು ಬರ್ತೀರಾ ಅನ್ಕೊಂಡು. ಹೌದಾ? ಅಲ್ಲ, ನನಗೂ ಈಗಲೇ ಜಸ್ಟ್ ಆಗ್ತೀನಿ. ಅದು ಈಗಲೇ ಜಸ್ಟ್ ಗೊತ್ತಾಗಿದ್ದು ಎಕ್ಸಾಮ್ ಇದೆ ಅಂತ. ಪರವಾಗಿಲ್ಲ, ನೀವು ಇದು ಅಟೆಂಡೆನ್ಸ್ ಲಿಂಕ್ ಒಂದು ಹಾಕ್ಬಿಟ್ಟು ಲೀವ್ ಆಗಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಪರವಾಗಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಲ್ ದ ಬೆಸ್ಟ್ ಮಾತಾಜಿ. ಆಲ್ ದ ಬೆಸ್ಟ್ ನಿಮ್ಗೆ ಎಕ್ಸಾಮ್. ಥ್ಯಾಂಕ್ ಯು ಮಾತಾಜಿ. ಬೇಗ ಮುಗೀತು ಅಂದ್ರೆ ಬರ್ತೀನಿ ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಕೊನೆಗೆ ನಮ್ಗೆ ಏನಿದ್ರು ಕೃಷ್ಣ ಯಜ್ಞ, ದಾನ, ತಪಸ್ಸನ್ನ
ನಾವು ಮಾಡ್ಲೇಬೇಕು. ಅದನ್ನ ಮಾಡಿದಾಗ ಈ ಓಂ ತತ್ಸತ್ ಅನ್ನೋ ಒಂದು 3 ಪದಗಳನ್ನ ನಾವು ಉಪಯೋಗಿಸ್ಬೇಕಾಗತ್ತೆ. ಓಂ ಅನ್ನೋದು ಭಗವಂತನನ್ನ ಸೂಚಿಸುತ್ತೆ. ತತ್ ಅನ್ನೋದು ನಾವು ಮೋಕ್ಷದ ಉದ್ದೇಶ ಇಟ್ಕೊಂಡು ನಾವು ಯಜ್ಞದಾನ ತಪವನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದು ಸೂಚಿಸುತ್ತೆ. ಸತ್ ಅಂತಂದ್ರೆ ನಮ್ಗದು ಶಾಶ್ವತ ಫಲವನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ 3 ಪದಗಳ ಅರ್ಥವನ್ನ ನಾವೇನೇ ತಿಳ್ಕೊಂಡ್ವಿ. ಸೊ ಇವತ್ತಿನ ಅಧ್ಯಾಯ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಸೊ ಇದನ್ನ ಉಪಸಂಹಾರ ವೈರಾಗ್ಯ ಪರಿಪೂರ್ಣತೆ ಅಂತ ಸಹ ಕರೀತಾರೆ. ಸೊ ಇವಾಗ ನಮ್ಗೆ ಗೀತಾ ಸಾರಾಂಶವನ್ನ ನಾವು ನೋಡಿದ್ವಿಲ್ಲ, ಅದೇ ತರನೇ ಮತ್ತೆ ನೋಡಿ ಕೃಷ್ಣ ಎಲ್ಲವನ್ನ ಮತ್ತೆ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅವರು ಉಪಸಂಹಾರವನ್ನ ಮಾಡ್ತಾರೆ. 2ನೇ ಅಧ್ಯಾಯದಲ್ಲಿ ಅವರು ಮತ್ತೆ ಸಂಕ್ಷಿಪ್ತವಾಗಿ ನಮ್ಗೆ ಪರಿಚಯವನ್ನ ಕೊಟ್ರು. ಅದಾದ್ಮೇಲೆ ಈಗ ಮತ್ತೆ ಅವರು ಕನ್ಕ್ಲೂಷನ್ ಮಾಡ್ತಾ ಇದ್ದಾರೆ, ಉಪಸಂಹಾರ ಮಾಡ್ತಾ ಇದ್ದಾರೆ. ಇದನ್ನ ವೈರಾಗ್ಯ ಪರಿಪೂರ್ಣತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 78 ಶ್ಲೋಕಗಳಿದೆ. ನಾವು ಈ ವೈರಾಗ್ಯ ಅನ್ನೋ ಒಂದು ಪದವನ್ನ ನಾವು ತುಂಬಾ ಹೆಚ್ಚು ಬಾರಿ ಕೇಳಿದೀವಲ್ವಾ ಭಗವದ್ಗೀತೆಯಲ್ಲಿ. ನಾವೆಲ್ಲರೂ ನಾವ್ ಇವಾಗ ತಿಳ್ಕೊಂಡಿದೀವಿ ಅಂತ ಅನ್ಕೊಂಡಿದೀನಿ. ಯಾರಾದ್ರೂ ಹೇಳ್ತೀರಾ ವೈರಾಗ್ಯ ಅಂತಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಭಗವದ್ಗೀತೆ ಕ್ಲಾಸ್ಗೆ ಬಂದು ಕೃಷ್ಣನ ಪ್ರಕಾರ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಎಲ್ಲದ್ರೊಳಗೆ ಇದ್ದು ಯಾವ್ದು ಇಲ್ಲ ಅಂತ ಅನ್ನಿಸ್ಕೊಳ್ತು. ಮಾತಾಜಿ, ಎಲ್ಲದ್ರೊಳಗೆ ಇದ್ದು ಯಾವ್ದೋ ಕಂಡುಕೊಳ್ಳದೆ ಇರುದು. ಹಾ, ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭೌತಿಕ ಸುಖದ ಬಗ್ಗೆ ಅನಾಸಕ್ತಿ, ಐಹಿಕ ಸುಖದ ಬಗ್ಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತಾರಾದ್ರೂ ವೈರಾಗ್ಯಕ್ಕೆ? ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಿಲ್ಲ ಅಂದ್ರೆ ನಮ್ಗೆ ಈ ಅಟ್ಲೀಸ್ಟ್ ಭಗವದ್ಗೀತೆ ಕ್ಲಾಸ್ ಬಂದ್ರೆ ಇದು ವೈರಾಗ್ಯ ಅನ್ನೋದೇನಂತ ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ. ಎಲ್ಲವನ್ನು ತ್ಯಾಗ ಮಾಡೋದು. ಎಲ್ಲವನ್ನ ತ್ಯಾಗ ಮಾಡೋದು. ಓಕೆ, ಮತ್ತಾರಾದ್ರೂ? ನಿರಾಸಕ್ತಿಯನ್ನ ಬೆಳೆಸಿಕೊಳ್ಳೋದು. ಓಕೆ, ಧನ್ಯವಾದ ಮಾತಾಜಿ. ನಿರಾಸಕ್ತಿಯನ್ನ ಬೆಳೆಸ್ಕೊಳೋದು. ಓಕೆ, ಎಲ್ಲಾ ಕೆಲಸ ಮಾಡ್ಬೇಕು, ಆದ್ರೆ ನಾವು ಅದನ್ನ ತುಂಬಾ ಅಟ್ಯಾಚ್ಮೆಂಟ್, ಅದ್ ಕನ್ನಡದಲ್ಲಿ ಹೇಳ್ಬಿಟ್ರೆ ನಿರಾಸಕ್ತಿ ಅಂದ್ರೆ ನಾವು ಹೆಂಗಾಗೋಗುತ್ತೆ ಅಂತಂದ್ರೆ ಅಂದ್ರೆ ಯಾವ ಕೆಲ್ಸನೂ ಮಾಡೋದೇ ಇಲ್ಲ ತರ ಆಗ್ಬಿಡುತ್ತೆ. ನಿರಾಸಕ್ತಿ ಅಂದ್ರೆ ನಮ್ಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ನಾವ್ ಅದನ್ನ ಯಾವ್ದು ಸರಿಯಾಗಿ ಮಾಡೋದಿಲ್ಲ. ಬಟ್ ಕೃಷ್ಣ ಅದನ್ನ ಹೇಳ್ತಿಲ್ಲ. ಅವರು ನಾವು ಪರಿಪೂರ್ಣವಾಗಿ ಮಾಡ್ಬೇಕು, ನಾವು ಉತ್ಸಾಹದಿಂದ ಮಾಡ್ಬೇಕು, ಆದ್ರೆ ಅದ್ರಲ್ಲಿ ನಾವು ಅಟ್ಯಾಚ್ಮೆಂಟ್ ಅಂತ ಹೇಳ್ಬಿಟ್ಟು ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೋಹ ಅನ್ನೋದು ಬೆಳೆಸ್ಕೋಬಾರ್ದು, ನಿರ್ಲಿಪ್ತತೆಯಿಂದ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಟ್ರೈ ಮಾಡ್ತೀರಾ ವೈರಾಗ್ಯ ಅಂದ್ರೆ ಏನಂತ? ನಿಮ್ಗೆ ಏನ್ ಅನ್ಸುತ್ತೋ ಹೇಳಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇವಾಗ ಕೃಷ್ಣ ಏನ್ ಹೇಳಕ್ ಹೊರಟಿದ್ದಾರೆ ಅದು ನಿಮ್ಗೆ ಗೊತ್ತಾಗತ್ತೆ. ವೈರಾಗ್ಯದ ಪರಿಪೂರ್ಣತೆ. ಸಂಸಾರ ಬಂಧನದಿಂದ ನಿರ್ಲಿಪ್ತವಾಗಿರೋದು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಪ್ರಭುಜಿಗಳು ಯಾರಾದ್ರೂ ಹೇಳ್ತೀರಾ? ಓಕೆ, ಸೊ ನಾವಿಲ್ಲಿ ತುಂಬಾ ಮುಖ್ಯವಾಗಿ ತಿಳ್ಕೊಬೇಕಾದ್ರು ವೈರಾಗ್ಯ ಅಂತಂದ್ರೆ ಏನು ಅಂದ್ರೆ, ನೋಡಿ ಭಗವಂತ ಎಷ್ಟು ಸುಂದರವಾಗಿರೋದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಲ್ವಾ. ಸೊ ಇವೆಲ್ಲನೂ ಸಹ ಭೌತಿಕ ವಸ್ತುಗಳು ಅಂತ ಹೇಳ್ಬಿಟ್ಟು ನಾವು ಇದನ್ನೆಲ್ಲ ನಾವು ತ್ಯಾಗ ಮಾಡ್ಬಿಟ್ರೆ ಅದು ನಿಜವಾದ ವೈರಾಗ್ಯ ಅಲ್ಲ, ಅದು ಯುಕ್ತ ವೈರಾಗ್ಯ ಅಲ್ಲ. ನಾವೆಲ್ಲವನ್ನ ನಮ್ಮ ಏನು ಕಾಯ ವಾಚ ಮನಸ್ಸ ಅಂತ ನಾವೇನ್ ಹೇಳ್ತೀವೋ ಅದು, ಮತ್ತೆ ಈ ಪ್ರಕೃತಿಯ ಸಂಪನ್ಮೂಲಗಳು ಎಲ್ಲವನ್ನ ನಾವು ಕೃಷ್ಣನ ಸೇವೆಗೆ ನಾವು ಉಪಯೋಗಿಸಿದಾಗ ಅದನ್ನ ನಿಜವಾದ ವೈರಾಗ್ಯ ಅಂತಾರೆ. ಅಲ್ಲಿ ನಾವು ನಮ್ಮ ಖುಷಿಗೆ ಮಾಡ್ತಾ ಇಲ್ಲ, ಭಗವಂತನ ಖುಷಿಗೋಸ್ಕರ ಎಲ್ಲವನ್ನ ನಾವು ಉಪಯೋಗಿಸ್ತಾ ಇದೀವಿ, ಯಾವ್ದನ್ನು ನಾವು ಬಿಡ್ತಾ ಇಲ್ಲ ಈ ಸೃಷ್ಟಿಯಲ್ಲಿ ಇರೋದನ್ನ ಅಲ್ವಾ. ಅದು ಯುಕ್ತ ವೈರಾಗ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ. ನಾವ್ ಇವಾಗ ಅಮ್ಮನ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಇವಾಗ ಅಮ್ಮ ಮನೇಲಿ ಅಡಿಗೆ ಮನೇಲಿ ಏನ್ ಬೇಕಾದ್ರೂ ಅವಳು ಮಾಡ್ಕೊಂಡು ತಿನ್ಬೋದು. ಆದ್ರೆ ಯಾವತ್ತೂ ಅವಳು ಮಕ್ಕಳಿಗೆ ಮತ್ತೆ ಗಂಡನಿಗೆ ಏನ್ ಇಷ್ಟನೋ ಅದನ್ನ ಮಾಡ್ತಾಳೆ ಅಲ್ವಾ. ಅದು ನಿಜವಾದ ವೈರಾಗ್ಯ ಅಲ್ವಾ. ತನ್ನ ರುಚಿಯನ್ನ ನೋಡ್ಕೊಂಡಲೆ, ತನ್ನ ಇಷ್ಟ ಕಷ್ಟಗಳನ್ನ ನೋಡ್ಕೊಂಡಲೆ, ಮನೆಯವರದು ಮಕ್ಕಳ ಮತ್ತೆ ಗಂಡನ ಇಷ್ಟವನ್ನ ನೋಡಿ ಅವಳು ತನ್ನ ಇಷ್ಟವನ್ನ ತ್ಯಾಗ ಮಾಡ್ತಾಳೆ ಅಲ್ವಾ. ತನ್ನ ಸಂತೋಷಕ್ಕೋಸ್ಕರ ಮಾಡಿಲ್ಲ. ಅದೇ ನಿಜವಾದ ವೈರಾಗ್ಯ ಅಂತಬಿಟ್ಟು ಕರೀತಾರೆ. ಇವಾಗ ಅರ್ಜುನನು ಸಹ ಅದೇ ಮಾಡ್ತಿರೋದು ನೋಡಿ. ನಾವು 1ನೇ ಅಧ್ಯಾಯದಲ್ಲಿ ನಾವೇನ್ ನೋಡಿದ್ವಿ, ಅಯ್ಯೋ ನಾನ್ ಇವ್ರ ಜೊತೆ ಇಲ್ಲ, ನನ್ನ ಬಂಧು ಬಾಂಧವರು, ನನ್ನ ನೆತ್ತಾಡ್ಸಿರುವಂತಹ ಭೀಷ್ಮ ಪಿತಾಮಹ ಇದ್ದಾರೆ, ನನ್ಗೆ ವಿದ್ಯೆನ ಕಲ್ಸ್ಕೊಟ್ಟಿರುವಂತಹ ದ್ರೋಣಾಚಾರ್ಯರು ಇದ್ದಾರೆ, ನಾನು ಇವ್ರ ಜೊತೆ ನಾನು ಯುದ್ಧ ಮಾಡದ, ನನಗೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ ನೋಡಿ. ಅವ್ರಿಗೆ ಇಷ್ಟ ಇಲ್ದಲೇ ಇರೋದು. ಆದ್ರೆ ಈ ಭಗವದ್ಗೀತೆನ ಕೇಳಿದ್ಮೇಲೆ ಅರ್ಜುನ ಏನ್ ಹೇಳ್ತಾನೆ ಅಲ್ವಾ, ನಾನು ಯುದ್ಧವನ್ನ ಮಾಡ್ತೀನಿ ಕೃಷ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೃಷ್ಣ ಅವ್ರಿಗೆ ಬಲವಂತ ಮಾಡ್ದಲಿದ್ರು ಅರ್ಜುನ ಈ ಜ್ಞಾನವನ್ನ ಪಡ್ಕೊಂಡ್ಮೇಲೆ ನನಗೆ ಅವ್ರಿಗೆ ಇಷ್ಟ ಇಲ್ದಲೇ ಇದ್ರು ಅದನ್ನ ಕೃಷ್ಣನಿಗೋಸ್ಕರ ಮಾಡ್ತಾರೆ. ಅದೇ ನಿಜವಾದ ವೈರಾಗ್ಯ. ಅದನ್ನೇ ನಾವಿಲ್ಲಿ ಭಗವದ್ಗೀತೆ ಮೂಲಕ ನಾವು ತಿಳ್ಕೊಬೇಕಾಗತ್ತೆ. ಸೊ 78 ಶ್ಲೋಕಗಳಿದೆ. ಸೊ ಹೆಚ್ಚು ಸಮಯ ಬೇಕಾಗುತ್ತೆ, ನಾನು ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಮುಗಿಸ್ಲಿಕ್ಕೆ. ಸೊ ಇದರಲ್ಲಿ 78 ಶ್ಲೋಕಗಳಿದೆ. ಇದರಲ್ಲಿ ಫಸ್ಟ್ ಕರ್ಮಯೋಗದ ಮೂಲಕ ಬಂಧನದಿಂದ ಸ್ವಾತಂತ್ರ್ಯವನ್ನ ಹೇಗೆ ಪಡೆಯೋದು ಅಂತ ಹೇಳ್ತಾರೆ. ಜ್ಞಾನಯೋಗ ಮತ್ತೆ ಕ್ರಿಯೆಯ 5 ಅಂಶಗಳನ್ನ ಹೇಳ್ತಾರೆ. ಪ್ರಕೃತಿಯ 3 ಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಒಬ್ರು ಕೆಲಸದ ಮೂಲಕ ಕೃಷ್ಣನನ್ನ ಹೇಗೆ ಪೂಜಿಸೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜ್ಞಾನ ಯೋಗದ
ಯೋಗದಿಂದ ಶುದ್ಧ ಭಕ್ತಿ ಸೇವೆಗೆ ಬರ್ಬೇಕು. ಇದೇ ನಮ್ಗೆ ಮೇನ್ ಆಗಿ ಬೇಕಾಗಿರೋದು. ನಾವು ಕರ್ಮಯೋಗದಿಂದ ನಾವು ಜ್ಞಾನಯೋಗದಿಂದ ನಾವು ಶುದ್ಧ ಭಕ್ತಿ ಸೇವೆಗೆ ಬರ್ಬೇಕು. ಅವಾಗ್ಲೇನೆ ನಾವು ಆ ಕೃಷ್ಣನ ಪ್ರೇಮವನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕೃಷ್ಣನಿಗೆ ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅರ್ಜುನ ಇದನ್ನೆಲ್ಲ ಕೇಳಿದ್ಮೇಲೆ ಹೋರಾಡ್ಲಿಕ್ಕೆ ಒಪ್ತಾನೆ. ಅದಾದ್ಮೇಲೆ ಸಂಜಯ ಹೇಳ್ತಾನೆ ಕೊನೆಯದಾಗಿ ಕೃಷ್ಣ ಮತ್ತೆ ಅರ್ಜುನರು ಎಲ್ಲಿ ಇರ್ತಾರೋ ಅಲ್ಲಿ ಗೆಲುವು ಖಚಿತ ಅಂತ ಹೇಳ್ಬಿಟ್ಟು ಅವರ ಅಭಿಪ್ರಾಯವನ್ನ ಹೇಳ್ತಾರೆ ಸಂಜಯ. ಸೊ ಇವಾಗ ನಾವು ನೋಡೋಣಂತೆ ಅರ್ಜುನ ಇಲ್ಲಿ ಏನು ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ಮತ್ತೆ ಈ ಅಧ್ಯಾಯವು ಸಹ ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಅರ್ಜುನನಿಗೆ ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನ ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ನೋಡಿ ಮತ್ತೆ ಅರ್ಜುನ ಕೇಳ್ತಾ ಇದಾರೆ, ತ್ಯಾಗ ಮತ್ತೆ ಸನ್ಯಾಸ ಇದರ ಉದ್ದೇಶ ಏನು, ನಾನು ಮತ್ತೆ ತಿಳ್ಕೋಬೇಕು. ಯಾಕಂದ್ರೆ ನೋಡಿ ಇವಾಗ ಅರ್ಜುನ ಏನೋ ತ್ಯಾಗ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಲ್ವಾ, ಇವಾಗ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದು ನಿಜವಾದ ತ್ಯಾಗನ ಅಥವಾ ಕೃಷ್ಣನಿಗೋಸ್ಕರ ಯುದ್ಧ ಮಾಡೋದು ನಿಜವಾದ ತ್ಯಾಗನ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅವ್ರಿಗೆ ಮತ್ತೆ ಗೊಂದಲದಲ್ಲೇನೆ ಅವರು ಅರ್ಜುನ ಇದ್ದಾರೆ. ಇಲ್ಲಿ ಋಷಿಕೇಶ, ಕೇಶಿ ರಾಕ್ಷಸನನ್ನ ಕೊಂದವನೇ, ಈ ಪದಗಳನ್ನೆಲ್ಲ ಉಪಯೋಗಿಸ್ತಾರೆ ಅಲ್ವಾ. ಯಾಕೆ ಈ ಪದಗಳನ್ನ ಉಪಯೋಗಿಸ್ತಾ ಇದ್ದಾರೆ ಅರ್ಜುನ ಅಂತಂತಂದ್ರೆ, ಕೇಶಿ ರಾಕ್ಷಸನನ್ನ ಏನು ಕೃಷ್ಣ ಕೊಲ್ತಾನೆ ಅಲ್ವಾ. ಇಲ್ಲಿ ರಾಕ್ಷಸನನ್ನ ಏನಕ್ಕೆ ಅದನ್ನ ಉಪಯೋಗಿಸ್ತಿದ್ದಾರೆ ಆ ಪದ ಅಂತಂದ್ರೆ, ನಮ್ಮಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಅದು ರಾಕ್ಷಸನ ತರ ನಮ್ಮನ್ನ ಅದು ಮುಂದುವರಿಯೋದಿಕ್ಕೆ ಬಿಡೋದಿಲ್ಲ. ಅದಕ್ಕೆ ನಮ್ಮೆಲ್ಲ ಗೊಂದಲಗಳನ್ನ ಪರಿಹರಿಸ್ಕೋಬೇಕು. ಅದಕ್ಕೋಸ್ಕರ ಈಗ ಅರ್ಜುನ ಗೊಂದಲದಲ್ಲಿದ್ದಾನೆ. ಅದಕ್ಕೆ ಅವನು ಕೃಷ್ಣನನ್ನ ಕೇಶಿ ರಾಕ್ಷಸನನ್ನ ಕೊಂದವನೇ ಅಂತ ಹೇಳ್ತಿದ್ದಾನೆ. ಋಷಿಕೇಶ ಅಂತಂದ್ರೆ ಈ ನಮ್ಮ ಇಂದ್ರಿಯಗಳ ಒಡೆಯ ಅಲ್ವಾ. ನಾವ್ ಇವಾಗ ಏನನ್ನಾದ್ರೂ ನಾವು ನಿಗ್ರಹ ಮಾಡ್ಕೋಬೇಕಂತಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಲ್ವಾ. ನಮ್ಮ ಎಲ್ಲರ ಇಂದ್ರಿಯಗಳ ನಿಯಂತ್ರಕ ಯಾರು ಅಂತಂದ್ರೆ ಕೃಷ್ಣ ಅಲ್ವಾ. ಅದಕ್ಕೇನೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಇವಾಗ ಏನನ್ನೋ ಅವನು ತ್ಯಾಗ ಮಾಡ್ಬೇಕಂದಾಗ ಕೃಷ್ಣನ ಅನುಗ್ರಹ ಬೇಕು ಅಲ್ವಾ. ಅವನೆಲ್ಲಾ ಇಂದ್ರಿಯಗಳ ಒಡೆಯ. ಅದಕ್ಕೆ ಇಲ್ಲಿ ಋಷಿಕೇಶ ಅಂತ ಹೇಳ್ಬಿಟ್ಟು ಆ ಪದವನ್ನು ಉಪಯೋಗಿಸ್ತಾ ಇದ್ದಾರೆ. ಶ್ರೀ ಭಗವಾನು ವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಂಗಂ ವಿಚಕ್ಷಣಾಹ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನ ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಾವ್ ಇವಾಗ ಸನ್ಯಾಸಿಗಳನ್ನ ನೋಡಿದ್ವಲ್ವಾ, ಅವ್ರು ಏನ್ ಮಾಡ್ತಾರೆ, ಮನೆ ಮಠ ಎಲ್ಲವನ್ನ ಬಿಟ್ಬಿಟ್ಟು ಈ ಐಹಿಕ ಬೈಕೆ ಯಾವ್ದೇ ನಮ್ಗೆ ಕೊಡುತ್ತೋ ಅದೆಲ್ಲವನ್ನ ತ್ಯಜಿಸಿ ಅವರು ಕಾಡಿಗೆ ಹೋಗ್ತಾರೆ ಅಥವಾ ಹಿಮಾಲಯಕ್ಕೆ ಹೋಗ್ತಾರೆ, ಏಕಾಂಗಿ ಆಗಿರ್ತಾರೆ. ಅವ್ರ ಉದ್ಧಾರವನ್ನ ಅವ್ರು ನೋಡ್ಕೋತಾರೆ. ಆತ್ಮ ಸಾಕ್ಷಾತ್ಕಾರ ಮಾಡೋದನ್ನ ನಾವು ನೋಡಿದೀವಿ. ಅವ್ರನ್ನೇ ನಾವು ಹೆಚ್ಚಾಗಿ ಸನ್ಯಾಸ ಅಂತ ಹೇಳ್ಬಿಟ್ಟು ಹೇಳೋದಲ್ವಾ, ಸನ್ಯಾಸಿಗಳು ಅಂತ ಹೇಳ್ತೀವಿ. ಮತ್ತೆ ಇನ್ನ ವಿದ್ವಾಂಸರು ಇನ್ನ ಏನಕ್ಕೆ ಅವರು ತ್ಯಾಗ ಅಂತ ಕರೀತಾರೆ ಅಂತಂದ್ರೆ, ನಾವು ಕರ್ಮವನ್ನ ಮಾಡ್ತೀವಿ, ಆ ಕರ್ಮದ ಫಲದ ಮೇಲೆ ನಾವು ಯಾವುದೇ ಒಂದು ಏನು ಪ್ರತಿಫಲಾಕ್ಷೆ ಇಟ್ಕೊಂಡಿರೋದಿಲ್ಲ. ನಾವು ಆ ಫಲ ಸಿಕ್ಕಿದ್ರೆ ಅಷ್ಟೇ ನಾನು ಕರ್ಮವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇರಬಾರ್ದು. ಅದನ್ನ ತ್ಯಾಗ ಅಂತ ಹೇಳ್ತೀವಿ. ನೋಡಿ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತಲ್ವಾ. ಇವಾಗ ನಾನು ಒಂದ್ ತಿಂಗಳು ಪೂರ್ತಿ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬೆಳಗ್ಗೆ ಯಾವಾಗ್ಲೋ ಹೋಗ್ಬಿಟ್ಟು ರಾತ್ರಿ ಯಾವಾಗ್ಲೋ ಬಂದಾಗ ಅದರದ್ದು ಸಂಬಳದ ಮೇಲೆ ನನಗೆ ಏನು ಮೋಹ ಇಟ್ಕೋಬಾರ್ದು ಅಂತಂದ್ರೆ ಅದು ತ್ಯಾಗನೇ ತಾನೆ ಅಲ್ವಾ. ಸೊ ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಕರ್ಮ ಫಲಗಳನ್ನ ಬಿಟ್ಟು ಬಿಡುವುದೇ ತ್ಯಾಗ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ. ಇವಾಗ ನನ್ ಕರ್ಮ ಮಾಡಿದೀನಿ, ಸೊ ಅದು ಮಿಕ್ಕಿರೋದು ಕೃಷ್ಣನ ಇಚ್ಛೆ ಅಲ್ವಾ. ನನಗೆ ಎಷ್ಟು ಅದರಿಂದ ಬರುತ್ತೆ ಲಾಭನೇ ಆಗ್ಲಿ ಅಥವಾ ಅದರ ಫಲ ಎಷ್ಟಿರುತ್ತೋ ಅದು ಕೃಷ್ಣನಿಗೆ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳೋದನ್ನೇ ತ್ಯಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯ ಮಿತಿ ಚಾಪರೆ. ಎಲ್ಲ ಬಗೆಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನೂ ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನ ಬಿಡಲೇಬಾರದೆಂದು ಹೇಳುತ್ತಾರೆ. ನೋಡಿ ಇಲ್ಲಿ ಕಾಮ್ಯ ಕರ್ಮಗಳು ಅಂತಂದ್ರೆ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವ್ ಯಾವುದೇ ಒಂದು ಕೆಲಸಗಳನ್ನ ಮಾಡಿದ್ರೆ ಅದು ದೋಷಯುಕ್ತ ಅಂತ ಹೇಳ್ಬಿಟ್ಟು ಕೆಲವು ವಿದ್ವಾಂಸರು ಹೇಳ್ತಾರೆ. ಇನ್ನ ಮಹಾಚಿಂತಕರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಾವ್ ಯಾವ್ದನ್ನ ಬಿಟ್ಕೂಡ್ದು ಅಂತ ಹೇಳ್ತಾರೆ. ಎಸ್ಪೆಷಲಿ ಯಾವ್ದು ಯಜ್ಞ ದಾನ ತಪಸ್ಸುಗಳನ್ನ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅವರು ತುಂಬಾ ಭಕ್ತಿಯಲ್ಲಿ ಮುಂದುವರೆದಿದ್ರು ಸಹ ಯಜ್ಞ ದಾನ ತಪ ಮಾಡ್ಲೇಬೇಕಂತಾರೆ. ಇವಾಗ ನೋಡಿ ಕಲಿಯುಗದ ಯಜ್ಞ ಯಾವ್ದು, ಸಂಕೀರ್ತನ ಯಜ್ಞ. ಅದಕ್ಕೆ ನಾವು ನೋಡ್ತೀವಲ್ವಾ, ಷಡ್ಗೋಸ್ವಾಮಿಗಳು ಅವ್ರ ಕೈಯಲ್ಲಿ ಯಾವಾಗ್ಲೂ ಸಹ ಜಪ ಮಣಿದು ಏನು ಬ್ಯಾಗ್ ಇದ್ದೇ ಇರುತ್ತೆ, ಜಪ ಬ್ಯಾಗ್ ಇದ್ದೇ ಇರುತ್ತೆ. ಅಂದ್ರೆ ಯಜ್ಞ ದಾನ ತಪಸ್ಸನ್ನ ಬಿಡ್ಲೇಬಾರ್ದು ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ತಪಸ್ಸುಗಳನ್ನ ಬಿಡಬಾರದು, ಅವುಗಳನ್ನ ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ.
ನೋಡಿ ಕೃಷ್ಣನು ಹೇಳ್ತಾ ಇದಾರೆ ಯಜ್ಞದಾನ ಬಿಡ್ಕೂಡ್ದು ಅಂತ ಹೇಳ್ಬಿಟ್ಟು ಕೃಷ್ಣನು ಹೇಳ್ತಾ ಇದಾರೆ. ಇದು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಎಂತಹ ಮಹತ್ವರನ್ನು ಸಹ ಅದು ಪರಿಶುದ್ಧಗೊಳಿಸುತ್ತೆ ಅಲ್ವಾ. ಇವಾಗ ನೋಡಿ ನಾವೇನಾದ್ರೂ ಭಕ್ತಿ ಮಾರ್ಗಕ್ಕೆ ಬಂದ್ರೆ ನಮ್ಗೆ ಅಹಂಕಾರ ಅದೆಲ್ಲ ಇಲ್ಲ ಅನ್ನೋ ತರ ಆಗ್ಬಿಡತ್ತಾ? ಇಲ್ಲ, ನಮ್ಗೆ ಏನಾಗುತ್ತೆ, ಓ ನಾನ್ ತುಂಬಾ ಭಕ್ತಿ ಮಾಡ್ತಾ ಇದೀನಿ, ನಾನು ತುಂಬಾ ಭಗವಂತನ ಶ್ರೇಷ್ಠ ಭಕ್ತ, ನಾನು ಇಷ್ಟು ದಾನ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಆ ತರ ಬರುತ್ತೆ ಅಲ್ವಾ. ಭಕ್ತಿ ಮಾರ್ಗದಲ್ಲಿ ಇದ್ದಿದ್ ಮಾತ್ರಕ್ಕೆ ನಮ್ಗೆ ಇದೆಲ್ಲ ಹೊರಟೋಗುತ್ತೆ ಅಂತ ಅಲ್ಲ. ಇವಾಗ ನಾವು ಅದನ್ನೆಲ್ಲ ಅದರಿಂದ ನಾವು ಮುಕ್ತನಾಗ್ಬೇಕು ಅಂತಂದ್ರೆ ನಾವು ಯಜ್ಞದಾನ ತಪಸ್ಸನ್ನ ನಾವು ಮಾಡ್ಲೇಬೇಕು. ಆಗ ಅಹಂಕಾರ ಇರೋದಿಲ್ಲ ಅಲ್ವಾ. ನಾವು ನಮ್ಮಲ್ಲಿರೋದನ್ನ ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ನಂಗೆ ಆ ಒಡೆತನದ ಭಾವ ಹೋಗುತ್ತೆ ಅಲ್ವಾ. ನಾವೇನನ್ನಾದ್ರೂ ದಾನ ಕೊಟ್ಟಾಗ ಆ ಒಡೆತನದ ಭಾವ ಹೊರಟೋಗುತ್ತೆ. ಯಜ್ಞ ತಪ ಮಾಡ್ದಾಗ್ಲೂ ಅಷ್ಟೇ ಆ ಒಡೆತನದ ಭಾವ ಹೋಗಿ ನಮ್ಮ ನಿಜವಾದ ಸ್ಥಾನದ ಅರಿವು ನಮ್ಗೆ ಬರುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತೆ ಅಂತ. ನೀವು ಇದನ್ನ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈ ಪ್ರಸಂಗ ಅಲ್ವಾ. ನೋಡಿ ಇಲ್ಲಿ ಮೇಕೆಯ ತಲೆ ಇದೆ. ಸೊ ಇದು ಯಾರಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಮೇಕೆಯ ತಲೆಯನ್ನ ಯಾರು ಪಡ್ಕೋತಾರೆ ಈ ಯಜ್ಞ ಮಾಡುವಂತ ಒಂದು ಸಮಾರಂಭದಲ್ಲಿ? ಪ್ರಜಾಪತಿ. ದಕ್ಷ ಅಲ್ವಾ. ದಕ್ಷನಿಗೆ ಮೇಕೆಯ ತಲೆ ಬಂದಿದೆ. ಅದಾದ್ಮೇಲೆ ಅವನು ಯಜ್ಞವನ್ನ ಪೂರ್ತಿಗೊಳಿಸ್ತಾ ಇದ್ದಾನೆ ವಿಷ್ಣುವಿನ ತೃಪ್ತಿಗೋಸ್ಕರ. ನೋಡಿ ಕೊನೆಗೆ ವಿಷ್ಣುವೇ ಪ್ರತ್ಯಕ್ಷರಾಗಿ ಆ ಯಜ್ಞವನ್ನ ಅವರು ನಡೆಸಿದ್ದಾರೆ. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪಾರ್ಥನೆ, ಎಲ್ಲ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅವನ್ನು ಕರ್ತವ್ಯ ಎಂದು ಮಾಡಬೇಕು, ಇದು ನನ್ನ ಅಂತಿಮ ಅಭಿಪ್ರಾಯ ಅಂತ ಹೇಳ್ತಾರೆ ಅಲ್ವಾ. ಸೊ ಕೃಷ್ಣ ನೋಡಿ ಏನ್ ಹೇಳ್ತಾ ಇದ್ರೆ ಎಲ್ಲ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ನಾವು ಮಾಡ್ಬೇಕು. ಅಂದ್ರೆ ಈ ಆಸಕ್ತಿನ ನಾವು ಇಂಟ್ರೆಸ್ಟ್ ಇಲ್ದಲೆ ಅಂತ ಅರ್ಥ ಮಾಡ್ಕೋಬೇಡಿ. ಆಸಕ್ತಿ ಇಲ್ದಲೆ ಅಂದ್ರೆ ಅದ್ರ ಮೇಲೆ ಮೋಹವನ್ನ ಬೆಳೆಸ್ಕೊಂಡಲೆ, ಆ ಕರ್ಮದ ಮೇಲೆ ಮೋಹವನ್ನ ಬೆಳೆಸ್ಕೊಂಡಲೆ, ಫಲಾಪೇಕ್ಷೆ ಇಲ್ದಲೆ ಕರ್ತವ್ಯ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಲ್ವಾ. ನಾವು ಕರ್ತವ್ಯ ಅಂತ ಮಾಡೋದು ಎಲ್ಲ ಕರ್ಮಗಳನ್ನ ನಾವು ಸಾತ್ವಿಕ ಗುಣದಲ್ಲಿ ಮಾಡುದು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ನೋಡಿ ಕರ್ತವ್ಯ, ನನ್ನ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೀನಿ. ಇವಾಗ ಮನೆಯವ್ರನ್ನೆಲ್ಲ ಪೋಷಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ಬಿಟ್ಟು ನಾವ್ ಹೇಗ್ ಮಾಡ್ತೀವೋ ಅದೇ ತರ ಎಲ್ಲ ಕೆಲಸಗಳನ್ನ ನಮ್ಮ ಕರ್ತವ್ಯ ಅಂತ ಹೇಳ್ಬಿಟ್ಟು ಮಾಡ್ಬೇಕಂತ ಕೃಷ್ಣ ಹೇಳ್ತಾ ಇದಾರೆ. ಇದು ನನ್ನ ಅಂತಿಮ ಅಭಿಪ್ರಾಯ ಅಂತ ಹೇಳ್ತಾರೆ. ನಮ್ಗೆ ಅವ್ರಿವ್ರ ಅಭಿಪ್ರಾಯ ನಮ್ಗೆ ಅಷ್ಟು ಮುಖ್ಯ ಇಲ್ಲ ಅಲ್ವಾ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಅಭಿಪ್ರಾಯ ತುಂಬಾ ಮುಖ್ಯ. ಸೊ ಇವಾಗ ಕೃಷ್ಣ ಏನ್ ಹೇಳ್ತಾರೆ, ನೀವು ಕರ್ಮವನ್ನೇ ಬಿಟ್ಬಿಡಿ ಅಂತ ಹೇಳ್ತಿಲ್ಲ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕರ್ಮವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಕರ್ಮದ ಫಲವನ್ನಷ್ಟೇ ನಾವು ತ್ಯಾಗ ಮಾಡ್ಬೇಕು. ಅದನ್ನ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೂ ಅಷ್ಟೇ ಅವರು ಅವರ ಪ್ರಾಣವನ್ನ ಒತ್ತೆ ಇಟ್ಟು ಒಂದು ಮನುಷ್ಯನೂ ಅಲ್ಲ ಅಲ್ವಾ, ಯಾವುದೋ ಒಂದು ಪ್ರಾಣಿಯನ್ನ ಅವರು ಮೇಕೆಯನ್ನ ಅವರು ರಕ್ಷಿಸ್ತಾ ಇದ್ದಾರೆ ಅಲ್ವಾ. ಅಂದ್ರೆ ನೋಡಿ ಅವರು ಈ ಕರ್ಮವನ್ನ ನನ್ನ ಕರ್ತವ್ಯ, ನನ್ನ ಕೈಲಿ ಈಜ್ಲಿಕ್ಕೆ ಸಾಧ್ಯ ಇದೆ, ಆ ಪ್ರಾಣಿಯ ಜೀವವನ್ನ ನಾನು ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಈಜಾಡಿ ಆ ಮೇಕೆಯನ್ನ ಕರ್ಕೊಂಡ್ ಬಂದಿದ್ದಾರೆ. ಸೊ ಅವರ ಮನಸ್ಥಿತಿ ಅಲ್ವಾ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲ. ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಯಜ್ಞ ದಾನ ತಪಸ್ಸನ್ನ ಎಲ್ಲರೂ ಮಾಡ್ಲೇಬೇಕು. ಇಲ್ಲಾಂದ್ರೆ ನಾವು ಪ್ರಾಣಿಗಳಾಗ್ಬಿಡ್ತೀವಿ. ಬರೇ ನಾವು ಆಹಾರ ಭಯ ನಿದ್ರಾ ಮೈಥುನ ಈ 4 ಮಾಡಿದ್ರೆ ನಮಗೂ ಮತ್ತೆ ಪ್ರಾಣಿಗಳಿಗೂ ಯಾವ್ದು ವ್ಯತ್ಯಾಸ ಇಲ್ಲ. ಈ ಮನುಷ್ಯ ಜನ್ಮವನ್ನ ನಾವು ಪಡೆದಾಗ ಯಜ್ಞ ದಾನ ತಪ ಈ 3 ನಾವು ಅಟ್ಲೀಸ್ಟ್ ಮಿನಿಮಮ್ ಸತ್ವಗುಣದಲ್ಲಾದ್ರೂ ಮಾಡ್ಬೇಕು. ನಾವು ನೋಡಿದ್ವಿ ಅಲ್ಲ, ಇದು ನನ್ನ ಕರ್ತವ್ಯ ಅನ್ನೋ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನನ್ನ ಕರ್ತವ್ಯ ಅಂತನಾದ್ರೂ ನಾವು ಮಾಡ್ಬೇಕಾಗತ್ತೆ. ಆಮೇಲೆ ನಮ್ಗೇನಾಗುತ್ತೆ, ಭಗವಂತ ನಮ್ಗೆ ದಾರಿ ತೋರಿಸ್ತಾನೆ. ನಾವು ಆ ಶುದ್ಧ ಸತ್ವ ಗುಣಕ್ಕೆ ಬರ್ಲಿಕ್ಕೆ ನಮ್ಗೆ ಅದೇ ತರ ಒಳ್ಳೆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳನ್ನ ನಮ್ಮ ಬಳಿಗೆ ಅವ್ರು ಕಳಿಸ್ತಾರೆ. ನಾವ್ ಯಾವಾಗ ತಯಾರಾಗಿದ್ದೀವೋ ಆಗ. ಸೊ ಇವಾಗ ನಾವು ಕರ್ಮವನ್ನ ಮಾಡ್ಬೇಕು, ಕರ್ಮದ ಫಲವನ್ನಷ್ಟೇ ತ್ಯಾಗ ಮಾಡ್ಬೇಕು. ಸೊ ಇವಾಗ ನೋಡಿ ನಾವು ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ವಾ, ಸತ್ವಗುಣ ರಜೋಗುಣ ತಮೋಗುಣದಲ್ಲಿ ಯಾರೊಬ್ರದಲ್ಲಾದ್ರೂ ನಂಬಿಕೆ ಇದ್ರೆ ಆ ನಂಬಿಕೆ ಆರಾಧನೆ, ದೇವತೆಗಳ ಆರಾಧನೆ ಮತ್ತೆ ಯಜ್ಞ ದಾನ ತಪ ಇವೆಲ್ಲವೂ ಸಹ 3 ಗುಣದಲ್ಲೇ ಇರುತ್ತೆ ಅಂತ ನಮ್ಗೆ ಹೇಳಿದ್ರು. ಮತ್ತೆ ಗುಣತ್ರಯ ವಿಭಾಗ ಯೋಗದಲ್ಲಿ ನಮ್ಗೆ ಪೂರ್ತಿಯಾಗಿ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಿಲ್ಲ, ಅಲ್ಲಿ ತುಂಬಾ ಅವ್ರು ವಿವರವಾಗಿ ತಿಳಿಸಿಕೊಟ್ರು. ಸಾತ್ವಿಕ ಗುಣ, ರಾಜಸಿಕ ಗುಣ ಮತ್ತೆ ತಾಮಸಿಕ ಗುಣದಲ್ಲಿ ಸಿಗುತ್ತೆ ಮುಂದಿನ ಜನ್ಮದಲ್ಲಿ ಅಂತನೂ ಸಹ ನಾವು ತಿಳ್ಕೊಂಡ್ವಿ. ಈಗ ಈ ಅಧ್ಯಾಯದಲ್ಲೂ ಅಷ್ಟೇನೆ ಕೃಷ್ಣ ಈ 3 ಗುಣದಲ್ಲೇ ತ್ಯಾಗ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಈ 3 ಗುಣದಲ್ಲೇ ಕರ್ತೃ ಮತ್ತೆ ಕರ್ಮ ಅವರೆಲ್ಲನೂ ಸಹ ಈ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಹಲವಾರು ಶ್ಲೋಕಗಳನ್ನ ಕೃಷ್ಣ ಹೇಳ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡಿ ಕೃಷ್ಣ ಈ 3 ಗುಣಗಳ ಬಗ್ಗೆನೇ ನಮ್ಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವೆಲ್ಲನೂ ಬಂಧಿತರಾಗ್ಬಿಟ್ಟಿದೀವಿ ಈ 3 ಗುಣಕ್ಕೆ. ಅದಕ್ಕೆ ನೀವು ಇದನ್ನ ಬಿಟ್ಟು ನೀವು ಆ ಶುದ್ಧ ಸತ್ವ ಗುಣಕ್ಕೆ ಬನ್ನಿ ಅಂತ ಹೇಳ್ತಾರೆ. ನೋಡಿ ನಮ್ಗೆ ತ್ಯಾಗ ತಕ್ಷಣ ತ್ಯಾಗ ಅಂತಂದ್ರೆ ಅವರು ತುಂಬಾ
ಏನು ಉನ್ನತ ಸ್ಥಾನದಲ್ಲಿದ್ದಾರೆ, ಅವ್ರು ಮಹಾತ್ಮರು ಅಂತ ನಾವು ಅನ್ಕೋತೀವಿ. ಆದ್ರೆ ನೋಡಿ ತ್ಯಾಗ, ನಾವ್ ದಾನ ನೋಡಿದ್ವಲ್ಲ, ಯಾವುದೇ ತರ ಬೇಕಾದ್ರೂ ನಾವು ದಾನ ಮಾಡ್ಬೋದು, ಇಲ್ಲ ಅಲ್ವಾ? ನಾವು ದಾನ ಮಾಡ್ಬೋದು, ಆದ್ರೆ ಅದು ತಮೋ ಗುಣದಲ್ಲೂ ಸಹ ಆ ದಾನ ಇರ್ಬೋದು. ಅದೇ ತರನೇ ಇಲ್ಲಿ ತ್ಯಾಗವೂ ಸಹ ಈ 3 ಗುಣದಲ್ಲಿ ಇರಬಹುದು ಅಂತ ಕೃಷ್ಣ ಹೇಳ್ತಾ ಇದ್ರೆ, ಹೇಗೆ ಅದನ್ನ ನಾವು ಅರ್ಥ ಮಾಡ್ಕೊಳೋದು? ಸತ್ವಗುಣದ ತ್ಯಾಗವ ಅಥವಾ ರಜೋಗುಣದ ತ್ಯಾಗವ, ತಮೋ ಗುಣದ ತ್ಯಾಗವ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸತ್ವಗುಣದಲ್ಲಿರುವ ತ್ಯಾಗ ಆದ್ರೆ ಸಾರಿ, ಫಸ್ಟ್ ಇಲ್ಲಿ ತಮೋಗುಣದ ತ್ಯಾಗವನ್ನ ನೋಡೋಣಂತೆ. ಅವರು ಭ್ರಮೆಯಲ್ಲಿ ಇರ್ತಾರೆ. ಸೊ ಭ್ರಮೆಯಲ್ಲಿ ಇರೋದ್ರಿಂದ ಅವ್ರು ಯಾವುದೇ ಒಂದು ತ್ಯಾಗವನ್ನ ಮಾಡಿದಾಗ ಅದನ್ನ ತಮೋಗುಣದ ತ್ಯಾಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಇಲ್ಲಿ ರಜೋಗುಣ, ಇವಾಗ ಬ್ರಹ್ಮೆ ಅಂತಂದ್ರೆ ಇವಾಗ ಹೆಂಗೆ ಅದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ಇವಾಗ ನೋಡಿ ಒಬ್ಬ ಕುಡುಕ ಇರ್ತಾನೆ ಅನ್ಕೊಳ್ಳಿ, ಅವ್ರಿಗೆ ಒಂದು ಸಂಸಾರನು ಕಟ್ಕೊಂಡಿರ್ತಾರೆ, ಆದ್ರೆ ಅವ್ರಿಗೆ ನನ್ನ ಏನು ನಿರ್ವಹಣೆಯಲ್ಲೇ ಈ ಸಂಸಾರ ಇರೋದು, ನನ್ನ ಮೇಲೆನೆ ಅವಲಂಬಿತರಾಗಿದ್ದಾರೆ ಅಂತ ಯೋಚನೆ ಮಾಡೋದಿಲ್ಲ ಅಲ್ವಾ? ಅವನ್ಗೆ ಆ ಕೆಟ್ಟ ವ್ಯಸನ ಏನಿರುತ್ತೋ ಅದರಲ್ಲೇ ಅವನು ತನ್ನನ್ನ ತಾವು ತೊಡಗಿಸ್ಕೊಂಡ್ಬಿಟ್ಟಿರ್ತಾನೆ ಅಲ್ವಾ? ಅವನು ಭ್ರಮೆಯಲ್ಲಿ ಇರ್ತಾನೆ. ಅದಕ್ಕೇನೆ ಇವಾಗ ಏನಾಗುತ್ತೆ, ಅಲ್ಲಿ ಅವನು ತ್ಯಾಗ ಮಾಡ್ತಾ ಇದ್ದಾನೆ, ಅಂದ್ರೆ ಸಂಸಾರವನ್ನ ನೋಡ್ಕೋತಾನೆ ಇಲ್ಲ. ಅವನು ಕಷ್ಟಪಟ್ಟು ದುಡಿದು ಮನೆ ಸಾಕ್ಲಿಕ್ಕೆ, ಮನೆಯವ್ರನ್ನ ಸಾಕ್ಲಿಕ್ಕೆ ಹಣವನ್ನ ತರ್ಬೇಕಲ್ವಾ, ಅದನ್ನ ಅವ್ನು ಮಾಡ್ತಾ ಇಲ್ಲ. ಅದನ್ನು ಸಹ ತ್ಯಾಗನೇ ಅಲ್ವಾ? ಇವಾಗ ಸನ್ಯಾಸಿಗಳು ಎಲ್ಲರನ್ನ ಬಿಟ್ಟು ಹೊರಗಡೆ ಹೋಗೋದನು, ಇಲ್ಲಿ ಈ ಕುಡುಕನು ಸಹ ಆ ಮನೆಯವರ ಸಂಸಾರದ ಜವಾಬ್ದಾರಿ ವಹಿಸ್ಕೊಳ್ಳಿಲ್ಲ ಅಂತಂದ್ರೆ ಎರಡನ್ನೂ ತ್ಯಾಗನೆ. ಆದ್ರೆ ಈ ತ್ಯಾಗವನ್ನ ಕೃಷ್ಣ ಇದು ತಮೋಗುಣದ ತ್ಯಾಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ರಜೋಗುಣದ ತ್ಯಾಗ ಯಾವ ತರ ಇರುತ್ತೆ ಅಂತಂದ್ರೆ, ಅವರು ಕಷ್ಟಪಟ್ಟು ದುಡಿತಾ ಇರ್ತಾರೆ, ಮನೆಯವ್ರನ್ನೆಲ್ಲ ನೋಡ್ಕೋತಾ ಇರ್ತಾರೆ, ಆದ್ರೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರೋ ಅದ್ರಲ್ಲಿ ಆ ಸಂಸಾರ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ನನಗೆ ಇಲ್ಲಿ ಈ ಸಂಸಾರದ ಜಂಜಾಟನೇ ಬೇಡ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಸಂಸಾರವನ್ನೇ ತೊರೆದು ಅವರು ಕಾಡಿಗೋ ಹಿಮಾಲಯಕ್ಕೋ ಹೊರಟೋಗ್ತಾರೆ. ಇದು ಯಾಕೆ ಅವರು ತ್ಯಾಗ ಅಂತಂದ್ರೆ, ಇಂದ್ರಿಯಗಳನ್ನ ಅವರು ಸಂತೋಷವಾಗಿ ಇಟ್ಕೊಳ್ಲಿಕ್ಕೋಸ್ಕರ ಇಲ್ಲಿ ತ್ಯಾಗ ಮಾಡಿದ್ದಾರೆ. ಅದಕ್ಕೇನೆ ಇದನ್ನ ರಜೋಗುಣದ ತ್ಯಾಗ ಅಂತ ಹೇಳ್ಬಿಟ್ಟು ಕರೀತಾ ಇದಾರೆ ಕೃಷ್ಣ. ಸತ್ವಗುಣದ ತ್ಯಾಗ ಯಾವ ತರ ಇರುತ್ತೆ, ನಾವು ಕರ್ತವ್ಯ ಮಾಡ್ತೀವಿ, ಆದ್ರೆ ಕರ್ತವ್ಯ ಮಾಡಿದಾಗ ಸಿಗೋ ಫಲದ ಮೇಲೆ ನಾವ್ ಯಾವುದೇ ಒಂದು ಆಸೆ ಇಟ್ಕೊಂಡ್ರಲ್ಲ, ನಾವ್ ಅದನ್ನ ತ್ಯಾಗ ಮಾಡ್ತಾ ಇದೀವಿ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾರೆ, ನಾವಲ್ಲಿ ಮೇಕೆದು, ನಾನು ಮನುಷ್ಯ, ನನಗೆ ಶಕ್ತಿ ಇದೆ, ಈಜಾಡ್ಲಿಕ್ಕೆ ಬರುತ್ತೆ, ಆ ಮೇಕೆನ ನಾನು ಕಾಪಾಡ್ಬೇಕು ಅಷ್ಟೇ ಅವ್ರದ್ದು. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು, ಐಹಿಕ ತೃಪ್ತಿಗಾಗಿ ಮಾಡುವ ಕರ್ಮವನ್ನ ಬಿಡಬೇಕು, ಆಧ್ಯಾತ್ಮಿಕ ಚಟುವಟಿಕೆಗೆ ನೆರವಾಗುವ ಕರ್ಮಗಳನ್ನ ಬಿಡಲೇಬಾರದು ಅಂತಾರೆ ಅಲ್ವಾ? ನಾವ್ ಇವಾಗ ಕೃಷ್ಣ ಎಷ್ಟೆಲ್ಲಾ ಕೆಲಸಗಳನ್ನ ಮಾಡ್ತಾ ಇದೀವಿ, ಅದನ್ನು ಸಹ ಕರ್ಮನೇ ಅಲ್ವಾ? ಹಾಗಾದ್ರೆ ಏನು ಪ್ರತಿಫಲ ನಿರೀಕ್ಷೆ ಇರ್ಕೂಡ್ದಾ ಅಂತ ಇಲ್ಲ. ಇವಾಗ ನಾನು ಇವಾಗ ಭಗವದ್ಗೀತೆ ಕ್ಲಾಸ್ ಅನ್ನ ಕೇಳ್ತಾ ಇದ್ದೀನಿ, ಭಗವದ್ಗೀತೆ ಕ್ಲಾಸ್ ನ ತಗೋತಾ ಇದ್ದೀನಿ ಅಲ್ವಾ? ಸೊ ಇಲ್ಲಿ ನಾನು ಇವಾಗ ಫಲಾಪೇಕ್ಷೆನ ನಿರೀಕ್ಷಿಸಿದ್ರೆ, ನನ್ನ ಎಲ್ಲಾರು ಹೊಗಳ್ಬೇಕು ಅಥವಾ ನಂಗೆ ತುಂಬಾ ಪುಣ್ಯ ಸಿಕ್ಬೇಕು, ಅದಕ್ಕೋಸ್ಕರ ನಾನು ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಂತ ಮನಸ್ಥಿತಿಯಲ್ಲಿ ಮಾಡಿದಾಗ ಅದೇನಾಗುತ್ತೆ, ನಾನು ಫಲಾಪೇಕ್ಷೆ ಇಟ್ಕೊಂಡೆ ನಾನು ಮಾಡ್ತಿದ್ದೀನಿ. ಅದು ಆಧ್ಯಾತ್ಮಿಕ ಕೆಲಸನೇ ಇರ್ಬೋದು ಅಲ್ವಾ? ಅಯ್ಯೋ ಇದು ನಾನು ಫಲಾಪೇಕ್ಷೆ ಇಟ್ಕೊಂಡ್ಬಿಡ್ತೀನಪ್ಪ, ಅದಕ್ಕೋಸ್ಕರ ಈ ಕೆಲಸನೇ ಮಾಡ್ಬಾರ್ದು ಅಂತ ಅನ್ಕೊಂಡ್ರೆ ನಾನು ಏನು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಚಟುವಟಿಕೆಗೆ ನೆರವಾಗುವ ಕರ್ಮಗಳನ್ನ ಬಿಡಲೇಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಕೃಷ್ಣ ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗ್ಬೇಕಂದ್ರೆ 5 ಅಂಶಗಳು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಸೊ ಇವಾಗ ಈ 5 ಅಂಶಗಳು ಏನಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ನಾವ್ ಯಾವಾಗ್ಲೂ ನಮ್ಮನ್ನ ಶಬಾಷ್ ಅನ್ಕೋತಾ ಇರ್ತೀವಲ್ವಾ, ನಾನೇ ಮಾಡಿದ್ದು, ನಾವೇನಾದ್ರೂ ಸಕ್ಸಸ್ ಆದ್ರೆ ನಾನೇ ಮಾಡಿದ್ದು ಅಂತ. ಅಕಸ್ಮಾತ್ ಏನಾದ್ರೂ ಅಲ್ಲಿ ಫೇಲ್ಯೂರ್ ಆದ್ರೆ ಎಲ್ಲರ ತಲೆ ಮೇಲೂ ನಾವು ತಪ್ಪನ್ನ ಇಡ್ಲಿಕ್ಕೆ ಶುರು ಮಾಡ್ತೀವಲ್ವಾ, ನಾನ್ ಮಾಡ್ತಿದ್ದೆ ಆದ್ರೆ ಅವರಿಂದನೇ ಹಿಂಗಾಗಿದ್ದು ಅಂತ ಹೇಳ್ಬಿಟ್ಟು ಬೇರೆಯವ್ರ ಮೇಲೆ ನಾವು ತಪ್ಪು ಹಾಕ್ತಿವಿ. ನಮ್ಗೇನಾದ್ರೂ ಆ ಕಾರ್ಯದಲ್ಲಿ ಯಶಸ್ಸಾಗಿಲ್ಲ ಅಂದ್ರೆ ನಾವು ದೇವರನ್ನು ಬಿಡೋದಿಲ್ಲ ಅಲ್ವಾ? ಸೊ ದೇವ್ರು ನನಗೆ ಅನುಗ್ರಹ ಮಾಡ್ಲಿಲ್ಲ, ಕೃಪಾ ಕಟಾಕ್ಷ ತೋರ್ಲಿಲ್ಲ, ಅಥವಾ ನನ್ನ ಕಾಲ ಟೈಮ್ ಸರಿ ಇಲ್ಲ, ನನ್ ಕರ್ಮನೇ ಇರೋದು ಹೀಗೆ ಅಂತ ಹೇಳ್ಬಿಟ್ಟು ಯಶಸ್ಸನ್ನ ನಾವು ಗಳಿಸ್ಲಿಲ್ಲ ಅಂದ್ರೆ ಅದನ್ನ ಹಾಕ್ಲಿಕ್ಕೆ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಯಾವುದೇ ಒಂದು ಕ್ರಿಯೆ ಮಾಡ್ಬೇಕಂತಂದ್ರೆ 5 ಅಂಶ ಇರುತ್ತೆ. ಅದಿಲ್ಲ ಅಂತಂದ್ರೆ ಆ ಕಾರ್ಯ ಅಲ್ಲಿ ನೆರವೇರ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನೋಡಿ, ನೀವು ಇವಾಗ ಭಗವದ್ಗೀತೆ ಕ್ಲಾಸ್ ಅನ್ನ ಕೇಳೋದು ಮತ್ತೆ ಮಾಡೋದಕ್ಕೆ ಕುತ್ಕೊಂಡಿದೀವಿ ಅಲ್ವಾ? ಇವಾಗ ನಿಮ್ಗೆ ಏನಾದ್ರು ಝೂಮ್ ಲಿಂಕ್ ನ ನಿಮ್ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ದಾರೆ. ಸೊ ನೀವು ಅದನ್ನ ಓಪನ್ ಮಾಡಿ ಆ ಝೂಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆದ್ರೆ, ಅಂದ್ರೆ ಇಲ್ಲಿ ಬಂದ್ ಕುತ್ಕೊಂಡ್ರೆ ಅಲ್ಲಿ ಒಂದು ಯಾವ್ದೋ ಒಂದು ಚಟುವಟಿಕೆ ಶುರುವಾಗುತ್ತೆ. ಇಲ್ಲಿ ಬಂದ್ ಕುತ್ಕೊಂಡ್ಮೇಲೆನು ನಿಮ್ಮ ದೇಹ ಮಾತ್ರ ಕುತ್ಕೊಂಡಿದೆ, ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ. ನಾಳೆ ಏನ್ ಮಾಡೋದಪ್ಪ, ಈಗ ಸಂಜೆ ಏನ್ ಮಾಡೋದು, ರಾತ್ರಿ ಏನ್ ಅಡಿಗೆ ಮಾಡೋದು, ಇದೇ ತರ ಯೋಚನೆ ಮಾಡ್ತಿದ್ರೆ ಅಲ್ಲಿ ಅದು ಸರಿಯಾದ ಅಲ್ಲಿ ಪೂರ್ಣವಾದ ಯಶಸ್ವಿಯಾದ ಕಾರ್ಯ ನೆರವೇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೋಡಿ ಕೃಷ್ಣ ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಏನೇನ್ ಬೇಕು, ಒಂದು ಸ್ಥಳ, ಒಂದು ಕ್ರಿಯೆ ನಡಿಬೇಕಂದ್ರೆ ಕ್ರಿಯೆಯ ಸ್ಥಳ ಅಲ್ವಾ? ಇವಾಗ ನೋಡಿ, ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನಾನು ಭಗವದ್ಗೀತೆಯನ್ನ ನಾನು ಹೇಳಿಕ್ ಆಗೋದಿಲ್ಲ. ನೀವು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕೇಳಿಸ್ಕೊಂಡ್ರೆ ಅದು ಖಂಡಿತ ಅದು
ಪರಿಪೂರ್ಣವಾಗಿರೋದಿಲ್ಲ. ಒಂದು ಸ್ಥಳ ಇರ್ಬೇಕು ಅಲ್ವಾ, ನಾವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿಸ್ಕೋಬೇಕು. ಆಗ ಏನೆಲ್ಲ ಹೇಳ್ತಾ ಇದ್ರೆ ಆ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಮತ್ತೆ ಕರ್ತ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರ್ಬೇಕು ಆ ಕ್ರಿಯೆಯನ್ನ ಮಾಡ್ಲಿಕ್ಕೆ. ಅದಾದ್ಮೇಲೆ ಇಂದ್ರಿಯಗಳು, ನಮ್ಮೆಲ್ಲ ಇಂದ್ರಿಯಗಳು ಅದರಲ್ಲಿ ತೊಡ್ಕೋಬೇಕು. ನೀವು ಆನ್ ಮಾಡ್ಬಿಟ್ಟು ಏನು ಅನ್ಮ್ಯೂಟು ಮಾಡ್ದಲೆ ಅಲ್ವಾ, ನಾವ್ ಇದನ್ನ ಕೇಳಿಸ್ಕೋಬೇಕಂದ್ರೆ ನಮ್ಗೆ ಅಲ್ಲಿ ಅನ್ಮ್ಯೂಟ್ ಬಟನ್ ಇದೆ, ಅದನ್ನ ಮಾಡ್ದಲೆ ಸುಮ್ನೆ ಕುತ್ಕೊಂಡ್ರೆ, ನಾವು ಕ್ರಿಯೆನೆ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ನಮ್ಮ ಇಂದ್ರಿಯಗಳು ಯಾವುದೇ ಒಂದು ಕೆಲಸವನ್ನ ಮಾಡಿಲ್ಲ, ಕೇಳಿಸ್ಕೊಂಡಿಲ್ಲ, ನೋಡ್ಲಿಲ್ಲ ಅಂತಂದ್ರೆ ಅಲ್ಲೂ ಪರಿಪೂರ್ಣ ಆಗೋದಿಲ್ಲ. ಅದಾದ್ಮೇಲೆ ವಿವಿಧ ಪ್ರಯತ್ನಗಳು, ಅಲ್ವಾ ನಾವು ಮಾಡ್ಬೇಕು ಪ್ರಯತ್ನವನ್ನ. ನಾವು ಏನು ನೆಟ್ ಅನ್ನ ಆನ್ ಮಾಡಿ ಝೂಮ್ ಲಿಂಕ್ ಮೇಲೆ ನಾವು ಪ್ರೆಸ್ ಮಾಡಿ ಆಮೇಲೆ ನೀವು ನೋಡ್ಲಿಕ್ಕೆ ಕುತ್ಕೊಂಡ್ರೆ ಆ ಪ್ರಯತ್ನವನ್ನ ನೀವು ಮಾಡ್ಬೇಕು. ಬರೇ ಝೂಮ್ ಲಿಂಕ್ ಕಳಿಸ್ಬಿಟ್ರೆ ನಿಮ್ ವಾಟ್ಸಪ್ ಅಲ್ಲಿ ಇರುತ್ತೆ ಅಷ್ಟೇ ಅಲ್ವಾ, ನೀವು ಅದನ್ನೇನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ, ನೀವು ಪ್ರಯತ್ನವನ್ನೇ ಮಾಡ್ಲಿಲ್ಲ ಅಂದ್ರೆ ಈ ಕೆಲಸಕ್ಕೆ ನೀವು ಬರ್ಲಿಕ್ಕೆ ಆಗೋದಿಲ್ಲ, ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೇನೆ ಆಗೋದಿಲ್ಲ. ಸೊ ಕೊನೆಯದಾಗಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಪರಮಾತ್ಮ. ಸೊ ಪರಮಾತ್ಮನ ಕೃಪಾ ಕಟಾಕ್ಷ, ಪರಮಾತ್ಮನ ಆಜ್ಞೆ ಇರ್ಲೇಬೇಕು. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ನಮ್ಮ ಹೃದಯದಲ್ಲೇನೆ ಪರಮಾತ್ಮ ಇದ್ದಾರೆ. ಅವರ ಕೆಲಸ ಏನು, ಉಪದೃಷ್ಟ ಹನುಮಂತ. ಅವರು ಮೇಲ್ವಿಚಾರಕರಾಗಿದ್ದಾರೆ, ಮತ್ತೆ ಅವ್ರು ನಮ್ಗೆ ಅಪ್ಪಣೆ ಕೊಡುವವರಾಗಿದ್ದಾರೆ ಅಂತ ಹೇಳಿದ್ರು ಅಲ್ವಾ. ಈಗ ಎಲ್ಲ ಇರ್ಬೋದು, ಇವಾಗ ನಿಮ್ಗೆ ಝೂಮ್ ಲಿಂಕ್ ಇರ್ಬೋದು, ನೀವು ಓಪನ್ ಮಾಡಿದೀರಾ, ಕುತ್ಕೊಂಡು ನಾನು ಕೇಳಲೇಬೇಕಂತ ಶ್ರದ್ಧೆಯಿಂದ ಕೇಳ್ಬೇಕಂತ ಹೇಳ್ಬಿಟ್ಟು ಎಲ್ಲಾ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀರಾ. ಆದ್ರೆ ಇವಾಗ ಭಗವಂತನ ಕೃಪೆ ಇರ್ಲಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಮಾಡಿದ್ರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ನೆಂಟರು ಬರ್ತಾರೆ, ಯಾರೋ ಕಾಲಿಂಗ್ ಬೆಲ್ ಹೊಡಿತಾರೆ, ಅಥವಾ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಬರುತ್ತೆ, ಅಥವಾ ಏನು ಇಲ್ಲ ಅಂದ್ರೆ ನೆಟ್ಟೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ 5ರಲ್ಲಿ ಪರಮಾತ್ಮನ ಕೃಪೆ ತುಂಬಾನೇ ಮುಖ್ಯವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕವನ್ನ ನೋಡೋಣಂತೆ ಕೃಷ್ಣ ಏನ್ ಹೇಳ್ತಾರೆ ಅಂತ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಲ್ಲಿ 5 ಬೇಕು. ದೈವಂ ಚೈವಾತ್ರ ಪಂಚಮಂ, 5 ಅಂಶಗಳು ಬೇಕು ಅಂತ ಹೇಳ್ತಾರೆ. ಒಂದು ಸ್ಥಳ, ಕೆಲಸ ಮಾಡ್ಲಿಕ್ಕೆ ಒಂದು ಸ್ಥಳ, ಅದಾದ್ಮೇಲೆ ಕರ್ತೃ, ಅದಾದ್ಮೇಲೆ ನಮ್ಮ ವಿವಿಧ ಇಂದ್ರಿಯಗಳು ಬೇಕು, ಪ್ರಯತ್ನ ಬೇಕು, ಮುಖ್ಯವಾಗಿ ಭಗವಂತನ ಅನುಗ್ರಹ ಇರಬೇಕು. ಅದನ್ನೇ ನಮ್ಗೆ ಈ 2 ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮಹಾಬಾಹುವಾದ ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವನ್ನು ನನ್ನಿಂದ ತಿಳಿದುಕೋ. ಅದ್ಯಾವ್ದ್ಯಾವ್ದು ಅಂತ ಹೇಳ್ತಾ ಇದ್ದಾರೆ. ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು, ಮತ್ತೆ ಕಡೆಯದಾಗಿ ಪರಮಾತ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವೆಲ್ಲವೂ ಸಹ ಕ್ರಿಯೆಯ 5 ಅಂಶಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತತ್ರೈವಂ ಸದಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿಃ. ಆದುದರಿಂದ ಈ 5 ಅಂಶಗಳನ್ನ ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ, ಅವನು ವಸ್ತು ಸ್ಥಿತಿಯನ್ನ ಕಾಣಲಾರ ಅಂತ ಹೇಳ್ಬಿಟ್ಟು ಕೃಷ್ಣನೇ ಹೇಳ್ತಾರೆ. ನೋಡಿ, ಯಾರಾದ್ರೂ ಒಂದು ಕಾರ್ಯದಲ್ಲಿ ಅವರು ಯಶಸ್ಸನ್ನ ಗಳಿಸಿದ್ರೆ ತನ್ನ ಬೆನ್ನನ್ನ ತಾನೇ ತೊಟ್ಕೊಂಡ್ರೆ ಅವನು ನಿಜವಾಗ್ಲೂ ಬುದ್ಧಿವಂತನಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅವರು ವಸ್ತು ಸ್ಥಿತಿಯನ್ನ ಕಾಣಲಾರ ಅಲ್ವಾ. ನಾವ್ ಇವಾಗ ಯಾರಾದ್ರೂ ನಾವು ನೋಡ್ತೀವಲ್ಲ, ಸಮಾಜದಲ್ಲಿ ಯಾರಾದ್ರೂ ತುಂಬಾ ಉನ್ನತ ಸ್ಥಾನದಲ್ಲಿದ್ರೆ ನಾವು ಅವ್ರಿಗೆ ಬೇಷ್ ಅಂತ ಹೇಳ್ತೀವಿ ಅಲ್ವಾ. ಆದ್ರೆ ನಾವು ಅರ್ಥ ಮಾಡ್ಕೋತಾ ಇಲ್ಲ, ಅದು ಭಗವಂತನ ಕೃಪಾ ಕಟಾಕ್ಷ. ಭಗವಂತನ ಕೃಪಾ ಕಟಾಕ್ಷ ಇರೋದಕ್ಕೇನೆ ಅವರು ಅಂತಹ ಉನ್ನತ ಸ್ಥಿತಿಗೆ ಬಂದಿದ್ದಾರೆ ಅಂತ. ಇವಾಗ ಮತ್ತೆ ನಾವು ಒಂದು ಜ್ಞಾನವನ್ನ ಬೆಳೆಸ್ಕೋಬೇಕಂತಂದ್ರೆ ಏನೆಲ್ಲ ಬೇಕಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೃಷ್ಣ ಮತ್ತೆ ಕರ್ಮವನ್ನ ಪ್ರೇರೇಪಿಸುವ ಅಂಶಗಳು, ಮತ್ತೆ ಏನು ಕರ್ಮದ 3 ಘಟಕಗಳನ್ನ ಹೇಳ್ತಾರೆ. ಇದೇನಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ, ಇವು 3 ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟಕಗಳು ಅಂತ ಹೇಳ್ತಾರೆ. ನೋಡಿ, ಈ ವ್ಯಕ್ತಿಗೆ ಈಗ ಬ್ಯಾಸ್ಕೆಟ್ ಬಾಲ್ ಆಡ್ಬೇಕಂತ ಅವ್ರಿಗೆ ಇಚ್ಛೆ ಆಗಿದೆ ಅಲ್ವಾ. ಇವಾಗ ಬ್ಯಾಸ್ಕೆಟ್ ಬಾಲ್ ಯಾವಾಗ ಅವನು ಆಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅವನ್ಗೆ ಈ ಬ್ಯಾಸ್ಕೆಟ್ ಬಾಲ್ ಹೇಗ್ ಆಡೋದು ಅಂತ ಅವ್ನಿಗೆ ಗೊತ್ತಿರ್ಬೇಕು. ಅವಾಗನೇ ಅವ್ನಿಗೆ ಕರ್ಮ ಮಾಡ್ಬೇಕು ಅನ್ಸುತ್ತೆ. ಆ ಬ್ಯಾಸ್ಕೆಟ್ ಬಾಲ್ ಅನ್ನ ನಾನು ಗುರಿ ಇಟ್ಟು ಆ ಬ್ಯಾಸ್ಕೆಟ್ ಅಲ್ಲಿ ನಾನು ಬೀಳಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಈ ಬ್ಯಾಸ್ಕೆಟ್ ಬಾಲ್ ಹೇಗ್ ಆಡ್ಬೇಕು ಅಂತ ಜ್ಞಾನ ಇರ್ಬೇಕು, ಮತ್ತೆ ಜ್ಞೇಯ. ಸೊ ಆ ಜ್ಞಾನದ ಗುರಿ ಏನು ಅಂತಂದ್ರೆ ಇವಾಗ ಅದನ್ನ ಸರಿಯಾಗಿ ಅದನ್ನ ಅವರು ಆ ಬ್ಯಾಸ್ಕೆಟ್ ಅಲ್ಲಿ ಹಾಕ್ಬೇಕು. ಮತ್ತೆ ಜ್ಞಾನಿ ಅಂದ್ರೆ ಆ ಕರ್ತೃ ಅವ್ರು ಇರ್ಬೇಕು. ಈ 3 ಇದ್ದಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ ಕರ್ಮವನ್ನ ಮಾಡೋಣಂತೆ ಅಂತ ಅನ್ಸುತ್ತೆ ಅಲ್ವಾ. ನನಗೆ ಇವಾಗ ಶಂಖವನ್ನ ಊದ್ಬೇಕು ಅಂತಂದ್ರೆ ಸೊ ನನ್ಗೆ ಆ ಶಂಖ ಊದೋದು ಹೇಗೆ ಅಂತ ಗೊತ್ತಿರ್ಬೇಕು. ಮತ್ತೆ ಶಂಖ ಊದೋದು ಏನು ಅದು ಪರಿಪೂರ್ಣತೆ ಹೇಗಿರುತ್ತೆ, ಅದು ಸುಮ್ನೆ ಇಟ್ಕೊಂಡು ನಾವು ಬಾಯಲ್ಲಿ ಏನೋ ಒಂದು ಸೌಂಡ್ ನ ಪ್ರೊಡ್ಯೂಸ್ ಮಾಡ್ಬೋದಲ್ವಾ. ಅದು ಸರಿಯಾದ ಸೌಂಡೇ ನಾವು ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಅದು ಆ ಜ್ಞಾನದ ಗುರಿ. ಮತ್ತೆ ಜ್ಞಾನಿ ಅಂದ್ರೆ ಆ ವ್ಯಕ್ತಿ ಇರ್ಬೇಕು. ಅವಾಗಷ್ಟೇ ಏನಾಗತ್ತೆ, ನನಗ್ ಬರುತ್ತೆ, ನಾನು ತಿಳ್ಕೊಂಡಿದೀನಿ ಈ ಶಂಖವನ್ನ ಊದೋದು ಅಂತ ಹೇಳ್ಬಿಟ್ಟು ನಾವು ಶಂಖವನ್ನ ಊದ್ತೀವಿ ಅಲ್ವಾ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ.
ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟಕಗಳು. ನಾವು ಆ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಆ ಕರ್ಮವನ್ನ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಬೇಕು ಅಂತಂದ್ರೆ ನಮ್ಮ ವಿವಿಧ ಇಂದ್ರಿಯಗಳು ಬೇಕು, ನಾವು ಕೆಲಸವನ್ನ ಮಾಡ್ಬೇಕು, ಮತ್ತೆ ಆ ವ್ಯಕ್ತಿಯಲ್ಲಿ ಇರ್ಬೇಕಾಗತ್ತೆ. ಸೊ ಈ 3 ಕರ್ಮವನ್ನ ಪ್ರೇರೇಪಿಸುವ ಅಂಶಗಳು ಮತ್ತೆ ಕರ್ಮದ 3 ಘಟಕಗಳು ಅಂತ ಹೇಳ್ಬಿಟ್ಟು ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಈಗ ನಮ್ಗೆ ಕೃಷ್ಣ ಮತ್ತೆ ಹಲವಾರು ಅಂಶಗಳನ್ನ ಹೇಳ್ತಾ ಇದ್ರೆ, ಇವೆಲ್ಲವೂ ಸಹ ಈ 3 ಗುಣದಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸತ್ವಗುಣ, ರಜೋಗುಣ, ತಮೋಗುಣ, ಅದ್ಯಾವುದು ಅಂಶಗಳು ಮತ್ತೆ ಹೇಗೆ ನಾವು ಅದನ್ನ ಅರ್ಥ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಇದನ್ನ ನಾವು ಪ್ರತಿ ದಿನ ನಾವು ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಇವಾಗ ನಿಮ್ಮನ್ನ ನೀವೇ ಪರಿಶೀಲನೆ ಮಾಡ್ಕೋಬಹುದು, ನಾನು ಯಾವ ಗುಣದಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಮೌಲ್ಯ ಮಾಪನ ಸಮಯ ಅಂತ ಹೇಳ್ತಿದ್ದಾರೆ. ಸೊ ನಾನು ಇದನ್ನ ತುಂಬಾ ಡೀಟೇಲ್ ಆಗಿ ಹೇಳಿಕ್ ಹೋಗೋದಿಲ್ಲ. ಸೊ ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೋಬಹುದು. ಈಗ ನೋಡಿ, ಇಲ್ಲಿ 6ರ ಬಗ್ಗೆ ಮಾತಾಡ್ತಾ ಇದ್ದಾರೆ. 6 ಅಂಶಗಳು ಏನಂತಂದ್ರೆ ಜ್ಞಾನ, ಕರ್ಮ, ಕರ್ತೃ, ತಿಳುವಳಿಕೆ, ದೃಢ ಸಂಕಲ್ಪ ಮತ್ತೆ ಸುಖ. ಈ 6 ಸಹ 3 ಗುಣದಲ್ಲೇ ಇರುತ್ತೆ. ಸತ್ವಗುಣ, ರಜೋಗುಣ ಮತ್ತೆ ತಮೋ ಗುಣದಲ್ಲೇ ಇರುತ್ತೆ. ನೋಡಿ, ನಮ್ಗೆ ಗೊತ್ತಾಗುವಂತ ತಿಳುವಳಿಕೆ ಬೇರೆಯವರು ತಿಳ್ಕೊಬಹುದು, ನಾವು ತಿಳ್ಕೊಬಹುದು. ಆದ್ರೆ ನಾವು ಸತ್ವ, ರಜೋ, ತಮೋ ಗುಣದಲ್ಲಿ ತಿಳ್ಕೊತಾ ಇದೀವ, ಹೇಗ್ ಗೊತ್ತಾಗತ್ತೆ ಅದನ್ನ ಕೃಷ್ಣ ಇಲ್ಲಿ ಹೇಳ್ತಾರೆ. ಅದೇ ತರ ಈ 6 ಕೃಷ್ಣ ಈಗ ವಿವರಿಸ್ತಾರೆ. ಈಗ ನೋಡೋಣಂತೆ ಏನ್ ಹೇಳ್ತಾರೆ ಜ್ಞಾನದ ಬಗ್ಗೆ ಅಂತ ಹೇಳ್ಬಿಟ್ಟು. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನಿ ಯಥಾವಚ್ಚೃಣುತಾನ್ಯಪಿ ಸರ್ವಭೂತೇಷು ಏನೈಕಂ ಭಾವಮವ್ಯಯಂ ವೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿದಾನ್ ವೇತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ಯತ್ತು ಕಸ್ಮಿನ್ ಕಾರ್ಯೇ ಅಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂ ಚ ತತ್ತಾಮಸಮುದಾವೃತಂ. ನೋಡಿ, ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಈ ಜ್ಞಾನವೂ ಸಹ 3 ಗುಣದಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಹೇಗೆ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. 3 ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ. ಸೊ ಇವಾಗ ನಾವಿಲ್ಲಿ ನೋಡ್ತಾ ಇದೀವಲ್ವಾ, ಇವಾಗ ಏನು 84 ಲಕ್ಷ ಜೀವರಾಶಿಗಳನ್ನ ನೋಡ್ತಾ ಇದೀವಿ. ನಮ್ಗೆ ನಿಜವಾದ ಜ್ಞಾನ ಅಂತಂದ್ರೆ ಕೃಷ್ಣ ಹೇಳ್ತಾ ಇದಾರೆ, ನಮ್ಗೆ ನೋಡಿದಾಗ ಅಲ್ಲಿ ತುಂಬಾ ವಿವಿಧತೆ ಇರ್ಬೋದಲ್ವಾ. ಎಷ್ಟೊಂದು 84 ಲಕ್ಷ ಜೀವರಾಶಿಗಳಂತ ಇರ್ಬೋದು. ಆದ್ರೆ ಆ ಆಧ್ಯಾತ್ಮಿಕ ಸ್ವಭಾವ ಏನಿದೆ ಅದೆಲ್ಲಾ ಜೀವರಾಶಿಗಳಲ್ಲೂ ಒಂದೇ, ಅಂದ್ರೆ ಆತ್ಮ ಒಂದೇ, ಆ ಭಗವಂತನ ಅಂಶ ಅಂತ ನಾವು ತಿಳ್ಕೊಂಡ್ರೆ ಅದು ನಿಜವಾದ ಜ್ಞಾನ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನೋಡಿ, ಅಸಂಖ್ಯಾತ ರೂಪಗಳಿದೆ ಜೀವಿಗಳಲ್ಲಿ, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನ ಕಾಣಿಸಬಲ್ಲ ಜ್ಞಾನವೆಂದರೆ ಅದು ಸಾತ್ವಿಕ ಜ್ಞಾನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅವಾಗ ನಾವೇನಾಗತ್ತೆ, ಎಲ್ಲರನ್ನೂ ಸಹ ನಾವು ಸರಿ ಸಮಾನಾಗಿ ನೋಡ್ತೀವಿ. ನಾವು ಕೀಳು ಭಾವನೆಯನ್ನ ನಾವು ಬೆಳೆಸ್ಕೊಳೋದಿಲ್ಲ ಅಲ್ವಾ. ಅದನ್ನೇ ಅಂತಹ ಜ್ಞಾನವನ್ನ ಸಾತ್ವಿಕ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬೇರೆ ಬಗೆಯ ಜೀವಿಯನ್ನ ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ ಅಂತ ಹೇಳ್ತಾರೆ. ನಾವ್ ಇಷ್ಟಿಸ ಅದೇ ಅಲ್ವಾ, ನಾಯಿ ತರನೇ ನೋಡ್ತಾ ಇದ್ವಿ, ಹಂದಿ ತರನೇ, ಇರುವೆ ತರ, ಆನೆ ತರ ನೋಡ್ತಾ ಇದ್ವಿ. ಅದ್ರಲ್ಲಿ ಅದನ್ನ ನೋಡಿ, ರಾಜಸಿಕ ಗುಣ ಇದೆ ನಮ್ಗೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಭಗವದ್ಗೀತೆ ಕ್ಲಾಸಿಗೆ ಬಂದ್ಮೇಲೆ ನಾವೆಲ್ಲನೂ ಸಹ ಆತ್ಮನ, ನಾವ್ ದೇಹ ಅಲ್ವಾ, ಇದು ಬೇರೆ ಬೇರೆ ಡ್ರೆಸ್ ನಾವ್ ಹಾಕೊಂಡಿರೋದು, ನಾವೆಲ್ಲನೂ ಸಹ ಕೃಷ್ಣನ ಅಂಶನ ಅಂತ ನಾವು ಇವಾಗ್ಲೇ ತಿಳ್ಕೊಂಡಿರೋದು ಅಲ್ವಾ. ಸೊ ನಾವ್ ಇಷ್ಟು ದಿವಸ ಅವು ಏನೇನು ಬಟ್ಟೆ ಹಾಕೊಂಡಿದ್ಯೋ ಅದರಿಂದನೇ ನಾವು ಗುರುತಿಸ್ತಾ ಇದ್ವಿ ಅಲ್ವಾ. ಎಂತಹ ದೇಹವನ್ನ ಪಡ್ಕೊಂಡಿತ್ತೋ ಆ ಎಲ್ಲಾ ಜೀವರಾಶಿಗಳು ಅದರಿಂದನೇ ಗುರುತಿಸ್ತಾ ಇದ್ವಿ. ಸೊ ಇವಾಗ ತಮೋ ಗುಣದವ್ರು ಏನ್ ಮಾಡ್ತಾರೆ, ಅವ್ರಿಗೆ ಇಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಅಲ್ವಾ. ಅವ್ರಿಗೆ ಏನೋ ಒಂದ್ ಸ್ವಲ್ಪ ತಿನ್ಲಿಕ್ಕೆ ಒಂದ್ ಸ್ವಲ್ಪ ಊಟ ಕೊಟ್ಟು ಮಲ್ಕೊಂಡ್ಲಿಕ್ಕೆ ಒಂದ್ ಸ್ವಲ್ಪ ಜಾಗ ಕೊಟ್ಬಿಟ್ರೆ ಸಾಕು, 3 ಹೊತ್ತು ನಿದ್ದೆ ಮಾಡಿ ಸೋಮಾರಿತನದಿಂದ ಅಂದ್ರೆ ಅವ್ರು ಹಾಗೆ ಇರ್ತಾರೆ ಅಲ್ವಾ. ಮತ್ತೆ ಇಲ್ಲಿ ಜ್ಞಾನ ಯಾವ ತರ ಇರುತ್ತೆ, ಅವ್ರು ಅಷ್ಟೊಂದು ಯೋಚನೆ ಮಾಡಕ್ಕೂ ಹೋಗೋದಿಲ್ಲ ಅಲ್ವಾ. ನಾನೇನು ಕೊಟ್ಟಿದ್ದೀನೋ ಅಥವಾ ಇದೆಲ್ಲ ಸೃಷ್ಟಿ ಹೆಂಗಾಗಿದೆಯೋ ಅದೆಲ್ಲ ಕಟ್ಕೊಂಡು ನನಗೊಂದ್ ಸ್ವಲ್ಪ ತಿನ್ಲಿಕ್ಕೆ ಒಂದ್ ಸ್ವಲ್ಪ ಸಿಕ್ಬಿಟ್ಟು ಮಲ್ಕೊಂಡ್ಲಿಕ್ಕೆ ಒಂದ್ ಸ್ವಲ್ಪ ಜಾಗ ಸಿಕ್ಬಿಟ್ರೆ ಸಾಕು ಅಂತ ಇರ್ತಾರೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಬರೀ ಇವಾಗ ಪ್ರಾಣಿಗಳ ತರನೇ ಆಹಾರ, ಭಯ, ನಿದ್ರಾ, ಮೈಥುನ ಈ 4ನ್ನೇ ಮಾಡಿದ್ರೆ ಇವಾಗ ಕೃಷ್ಣ ಅದನ್ನೇ ಹೇಳ್ತಾರೆ, ಇದು ಅಲ್ಪ ಜ್ಞಾನ. ಅವ್ರು ಇದನ್ನ ಮಾಡಿದ್ರೆ ಸಾಕು, ಮನುಷ್ಯರಾಗಿ ಹುಟ್ಟಿದ್ವಿ, ಈ 4ನ್ನ ಮಾಡಿದ್ರೆ ಸಾಕು ಅಂತ ಅವರು ಯೋಚನೆ ಮಾಡ್ತಾರೆ. ಅದನ್ನಲ್ಲಿ ಕೃಷ್ಣ ಹೇಳ್ತಾರೆ, ಇಂತಹ ಜ್ಞಾನ ತಾಮಸ ಗುಣದಲ್ಲಿದೆ ಅಂತ ಹೇಳ್ತಾರೆ. ಸೊ ಈಗ ನಾವು ಮಾರ್ಕ್ಸ್ ಕೊಟ್ಕೋಬಹುದು. ತಮೋ ಗುಣದಲ್ಲಿ ನಾವಿದ್ರೆ 1 ಅಂಕ, ರಜೋ ಗುಣದಿದ್ರೆ 2 ಅಂಕ, ಮತ್ತೆ ಸತ್ವ ಗುಣದಿದ್ರೆ 3 ಅಂಕವನ್ನ ನೀವು ಕೊಟ್ಕೋಬಹುದು. ಅದೇ ತರ ಪ್ರತಿಯೊಂದನ್ನು ನೀವು ನೋಡಿ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಗುಣದಲ್ಲಿ ಹೆಚ್ಚಿದ್ದೀರಾ ಅಂತ ಹೇಳ್ಬಿಟ್ಟು. ನಿಯತಂ ಸಂಗರಹಿತಂ ರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ ಯತ್ತು ಕಾಮೇ
ನ ಕರ್ಮ ಸಹಾಂಕಾರೇಣ ವಾ ಪುನಃ ಕ್ರಿಯತೆ ಬಹುಲ ಆಯಾಸಂ ತದ್ರಾಜ ಸಮುದಾರುತಂ ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹದಾರಭ್ಯತೆ ಕರ್ಮ ಎತ್ತ ತಾಮಸ ಮುಚ್ಯತೆ. ಕರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ. ನಾವು ಹೇಗೆ ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಆ ಕೆಲಸವನ್ನ ಮಾಡಿದಾಗ ನಾವು ಯಾವ ಗುಣದಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನ ಸಾತ್ವಿಕ ಎಂದು ಹೇಳಲಾಗುತ್ತೆ ಅಲ್ವಾ. ನಾವು ಸತ್ವಗುಣ ಅಂದ್ರೆ ನಾವು ಅದನ್ನ ಜ್ಞಾಪಕ ಇಟ್ಕೊಳ್ಳೋದ್ರಲ್ಲಿ ಇಟ್ಕೊಂಡ್ಬಿಡ್ಬೇಕು. ನಾವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲ, ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಮತ್ತೆ ನಾನು ಅದನ್ನ ಕರ್ತವ್ಯ ಅಂತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮೂರು ತುಂಬಾ ಮುಖ್ಯವಾದದ್ದು ಅಲ್ವಾ, ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಮತ್ತೆ ಅದನ್ನ ನಮ್ಗೆ ಯಾವುದೇ ಒಂದು ಮೋಹ, ರಾಗದ್ವೇಷ, ಫಲಾಪೇಕ್ಷೆ ಇಲ್ದಲೆ ನಾವು ಮಾಡ್ಬೇಕು. ಸೊ ಇಂತಹ ಕರ್ಮವನ್ನ ಸಾತ್ವಿಕ ಕರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ರಾಜಸಿಕ ಕರ್ಮ ಯಾವ ತರ ಇರುತ್ತೆ ನಮ್ಗೆ, ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನ ರಾಜಸ ಕರ್ಮ ಎಂದು ಹೇಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅಲ್ಲಿ ನನ್ನ ಆಸೆ ಏನಾದ್ರೂ ನೆರವೇರಿಸುತ್ತಾ, ನನ್ನ ಇಂದ್ರಿಯಗಳಿಗೆ ಏನಾದ್ರೂ ಸುಖ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡದೆ ಅವ್ರ ಕರ್ಮವನ್ನ ಮಾಡಿದ್ರೆ ಅದು ರಾಜಸಿಕ ಕರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನ ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನ ತಾಮಸ ಕರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಧರ್ಮ ಗ್ರಂಥಗಳನ್ನ ಅವರು ನಿರ್ಲಕ್ಷಿಸ್ತಾರೆ. ಅದಾದ್ಮೇಲೆ ಇಂತಹ ಕರ್ಮವನ್ನ ಮಾಡಿದ್ರೆ ನನಗೆ ಬಂಧನಕ್ಕೆ ಒಳಗಾಗ್ತೀನಿ ಅಂತ ಅದನ್ನು ಯೋಚನೆ ಮಾಡಲ್ಲ, ಅವ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ, ನಾನ್ ಬಂಧನಕ್ಕೆ ಒಳಗಾಗ್ತೀನಿ ಅಂತ. ಮತ್ತೆ ಹಿಂಸೆಯನ್ನ, ತನ್ನ ದೇಹವನ್ನು ಅವ್ರು ದಂಡಿಸ್ತಾರೆ. ನೋಡಿದ್ವಲ್ವಾ, ತನ್ನ ದೇಹವನ್ನ ದಂಡಿಸಿ ಅದ್ರೊಳಗಡೆ ವಾಸ ಮಾಡ್ತಿರುವ ಪರಮಾತ್ಮನನ್ನು ಅವರು ದಂಡಿಸ್ತಾರೆ. ಅದಾದ್ಮೇಲೆ ಬೇರೆಯವ್ರಿಗೂ ಸಹ ಹಿಂಸೆಯನ್ನ ಕೊಡ್ತಾರೆ ಅವರು, ಅವ್ರ ಕರ್ಮವನ್ನ ಮಾಡೋದ್ರಿಂದ. ಸೊ ಇಂತಹದನ್ನ ತಾಮಸಿಕ ಕರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಕೃಷ್ಣ. ಸೊ ಇದಕ್ಕೂ ನೀವು ಮಾರ್ಕ್ಸ್ ಅನ್ನ ನೀವು ಕೊಟ್ಕೋಬಹುದು. ನೀವು ಯೂಶಲಿ ಯಾವ ಕರ್ಮವನ್ನ ನೀವು ಮಾಡ್ತೀರಾ, ಯಾವ ಮನಸ್ಥಿತಿಯಲ್ಲಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಮ್ಗೆ ಯಾವಾಗ್ಲೂ ಇವಾಗ ನೋಡಿ, ನಾನ್ ಜಸ್ಟ್ ಈ ಕ್ಲಾಸ್ ತಗೊಂಡ್ರು ಸಹ ಚೆನ್ನಾಗ್ ಮಾಡಿದ್ರಿ ಮಾತಾಜಿ ಅಂತ ಹೇಳ್ಬಿಟ್ಟು ನನ್ಗೆ ಹೇಳ್ಬೇಕು. ಅವಾಗ ಏನಾಗತ್ತೆ, ನಾನು ರಾಜಸಿಕ ಕರ್ಮದಲ್ಲೇ ನಾನು ಕೆಲಸ ಮಾಡ್ತಾ ಇದ್ದಂಗ ಆಗತ್ತೆ ಅಲ್ವಾ. ಅದು ನನ್ನ ಏನು ಶುದ್ಧ ಸತ್ವಗುಣದಲ್ಲಿ ನಾನು ಕೆಲಸ ಮಾಡ್ದಂಗ ಆಗೋದಿಲ್ಲ. ನಮ್ಮ ಮನಸ್ಥಿತಿನೇ ಹಾಗೆ ಅಲ್ವಾ. ಇಷ್ಟು ಜನ್ಮಗಳಿಂದ ನಾವು ಹಾಗೆ ಬಂದಿದೀವಿ. ನಾವೇನೇ ಮಾಡಿದ್ರು ನನಗೇನ್ ಸಿಗುತ್ತೆ ಫಲ ಅಂತ ನೋಡಿ. ಅದಕ್ಕೆ ನಾವ್ ಇವಾಗ ಕಾರ್ತಿಕ್ ಮಾಸದಲ್ಲಿ ಆ ದೀಪ ಹಚ್ಚಿ ಅಂದ್ರೆ ಯಾರು ಹಚ್ಚಲ್ಲ, ನಮ್ಗೆ ಹೇಳ್ಬೇಕು ನಿಮ್ಗೆ ಆ ಫಲ ಸಿಗುತ್ತೆ ಮಾಡಿ ಅಂತ ಹೇಳ್ಬಿಟ್ಟು ಅಲ್ವಾ, ಅವಾಗ ಮಾಡ್ತೀವಿ. ಮತ್ತೆ ಭಗವದ್ಗೀತೆ ಓದಿದ್ಮೇಲೂ ಅಷ್ಟೇ ಏನ್ ಫಲ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾರೆ. ನಾವ್ ಎಷ್ಟೇ ಹೇಳಿದ್ರು ಸಹ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡೋ ಅಷ್ಟು ನಾವ್ ಇನ್ನ ಮುಂದುವರೆದಿಲ್ಲ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ. ಅದಕ್ಕೆ ನನಗೇನ್ ಸಿಗುತ್ತೆ ಭಗವದ್ಗೀತೆ ಓದನಲ್ಲ ಇಷ್ಟ ದಿವಸ, ನನಗೇನ್ ಸಿಗುತ್ತೆ ಅಂತಾನೆ ನಾವು ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಕೊನೆಗೆ ಕೃಷ್ಣ ಈ ಭಗವದ್ಗೀತೆಯ ಶ್ರವಣದ ಮತ್ತೆ ಅದರ ಕೀರ್ತನೆಯ ಫಲವನ್ನ ಹೇಳ್ತಾರೆ. ಸರಿ, ಮತ್ತೆ ಕೊನೆಯದಾಗಿ ಏನ್ ಹೇಳ್ತಾ ಇದ್ರೆ, ತಮೋಗುಣದ ಕರ್ಮ ಯಾವ ತರ ಇರ್ತಂದ್ರೆ, ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನ ಅಲಕ್ಷಿಸಿ ಮುಂದಿನ ಬಂಧನವನ್ನಾಗ್ಲಿ ಹಿಂಸೆಯನ್ನಾಗ್ಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನ ತಾಮಸ ಕರ್ಮ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಮತ್ತೆ ಕರ್ತ ಅಂದ್ರೆ ವಾದಿ ಧೃತ್ಯುತ್ಸಾಹ ಮನಿತ್ವತಃ ಸಿದ್ಧ್ಯೋರ್ ನಿರ್ವಿಕಾರಃ ಕರ್ತ ಸಾತ್ವಿಕ ಉಚ್ಯತೆ. ರಾಗಿ ಕರ್ಮ ಫಲಪ್ರೇಪ್ಸುರ್ಲುಬ್ಧೋ ಹಿಂಸಾತ್ಮಕೋ ಅಶುಚಿಃ ಹರ್ಷಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ ಅಯುಕ್ತ ಪ್ರಾಕೃತಸ್ತಬ್ಧಃ ಶಟೋ ನೈಷ್ಕೃತಿ ಅಲಸಃ ವಿಷಾದಿ ದೀರ್ಘಸೂತ್ರಿ ಚ ಕರ್ತ ತಾಮಸ ಉಚ್ಯತೆ. ನೋಡಿ, ಈಗ ಕರ್ತ ಯಾವ ತರ ಇರ್ತಾರೆ ಈ ಮೂರು ಗುಣದಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಹಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನ ಮಾಡುವನು ಸಾತ್ವಿಕ ಕರ್ತ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಅವ್ರಿಗೆ ಈ ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ ಅಂದ್ರೆ ಅವರು ಈ ಮೂರು ಪ್ರಕೃತಿಗೆ ಅವರು ಅದಕ್ಕೆ ಒಳಗಾಗಿರೋದಿಲ್ಲ, ಅವರು ಮೂರು ಗುಣಗಳಿಗೆ ಅವರು ಒಳಗಾಗಿರೋದಿಲ್ಲ. ಮತ್ತೆ ದುರಹಂಕಾರ ಇರೋದಿಲ್ಲ. ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ, ನಮ್ಮ ಆಚಾರ್ಯರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಎಲ್ಲ ಜೀವರಾಶಿಗಳು ಅಹಂಕಾರ ಅಂತ ಇರ್ಲೇಬೇಕು, ಆದ್ರೆ ದುರಹಂಕಾರ ಇರ್ಕೂಡ್ದು. ಎಂತಹ ಅಹಂಕಾರ ಇರ್ಬೇಕು? ಮಿಥ್ಯಾ ಅಹಂಕಾರ ಇರ್ಕೂಡ್ದು, ನಿಜವಾದ ಅಹಂಕಾರ ಇರ್ಬೇಕು. ನಿಜವಾದ ಅಹಂಕಾರ ಏನು? ನಾನು ಕೃಷ್ಣನ ಸೇವಕ ಅಂತ ಹೇಳ್ಕೋಬೇಕು ನಾವು, ಅದು ನಿಜವಾದ ಅಹಂಕಾರ ಅಲ್ವಾ. ಇವಾಗ ನಾವೇನ್ ಮಾಡ್ತಾ ಇದೀವಿ, ನಮ್ಮನ್ನ ದೇಹದಿಂದ ಗುರುತಿಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ತುಂಬಾ ಕಷ್ಟವನ್ನ ನಾವು ಪಡ್ತಾ ಇದೀವಿ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗಲಿ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನ ಮಾಡುವನು. ನೋಡಿ, ಇಲ್ಲಿ ಏನ್ ಹೇಳ್ತಾರೆ, ತುಂಬಾ ಮುಖ್ಯವಾಗಿ ನಮ್ಗೆ ಯಾವ್ದೇ ಒಂದು ಕರ್ಮ ಮಾಡಿದಾಗ ನಮ್ಗೆ ಅಲ್ಲಿ ಜಯ ಅಪಜಯ ಸಿಗ್ಬಹುದು ಅಲ್ವಾ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾರೆ, ಈ ಸತ್ವಗುಣದಲ್ಲಿರೋರು ಅವರು ವಿಚಲಿತನಾಗೋದಿಲ್ಲ. ಮತ್ತೆ ಅದನ್ನ ತನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಮತ್ತೆ ಉತ್ಸಾಹದಿಂದನೂ ಮಾಡ್ತಾರೆ, ಮತ್ತೆ ದೃಢ ನಿಶ್ಚಯ ಇರುತ್ತೆ. ಯಾಕಂದ್ರೆ ಅವ್ರಿಗೆ ನಾನು
ಮಾಡ್ತಿರೋ ಕರ್ಮ ಅದು ಕೃಷ್ಣನಿಗೆ ಸಂತೋಷ ಪಡಿಸಿ ಕೃಷ್ಣನೇ ನನಗೆ ಅನುಗ್ರಹವನ್ನ ಕೊಡ್ತಾರೆ ಅಂತ ಹೇಳಿ ಅವ್ರಿಗೆ ದೃಢ ನಿಶ್ಚಯ ಇರುತ್ತೆ. ಮತ್ತೆ ಉತ್ಸಾಹದಿಂದ ಮಾಡ್ತಾರೆ. ಅಯ್ಯೋ ಕರ್ಮದ ಫಲಗಳ ಮೇಲೆ ನಮ್ಗೆ ಆಸಕ್ತಿನೇ ಇರಬಾರ್ದು ಅಂದ್ರೆ ನಮ್ಗೆ ಉತ್ಸಾಹನೇ ಇರೋದಿಲ್ಲ ಮಾಡ್ಲಿಕ್ಕೆ ಅಲ್ವಾ. ಆದ್ರೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ರೆ ನಾವು ಆತರ ಕಲ್ತ್ಕೋಬೇಕು. ಉತ್ಸಾಹ ಇಟ್ಕೊಂಡು ನಾವು ಫಲಾಪೇಕ್ಷೆ ಇಲ್ಲದ್ರೆ ಕೆಲಸವನ್ನ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ರಜೋಗುಣದಲ್ಲಿ ಇರೋರು ಯಾವ ತರ ಇರ್ತಾರೆ, ಕರ್ತ ಅಂತ ಹೇಳ್ತಾ ಇದ್ರೆ ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನ ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು, ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ ನಾವು ನೋಡಿದ್ವಲ್ವಾ, ರಾಜಕೀಯ ಸ್ವಭಾವದಲ್ಲಿರೋರು ಯಾವಾಗ್ಲೂ ಅವರ ಕರ್ಮ ಫಲಗಳಿಗೆ ಅಂಟ್ಕೊಂಡಿರ್ತಾರೆ. ನನ್ಗೆ ಏನಾದ್ರು ಸಿಕ್ಕಿದ್ರೆ ಮಾಡ್ತೀನಿ ಕರ್ಮ, ಇಲ್ಲಾಂದ್ರೆ ನಾನು ಬೇಡವೇ ಬೇಡ ಅಂತ ಹೇಳ್ತಾರೆ. ಅದನ್ನ ಮತ್ತೆ ಅವರು ಸವಿತಾರೆ ಕೂಡ ಆ ಫಲವನ್ನ. ಮತ್ತೆ ಇನ್ನ ಹೆಚ್ಚು ಹೆಚ್ಚು ಬೇಕು ಅಂತ ಬಿಟ್ಟು ಅವ್ರಿಗೆ ಲೋಭ ಮೂಡುತ್ತೆ ಅವ್ರಿಗೆ. ಮತ್ತೆ ಬೇರೆಯವ್ರ ಏನಾದ್ರು ಅವ್ರಿಗಿನ್ನ ಮುಂದುವರೆದಿದ್ರೆ ಅವ್ರಿಗೆ ಯಾವಾಗ್ಲೂ ಅಸೂಯೆ ಇರುತ್ತೆ ಅಲ್ವಾ. ಅಸೂಯೆ ಅಂದ್ರೆ ನಾವ್ ಏನಂತ ತಿಳ್ಕೊಬೇಕು? ಅಸೂಯೆಯ ಅರ್ಥ ಏನು, ಯಾರಾದ್ರೂ ಹೇಳ್ತೀರಾ? ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದು. ಹೊಟ್ಟೆ ಕಿಚ್ಚು ಪಡೋದು, ಅದನ್ನ ಹೇಗ್ ಅರ್ಥ ಮಾಡ್ಕೋಬಹುದು? ಹೊಟ್ಟೆ ಕಿಚ್ಚ ಪಡೋದನ್ನ ಅವ್ರ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಅಂತ. ವೆರಿ ಗುಡ್ ಮಾತಾಜಿ, ಹರಿ ಬೋಲ್ ಅಲ್ವಾ. ಸೊ ಬೇರೆಯವ್ರ ಹತ್ರ ಅದಿದೆ ಅಂದ್ರೆ ಅದ್ ನಮ್ಗೆ ಇಷ್ಟ, ಆದ್ರೆ ಅದ್ ನಮ್ಮ ಹತ್ರ ಇಲ್ವಲ್ಲ, ಅದಕ್ಕೋಸ್ಕರ ನಾವು ಅಸೂಯೆಯನ್ನ ಪಡ್ತೀವಿ. ಮತ್ತೆ ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡೋದ್ರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನ ಮುಂದಕ್ಕೆ ಹಾಕುವವನು ಆದ ಕರ್ತನನ್ನ ತಾಮಸ ಗುಣದ ಕರ್ತ ಎನ್ನುತ್ತಾರೆ ಅಂತ ಹೇಳ್ತಾರೆ. ನೋಡಿ, ತಾಮಸ ಗುಣದವರು ಯಾವ ತರ ಕರ್ಮವನ್ನ ಮಾಡ್ತಾರೆ ಅಂದ್ರೆ ಕರ್ತ ಅವ್ನು ಯಾವ ತರ ಇರ್ತಾನೆ ಅಂತಂದ್ರೆ ಅವನು ಧರ್ಮ ಗ್ರಂಥಗಳ ಆದೇಶಕ್ಕೆ ವಿರುದ್ಧವಾಗಿನೇ ಮಾಡ್ತಾರೆ ಅಲ್ವಾ. ನಾವು ನಿನ್ನೆಯ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ವಾ, ರಾವಣ ಏನ್ ಮಾಡಿದ್ರು, ನೀವು ಅಂದ್ರೆ 16ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಅಂದ್ರೆ ನೀವು ಕಷ್ಟಪಟ್ಟು ಯಜ್ಞ ಮಾಡೋದ್ ಬೇಡ, ನೀವು ಸ್ವರ್ಗಕ್ಕೆ ಹೋಗ್ಬೇಕಾ, ಅದಕ್ಕೆ ಸಂಬಂಧಪಟ್ಟಿರೋ ಯಜ್ಞದ ಬಗ್ಗೆ ನಮ್ಗೆ ವೇದಗಳಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನೀವು ಅದನ್ನೇನ್ ಮಾಡೋದ್ ಬೇಡ, ನೀವು ನಾನು ಸ್ವರ್ಗಕ್ಕೆ ಮೆಟ್ಟಿಲನ್ನೇ ನಾನೇ ಸೃಷ್ಟಿ ಮಾಡ್ಬಿಡ್ತೀನಿ, ನೀವು ಅವಾಗ ನೇರವಾಗಿ ನೀವು ಸ್ವರ್ಗಕ್ಕೆ ಹೋಗ್ಬೋದು, ಈ ಪುಣ್ಯ ಕಾರ್ಯಗಳನ್ನೆಲ್ಲ ನೀವು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ನೋಡಿ, ಅವ್ರು ಯಾವಾಗ್ಲೂ ಧರ್ಮ ಗ್ರಂಥಗಳ ಆದೇಶಕ್ಕೆ ವಿರುದ್ಧವಾಗಿನೇ ಅವ್ರು ಮಾಡ್ತಾರೆ. ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿ ಅಲ್ವಾ. ನಾವ್ ಏನೇ ಹೇಳಿದ್ರು ಸಹ ಅವರು ಕೇಳೋದಿಲ್ಲ ಅಲ್ವಾ. ಇವಾಗ ಸಿಗರೇಟ್ ಪ್ಯಾಕೆಟ್ ಮೇಲೆನೆ ಹಾಕಿರ್ತಾರೆ ಅಲ್ವಾ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ಅದು ಆರೋಗ್ಯಕ್ಕೆ ಹಾನಿಕರ ಅಂತ. ಆದ್ರೂ ಸಹ ಅವ್ರು ಹಠ ಮಾಡಿ ಬೇಡ ಅಂದ್ರೂ ಅದನ್ನ ಮಾಡ್ತಾರೆ ಅಲ್ವಾ. ನಾವ್ ಇವಾಗ ಟ್ರಾಫಿಕ್ ಸಿಗ್ನಲ್ ಅಲ್ಲೂ ನೋಡ್ತೀವಲ್ವಾ, ಒಬ್ಬೊಬ್ರಿಗೆ ಜಂಪ್ ಮಾಡದೆ ಅವ್ರಿಗೆ ಮೋಜು ಮಸ್ತಿ ಕೊಡುತ್ತೆ ಅಲ್ವಾ. ಅವ್ರು ಅರ್ಥ ಮಾಡ್ಕೋತಾ ಇಲ್ಲ, ಜಂಪ್ ಮಾಡಿದ್ರೆ ಅವ್ನಿಗೆ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಅವನು ಪ್ರಾಣಿ ಸಮಾನ ಅಂತ ಅರ್ಥ ಮಾಡ್ಕೋತಿಲ್ಲ ಅಲ್ವಾ. ನೋಡಿ, ಪ್ರಾಣಿಗಳು ಅದಕ್ಕೆ ಗೊತ್ತಾಗಲ್ಲ ರೆಡ್ ಲೈಟ್ ಬಂದಿದೆ ಅಂತ, ಪ್ರಾಣಿಗಳು ಅವರು ಕ್ರಾಸ್ ಮಾಡ್ತಾರೆ ರೋಡ್ ಅಲ್ವಾ. ಇವಾಗ ನಾವು ಕ್ರಾಸ್ ಮಾಡ್ತಿದೀವಿ ಅಂತಂದ್ರೆ ನಮಗೂ ಪ್ರಾಣಿಗಳು ಏನು ವ್ಯತ್ಯಾಸ ಇಲ್ಲ ಅಲ್ವಾ. ಅದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಮೋಸ ಮಾಡ್ತಾನೆ ಅವನು, ಬೇರೆಯವ್ರಿಗೆ ಅವಮಾನ ಮಾಡ್ತಾನೆ. ಮತ್ತೆ ಅದ್ರಲ್ಲಿ ತುಂಬಾ ನಿಪುಣ ಅಂತಾನು ಹೇಳ್ತಾ ಇದ್ರೆ ಸೋಮಾರಿ ಅಲ್ವಾ. 3 ಹೊತ್ತು ಮಲ್ಕೊಂಡಿರೋದೆ. ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ ಯುಕ್ತಾಹಾರ ವಿಹಾರಸ್ಯ ಅಂತಾನೆ ಅವ್ರು ಭಗವದ್ಗೀತೆಯಲ್ಲಿ ಹೇಳೋದು. ನಿಮ್ಗೆ ಇಷ್ಟ ಬಂದಾಗ ಎಷ್ಟೊತ್ ಬೇಕಾದ್ರೂ ಮಲ್ಕೊಳ್ಳಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಮನುಷ್ಯ ಜನ್ಮ ಸಿಕ್ಕಿರೋದೇ ಅಪರೂಪ, ಒಂದು ಕ್ಷಣನೂ ನಾವು ಅದನ್ನ ಉಪಯೋಗಿಸ್ಬೇಕು ಅಂತಾನೆ ಕೃಷ್ಣ ಹೇಳೋದು. ಆದ್ರೆ ಇವರು ಸೋಮಾರಿಗಳು 6 ಗಂಟೆಗಳೆಲ್ಲ ಹೋಗ್ಲಿ ಬಿಡಿ, 7 ಗಂಟೆ 8 ಗಂಟೆನೂ ಅಲ್ಲ, 12 ಗಂಟೆಗಳ ಕಾಲ ನಿದ್ದೆ ಮಾಡ್ತಾರೆ. ಮತ್ತೆ ಏನಾದ್ರೂ ಮಧ್ಯದಲ್ಲಿ ಏನಾದ್ರೂ ಸಮಯ ಸಿಕ್ಕಿದ್ರೆ ನಿದ್ದೆನೆ ಅವ್ರು ಮಾಡೋದು. ಸೊ ಆ ವ್ಯಕ್ತಿ ಯಾರು ಅಂತ ನಾವು ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಅವನ ಏನು ಲೀಜರ್ ಟೈಮ್ ಅಂತ ನಾವ್ ಏನ್ ಹೇಳ್ತೀವೋ ಆ ಸಮಯದಲ್ಲಿ ಅವನು ಯಾವ ಒಂದು ಕೆಲಸವನ್ನ ಮಾಡ್ತಾನೋ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇವನು ಎಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಇವಾಗ ಒಂದ್ ಸ್ವಲ್ಪ ಸಮಯ ಸಿಕ್ಕಿದಾಗ ನಾವು ಭಗವದ್ಗೀತೆ ಬುಕ್ ಅನ್ನ ತೆಗೆದು ನಾವು ಓದಕ್ಕೆ ಶುರು ಮಾಡಿದ್ರೆ ಅದು ಸಾತ್ವಿಕ ಗುಣ ಅಲ್ವಾ. ಸೊ ಇಲ್ಲ ನಂಗೊಂದ್ ಸ್ವಲ್ಪ ಸಮಯ ಸಿಕ್ತು ಅಂದ ತಕ್ಷಣ ಅವ್ರೇನಾದ್ರೂ ಏನೋ ದೇಹದ ಬಗ್ಗೆ ಏನಾದ್ರೂ ಒಂದು ಕಾಳಜಿ ವಹಿಸೋದು, ಅಥವಾ ಹೆಚ್ಚು ಹಣ ಮಾಡೋದು, ಹೆಚ್ಚು ಸ್ನೇಹಿತರನ್ನ ಸಂಪಾದನೆ ಮಾಡೋದು, ಹೆಚ್ಚು ಹೆಸರನ್ನ ಹೇಗೆ ಗಳಿಸೋದು ಅಂತಹ ಪುಸ್ತಕಗಳನ್ನ ಓದಿದ್ರೆ ಇವರು ರಜೋಗುಣದಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಈಗ ತಮೋಗುಣದಲ್ಲಿರುವ ತಮೋಗುಣದಲ್ಲಿರುವ ಕರ್ತ ಹೇಗಿರ್ತಾನೆ, ಸ್ವಲ್ಪ ಸಮಯ ಸಿಕ್ಕಿದ್ರೆ ನಿದ್ದೆ ಮಾಡ್ತಾನೆ, ಇಲ್ಲ ಅಂತಂದ್ರೆ ಓದಿದ್ರು ಆ ಕಾಮಿಕ್ಸ್ ಆ ತರದ್ದು ಅಥವಾ ನ್ಯೂಸ್ ಪೇಪರ್ ನ ಫಸ್ಟ್ ಇಂದ ಲಾಸ್ಟ್ ಪೇಜ್ ತರ ಕೆಲ್ಸಕ್ಕೆ ಬಾದಲಿರುವಂತಹ ನ್ಯೂಸ್ ಅನ್ನ ಓದ್ತಾರೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸದಾ ವಿಷಾದದಲ್ಲಿರುವವನು ಅಲ್ವಾ. ನಾವ್ ಇವಾಗ ಧೃತರಾಷ್ಟ್ರನ ನೋಡಿದೀವಲ್ವಾ, ಯಾವಾಗ್ಲೂ ಪ್ರಭುಜಿ ಅದನ್ನೇ ಎಕ್ಸಾಂಪಲ್ ಕೊಡ್ತಾ ಇರ್ತಾರೆ. ವಿಷಾದಕ್ಕೆ ಧೃತರಾಷ್ಟ್ರನೇ ಅಲ್ವಾ. ಅವನು ಯಾವಾಗ್ಲೂ 3 ಹೊತ್ತು ಅಯ್ಯೋ ನನಗೆ ಕಣ್ಣಿಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಅವನು ಅರ್ಥ ಮಾಡ್ಕೋತಿಲ್ಲ ಅಲ್ವಾ. ಅವನಿಗೆ ನೋಡಿ ಕಣ್ಣಿಲ್ದಲೇ ಇರ್ಬೋದು, ಅವನಿಗೆ ಅಂದ್ರೆ ಗಾಂಧಾರಿಯಂತಹ ಪತಿವ್ರತೆಯಾದ ಹೆಂಡತಿ ಇದ್ದಾಳೆ, 100 ಜನ ಮಕ್ಳಿದ್ದಾರೆ, ಅವ್ನು ಇವಾಗ ರಾಜ್ಯಭಾರ ಮಾಡ್ತಾ ಇದ್ದಾನೆ, ಇಡೀ ರಾಜ್ಯದ ಸುಖವನ್ನ ಅವ್ನಿಗೆ ಕಣ್ಣಿಲ್ದಲೇ ಅವನು ಅನುಭವಿಸ್ತಾ, ಆದ್ರೆ ಅವ್ನು ಯಾವಾಗ್ಲೂ ವಿಷಾದದಲ್ಲಿ ಇರ್ತಾನೆ. ಅದಕ್ಕೆ ತಮೋಗುಣಕ್ಕೆ ಎಕ್ಸಾಂಪಲ್ ಧೃತರಾಷ್ಟ್ರ. ಅದಾದ್ಮೇಲೆ ಮಾಡುವ ಕೆಲಸವನ್ನ ಮುಂದಕ್ಕೆ ಹಾಕುವವನು, ಇಂತಹ ಕರ್ತನನ್ನ ತಾಮಸ ಗುಣದ ಕರ್ತನೆನ್ನುತ್ತಾರೆ ಅಲ್ವಾ. ಅವ್ರು ಮಾಡ್ಲಿಕ್ಕೆ ಆದ್ರೂ ಸಹ ಇವತ್ತಿನ ಕೆಲಸವನ್ನ ನಾಳೆನೆ ಮಾಡೋಣ, ಮುಂದೆ
ಮಾಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹಾಕ್ತಾರೆ, ಇಲ್ಲಾಂದ್ರೆ ಬೇರೆಯವ್ರಿಗೆ ಹೆಂಗೋ ಹಚ್ಬಿಡ್ತಾರೆ ಆ ಕೆಲ್ಸನ, ಅವ್ರ ಕೈ ತೊಳ್ಕೊಂಡ್ಬಿಡ್ತಾರೆ ಅಲ್ವಾ. ಅದ್ರಲ್ಲಿ ಅವ್ರು ನಿಪುಣ, ನಾವ್ ನೋಡಿದ್ವಲ್ಲ, ಅವ್ರು ತುಂಬಾ ನಿಪುಣರಾಗಿರ್ತಾರೆ. ಸೊ ಈ 3 ಗುಣದಲ್ಲಿ ಕರ್ತ ಯಾವ ತರ ಇರ್ತಾನೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಇವಾಗ ನೀವು ಮಾರ್ಕ್ಸ್ ಅನ್ನ ಹಾಕೋಬಹುದು. ಸೊ ಈಗ ತಿಳುವಳಿಕೆ ಬಗ್ಗೆ ಹೇಳ್ತಾ ಇದ್ರೆ ಕೃಷ್ಣ, ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ ಯಯಾ ಧರ್ಮ ಅಧರ್ಮಂ ಚ ಕಾರ್ಯಂ ಚ ಕಾರ್ಯಮೇವ ಚ ಅಯತಾ ವತ್ಪ್ರಜಾನ್ನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ ಅಧರ್ಮಂ ಧರ್ಮಮಿತೀಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಈಗ ತಿಳುವಳಿಕೆ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ. ಇನ್ನ ಈ 3 ಗುಣದಲ್ಲಿರುವ ತಿಳುವಳಿಕೆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು, ನಮ್ಗೆ ಏನಾದ್ರು ಒಂದು ಕೆಲಸ ಮಾಡ್ಬೇಕಂದಾಗ ಅಲ್ಲಿ ಒಂದ್ ಸ್ವಲ್ಪ ತಿಳುವಳಿಕೆ ಇರ್ಬೇಕಲ್ವಾ. ನಾವು ನೋಡಿದ್ವಲ್ವಾ ಅಲ್ಲಿ ಜ್ಞಾನ, ಜ್ಞೇಯ ಮತ್ತೆ ಜ್ಞಾನಿ. ಅದೇ ತರನೇ ಇವಾಗ ಏನನ್ನೇ ನೋಡಿದ್ರು ನಮ್ಗಲ್ಲಿ ಒಂದು ತಿಳುವಳಿಕೆ, ಆ ಬುದ್ಧಿ ಅನ್ನೋದು ಬರುತ್ತೆ ನಮ್ಗೆ ಅಲ್ವಾ. ಅದ್ರ ಬಗ್ಗೆ ಈಗ ಕೃಷ್ಣ ಮಾತಾಡ್ತಾ ಇದ್ದಾರೆ. ಪಾರ್ಥನೆ, ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಯಾವುದಕ್ಕೆ ಭಯ ಪಡಬೇಕು ಮತ್ತು ಯಾವುದಕ್ಕೆ ಭಯ ಪಡಬಾರದು, ಯಾವುದು ಬಂಧಿಸುತ್ತದೆ, ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸತ್ವಗುಣದವ್ರಿಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರ ಜ್ಞಾನಿಗಳು ಅಲ್ವಾ. ಅವ್ರಿಗೆ ಗೊತ್ತಾಗುತ್ತೆ ಇದನ್ನ ಮಾಡ್ಬೇಕು, ನಾನು ಇದನ್ನ ಮಾಡ್ಬಾರ್ದು, ಇದನ್ನ ಮಾಡಿದ್ರೆ ಏನ್ ಪರಿಣಾಮ, ಇದನ್ನ ಮಾಡಿದ್ರೆ ಏನ್ ಪರಿಣಾಮ ಅಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಏನಕ್ಕೆ ಭಯ ಪಡ್ಬೇಕು, ಏನಕ್ಕೆ ಭಯ ಪಡಬಾರ್ದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಯಾವ್ದು ನಮ್ಮನ್ನ ಬಂಧನಕ್ಕೆ ಒಳಗಾಗಂಗೆ ಮಾಡುತ್ತೆ, ಯಾವ್ದು ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಾನು ಸಹ ಅವ್ರಿಗೆ ಗೊತ್ತಿರುತ್ತೆ. ಅಷ್ಟು ಜ್ಞಾನವನ್ನ ಅವರು ಪಡೆದಿರ್ತಾರೆ. ಸೊ ತಿಳುವಳಿಕೆ ಅದು ಸತ್ವಗುಣದಲ್ಲಿರುವಂತಹ ತಿಳುವಳಿಕೆ. ಮತ್ತೆ ರಾಜಸ ಗುಣದಲ್ಲಿರುವ ತಿಳುವಳಿಕೆ ಯಾವ ತರ ಇರುತ್ತೆ, ಧರ್ಮ ಅಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಅದನ್ನ ನೋಡಿದಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ತಮ ಗುಣದ ಬಗ್ಗೆನೂ ಹೇಳ್ಬಿಡ್ತೀನಿ. ಪಾರ್ಥನೆ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನ ಧರ್ಮವೆಂದು, ಧರ್ಮವನ್ನ ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಇವಾಗ ಪಾರ್ಟಿಗೆ ಹೋಗ್ತೀವಿ ಅನ್ಕೊಳ್ಳಿ, ಪಾರ್ಟಿಗೆ ಹೋದಾಗ ಅಲ್ಲಿ ಆ ಎಳ್ನೀರು ಇರುತ್ತೆ ಮತ್ತೆ ಡ್ರಿಂಕ್ಸು ಇರುತ್ತೆ. ಸೊ ಇವಾಗ ಸತ್ವಗುಣದವರು ಅವ್ರಿಗೆ ಯಾವಾಗ್ಲೂ ಸಹ ಅವ್ರಿಗೆ ದೃಢ ಸಂಕಲ್ಪ ಇರುತ್ತೆ, ಅವ್ರಿಗೆ ಬುದ್ಧಿನೂ ಇರುತ್ತೆ, ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದಂತ. ಅವ್ರು ನೇರವಾಗಿ ಹೋಗೋದೇ ಎಳ್ನೀರು ತಗೊಂಡು ಕುಡಿತಾರೆ, ಅಲ್ಲೇನು ದ್ವಂದ್ವತೆ ಏನು ಇಲ್ಲ. ಅದೇ ಇವಾಗ ರಾಜಸಿಕ ಬುದ್ಧಿಲಿರೋರು ಅವ್ರಿಗೆ ಇದ್ ಮಾಡ್ಬೇಕಾ ಅದ್ ಮಾಡ್ಬಾರ್ದ ಗೊತ್ತಿಲ್ಲ. ಹೌದು ಎಳ್ನೀರು ಕುಡಿಯೋದು ಒಳ್ಳೇದು ದೇಹಕ್ಕೆ, ಆರೋಗ್ಯಕ್ಕೆ, ಆದ್ರೆ ಇಲ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಆಲ್ಕೋಹಾಲು, ಇದನ್ನ ಕುಡಿಬೇಕಾ ಅದನ್ನ ಕುಡಿಬೇಕಾ, ದ್ವಂದ್ವತೆ ಬಂದ್ಬಿಡುತ್ತೆ. ಯಾವ್ದು ನನಗೆ ಇಂದ್ರಿಯ ಸುಖಕ್ಕೆ ಇಲ್ಲಿ ತುಂಬಾ ಹೆಚ್ಚು ಪರಿಣಾಮಕಾರಿಯಾದ್ದು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಕೊನೆಗೆ ಅವ್ರದ್ದು ಯಾವ ಕಡೆ ವಾಲುತ್ತೋ, ಸತ್ವಗುಣದ ಕಡೆಗೇನೂ ವಾಲ್ಬಹುದು ಅಥವಾ ತಮೋ ಗುಣದ ಕಡೆಗೆ ವಾಲ್ಬಹುದು ಅವರ ಮಾಡುವಂತಹ ತಿಳುವಳಿಕೆ, ಅವರು ಏನು ಉಪಯೋಗಿಸುವಂತಹ ತಿಳುವಳಿಕೆ. ಅವ್ರು ಇವಾಗ ಆಲ್ಕೋಹಾಲನ್ನು ಕುಡಿಬಹುದು, ಇಲ್ಲಾಂದ್ರೆ ಎಳ್ನೀರನ್ನು ಕುಡಿಬಹುದು. ಅವರು ಈಗ ತಮೋ ಗುಣದಲ್ಲಿಯವರು ಏನ್ ಮಾಡ್ತಾರೆ, ಅವರು ಧರ್ಮವನ್ನ ಅಧರ್ಮ ಅಂತಾರೆ, ಅಧರ್ಮವನ್ನ ಧರ್ಮ ಅಂತಾರೆ ಅಲ್ವಾ. ಇವಾಗ ಆಲ್ಕೋಹಾಲ್ ಕುಡಿಬಾರ್ದು, ಆದ್ರೆ ಅವರು ನೇರವಾಗಿ ಹೋಗ್ತಾರೆ ಆಲ್ಕೋಹಾಲ್ನೇ ತಗೊಂಡು ಅವರು ಕುಡಿತಾರೆ ಅಲ್ವಾ. ಅದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವರು ಮಾಯೆ ಮತ್ತೆ ಕತ್ತಲು ಅಂದ್ರೆ ಅವ್ರಿಗೆ ಅಜ್ಞಾನಿಗಳವರು, ಕತ್ತಲಲ್ಲೇ ಇರ್ತಾರೆ. ಅಜ್ಞಾನಿಗಳು ಅಂದ್ರೆ ಕತ್ತಲಿದ್ದ ತಕ್ಷಣ ನಮ್ಗೆ ಯಾವ್ದು ಸ್ಪಷ್ಟವಾಗಿ ಕಾಣೋದಿಲ್ಲ ಅಲ್ವಾ. ನಮ್ಗೆ ಕತ್ತಲು ಒಂದ್ ಹೆಜ್ಜೆ ಇಡ್ಲಿಕ್ಕೂ ಆಗೋದಿಲ್ಲ. ಅದೇ ತರನೇ ನಮ್ಗೆ ಜ್ಞಾನ ಇಲ್ಲ ಅಂದಾಗ ನಮ್ಗೆ ಯಾವಾಗ್ಲೂ ಭಯ ಇರುತ್ತೆ. ಯಾಕಂದ್ರೆ ಅಯ್ಯೋ ನನಗೆ ಇದು ಸರಿನಾ ತಪ್ಪ ಗೊತ್ತಿಲ್ಲ, ಯಾವಾಗ್ಲೂ ನಾವು ಭಯ ಆತಂಕದಲ್ಲಿ ನಾವು ಇರುತ್ತರಾಗುತ್ತೆ. ಸೊ ಅದಕ್ಕೋಸ್ಕರ ಈ ತಿಳುವಳಿಕೆ ಅನ್ನೋದು ತುಂಬಾ ಮುಖ್ಯ. ಅದನ್ನು ಸಹ ಈ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇದಕ್ಕೂ ಈ ಮಾರ್ಕ್ಸ್ ಅನ್ನ ಕೊಟ್ಕೋಬಹುದು. ದೃಢ ಸಂಕಲ್ಪ, ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಹ ಯೋಗೇನಾವ್ಯವಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ ಯಯಾತು ಧರ್ಮ ಕಾಮರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನಾವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ಸೊ ನೋಡೋಣ ಈಗ ದೃಢ ಸಂಕಲ್ಪ ಹೇಗಿರುತ್ತೆ ಅಂತ. ಪಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಇಡುವ ಸಂಕಲ್ಪ, ಹೀಗೆ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ನೋಡಿ ದೃಢ ಸಂಕಲ್ಪ. ನಾವೀಗ ಪ್ರಭುಪಾದನ ನೋಡಿದ್ವಲ್ವಾ, ಶೀಲ ಪ್ರಭುಪಾದರು ಅವರ ಗುರುಗಳು ಹೇಳಿದರೆ, ನೀನು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತೀಯಾ, ನೀನು ಈ ಭಗವದ್ಗೀತೆಯ ಜ್ಞಾನವನ್ನ ಎಲ್ಲಾ ಪಾಶ್ಚಿಮಾತ್ಯ ದೇಶಗಳಿಗೆ ಹರಡಬೇಕು ಅಂತ ಹೇಳಿದ್ರು. ಅಲ್ಲ ನೋಡಿ, ಕೊನೆಗೆ ಅವ್ರಿಗೆ 70 ವಯಸ್ಸಾದ್ರೂ ಸಹ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರೆ ಅಲ್ವಾ. ಅವ್ರಿಗಷ್ಟು ದೃಢ ಸಂಕಲ್ಪ ಇದೆ, ನಾನು ಮಾಡೇ ಮಾಡ್ತೀನಿ ಕೃಷ್ಣನ ಅನುಗ್ರಹದಿಂದ, ಗುರುವಿನ ಅನುಗ್ರಹದಿಂದ ಅಂತ ಹೇಳ್ಬಿಟ್ಟು.
ಇಲ್ಲಿ ಸತ್ವಗುಣದಲ್ಲಿವರು ಯಾವ ತರ ಇರ್ತಾರೆ ಅವ್ರಿಗೂ ಅಷ್ಟೇನೆ. ಅಂದ್ರೆ ಈ ಒಳ್ಳೆ ಕೆಲಸದಲ್ಲಿ ಅವ್ರಿಗೆ ಮುರಿಯಲಾಗದ ಸಂಕಲ್ಪ ಇರುತ್ತೆ. ಯಾರಿಗೋ ಕೆಟ್ಟದ್ ಮಾಡೋದ್ರಲ್ಲಿ ಅವರು ದೃಢ ನಿಶ್ಚಯವನ್ನ ಮಾಡೋದಿಲ್ಲ. ಧರ್ಮ ಗ್ರಂಥದಲ್ಲಿ ಏನ್ ಹೇಳಿದಾರೋ ಅದಕ್ಕನುಗುಣವಾಗಿ ಮಾಡುವ ಕೆಲಸಗಳಲ್ಲಿ ದೃಢ ಸಂಕಲ್ಪ ಇರುತ್ತೆ ಅವ್ರಿಗೆ. ಮತ್ತೆ ಅವರು ತಮ್ಮ ಮನಸ್ಸು, ಪ್ರಾಣ, ಇಂದ್ರಿಯಗಳನ್ನ ಅದನ್ನೆಲ್ಲ ಅವರು ನಿಗ್ರಹಿಸ್ತಾರೆ. ಇವಾಗ ನಾವ್ ಯಾವ್ದೇ ಒಂದು ಕೆಲಸವನ್ನ ಮಾಡ್ಬೇಕಂದ್ರೆ ನಮ್ಗೆ ದೃಢ ಸಂಕಲ್ಪ ಇಲ್ಲ ಅಂದ್ರೆ ನಾವು ಮಾಡೋದಿಲ್ಲ ಅಲ್ವಾ. ನೋಡಿ, ಏಕಾದಶಿ ದಿವಸ ನಮ್ಗೆ ಏನ್ ಹೇಳ್ತಾರೆ, ನೀವು ಏನು ಗ್ರೈನ್ಸ್ ಅನ್ನ ತಿನ್ಕೂಡುದು ಅಂತ ಹೇಳ್ತಾರೆ. ಕಾಳು ಮತ್ತೆ ಏನ್ ಹೇಳ್ತಾರೆ, ದವಸಗಳು ಅಂತ ಹೇಳ್ತೀವಲ್ಲ, ಅದನ್ನ ತಿನ್ಕೂಡುದು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಇವಾಗ ಏನಾಗುತ್ತೆ, ದೃಢ ಸಂಕಲ್ಪ ಇಲ್ಲ ಅಂದ್ರೆ ಅಯ್ಯೋ ನನ್ಗೆ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನನ್ಗೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದ್ರೆ ಮನಸ್ಸು, ಪ್ರಾಣ, ಇಂದ್ರಿಯಗಳು ಎಲ್ಲವನ್ನ ನಿಯಂತ್ರಿಸುವಂತ ಸಂಕಲ್ಪ ಇರ್ಬೇಕು ಅಲ್ವಾ. ಅವಾಗಷ್ಟೇ ನಾವು ಆ ದೃಢ ಸಂಕಲ್ಪದಿಂದ ಆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅರ್ಜುನನೇ ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗಗಳಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಇವಾಗ ನಾವು ರಾಜಸ ಗುಣದವ್ರನ್ನು ನಾವು ನೋಡ್ತೀವಿ ಅಲ್ವಾ. ಅವ್ರೇನ್ ಮಾಡ್ತಾರೆ, ಅವ್ರಿಗೂ ದೃಢ ಸಂಕಲ್ಪ ಇರುತ್ತೆ. ಆದ್ರೆ ಅವ್ರದ್ದು ದೃಢ ಸಂಕಲ್ಪ ಎಂತಹ ಕೆಲಸಗಳ ಮೇಲೆ ಇರುತ್ತೆ ಅಂತಂದ್ರೆ ಆ ಕೆಲಸವನ್ನ ಮಾಡಿದ್ಮೇಲೆ ಅವ್ರು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು. ಅಂತಹ ಕೆಲಸಗಳ ಮೇಲೆ ಅವ್ರಿಗೆ ತುಂಬಾ ದೃಢ ಸಂಕಲ್ಪ ಇರುತ್ತೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಮತ್ತೆ ಈಗ ತಾಮಸಿಕವಾದದ್ದು ನಾವು ನೋಡ್ತಾನೆ ಇದೀವಲ್ಲ, ಅವ್ರು ಯಾವಾಗ್ಲೂ ಕತ್ಲಲ್ಲೇ ಇರ್ತಾರೆ, ಕನಸು ಕಾಣ್ತಾರೆ. ಅದು ಹಗಲು ಗನಸು ಅಂತ ಹೇಳ್ತಾರೆ. ಹಗಲಲ್ಲೇ ಬೇಕಾದ್ರೆ ಕನಸನ್ನ ಕಾಣ್ತಾರೆ. ಪ್ರಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಮ್ಗೆಲ್ಲಿ ಅಜ್ಞಾನ ಇರುತ್ತೋ, ಈ ತಾಮಸ ಗುಣಕ್ಕೆ ಮೂಲ ಕಾರಣ ಅಜ್ಞಾನ. ಆ ಅಜ್ಞಾನ ಇದ್ದಾಗ ಅಲ್ಲಿ ಭಯ ಇರುತ್ತೆ, ಮತ್ತೆ ಅಲ್ಲಿ ಶೋಕ, ವಿಷಾದ ಇವೆಲ್ಲ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಈ ತಾಮಸಿಕ ಗುಣದ ಸಂಕಲ್ಪ ಮೂರ್ಖ ಸಂಕಲ್ಪ. ಇವಾಗ ನಾವು ನೋಡಿದ್ವಿ ಅಲ್ವಾ, ಹಿರಣ್ಯಕಶಿಪು ಅವ್ರೇನ್ ಮಾಡಿದ್ರು, ಅವರು ಸಹ ದೃಢ ಸಂಕಲ್ಪವನ್ನ ಇಟ್ಕೊಂಡು ಅವ್ರು ತಪಸ್ಸನ್ನ ಮಾಡಿದ್ರು. ಓಕೆ, ಮಾಡಿ ಪಡೆದಿದ್ದಾದ್ರೂ ಏನವರು ಅಲ್ವಾ, ಅವ್ರೇನು ದೇವತೆಗಳನ್ನೆಲ್ಲ ಅವ್ರು ತಮ್ಮ ಕಾಲ ಕೆಳಗಡೆ ಅವರು ಏನು ಅದ್ರ ಮೇಲೆ ಅವರು ಏನ್ ಹೇಳ್ತಾರೆ, ಇಂದ್ರನ ಆಸ್ಥಾನದಲ್ಲಿ ಆ ಇಂದ್ರನ ಸಿಂಹಾಸನದ ಮೇಲೆ ಕುತ್ಕೊಳ್ಳಿಕ್ಕೆ ಹೋಗ್ಬೇಕಾದ್ರೆ ಇವ್ರನ್ನೆಲ್ಲರನ್ನೂ ಸಹ ಅಷ್ಟ ದಿಕ್ಪಾಲಕರನ್ನ ಅವ್ರು ಮೆಟ್ಟಿಲಾಗಿ ಉಪಯೋಗಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾವು ಕೇಳಿದೀವಿ ಅಲ್ವಾ. ನೋಡಿ, ಆತರ ಅವ್ರದ್ದು ಮೂರ್ಖ ಸಂಕಲ್ಪ ಅಲ್ವಾ. ಹೋಗ್ಲಿ, ಅವರು ಏನ್ ಮಾಡಿದ್ರು, ಅವರು ಅಮರನಾಗ್ಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬಾ ಬುದ್ಧಿವಂತಿಕೆಯಿಂದ ಬ್ರಹ್ಮನಿಂದ ವರವನ್ನ ಪಡ್ಕೊಂಡ್ರು. ಆವಾಗ್ಲೂ ಮಾಡಿದಾದ್ರು ಏನನ್ನ, ಅವರು ತನ್ನ ಸ್ವಂತ ಮಗ ಅವನೇ ಶತ್ರು ಅಂತ ಭಾವಿಸಿ ಅಂತಹ ಎಳೆ ಮಗು ಅಂದ್ರೆ 5 ವರ್ಷದ ಬಾಲಕನನ್ನ ಸಾಯಿಸ್ಲಿಕ್ಕೆ ಹೋಗ್ತಾರೆ ಅಲ್ವಾ. ನೋಡಿ, ಅಂತಹ ದೃಢ ಸಂಕಲ್ಪವನ್ನ ಹಿರಣ್ಯಕಶಿಪು ಇಟ್ಕೊಂಡಿದ್ದಾರೆ. ಒಂದು ಪ್ರಯತ್ನದಿಂದ ಅವನು ಸತ್ತೋಗಿಲ್ಲ ಅಂದ್ಬಿಟ್ಟು ಹಲವಾರು ಬಾರಿ ಪ್ರಯತ್ನವನ್ನ ಮಾಡ್ತಾರೆ, ವಿವಿಧ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅದಕ್ಕೆ ಇಂತಹ ಸಂಕಲ್ಪವನ್ನ ಮೂರ್ಖ ಸಂಕಲ್ಪ, ಇದು ತಾಮಸಿಕವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈಗ ಕೊನೆಯದಾಗಿ ಏನ್ ಹೇಳ್ತಾ ಇದ್ದಾರೆ, ಸುಖ. ಆ ಸುಖನೂ ಸಹ ಈ 3 ಗುಣದಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಇವಾಗ ನಾವು ಸಹ ನೋಡಿರ್ಬೋದಲ್ಲ, ಇವಾಗ ನಿಜವಾದ ಸುಖ ನಾವ್ ಇವಾಗ ಇನ್ನ ಆತ್ಮ ಪರಮಾತ್ಮ ಜೊತೆ ಸಂಪರ್ಕಕ್ಕೆ ಬಂದಿರೋದು ಈಗ ನಮ್ಗೆ ಗೊತ್ತಾಗ್ತಿದೆ. ಹರಿಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ಮೇಲೆ ನಮ್ಗೆ ಮೊದ್ಲೆಲ್ಲ ಯಾವ ತರ ಇತ್ತು, ಇವಾಗ ನಾವು ಬೇಕಾದ್ರೆ ಬೇರೆಯವ್ರನ್ನ ಕಿಚಾಯಿಸಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾವು ತುಂಬಾ ಸಂತೋಷ ಪಡ್ತೀವಿ ಅಲ್ವಾ. ಅವ್ರೇನಾದ್ರೂ ತೊಂದರೆಗೆ ಒಳಗಾಗಿ ಅವ್ರನ್ನ ಏನು ಫೂಲ್ ತರ ಮಾಡಿ ನಾವು ಸಂತೋಷ ಪಡ್ತಿದ್ವಿ ಅಲ್ವಾ. ಅದು ನಿಜವಾದ ಸಂತೋಷ ಅಲ್ಲ. ಅದು ಸಂತೋಷನೇ, ಹೆಸರು ಮಾತ್ರಕ್ಕೆ ಸಂತೋಷ, ಆದ್ರೆ ಅದು ನಿಜವಾದ ಸಂತೋಷ ಅಲ್ಲ ಅಲ್ವಾ. ಇವಾಗ ಯಾರಿಗಾದ್ರು ಜೀವಿಟ್ ಬಿಟ್ಟು ಅವ್ರ ನೋವಲ್ಲಿ ಇದ್ದಾಗ ನಾವು ಸಂತೋಷ ಪಡೋದು ಅಲ್ವಾ. ಅಂದ್ರೆ ನೋಡಿ, ಕೃಷ್ಣಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣದ ಸುಖ ಯಾವ ತರ ಇರುತ್ತೆ ಅಂತಂದ್ರೆ, ಸತ್ವಗುಣದ ಸುಖ ಅದು ಮೊದಲಲ್ಲಿ ಅದು ದುಃಖವನ್ನ ತಂದ್ಕೊಡುತ್ತೆ, ಆದ್ರೆ ಕೊನೆಯಲ್ಲಿ ಸುಖದಲ್ಲಿ ಅದು ಕೊನೆಗೊಳ್ಳುತ್ತೆ. ಅದೇ ತರ ರಜೋಗುಣದಲ್ಲಿರೋರು ಮೊದಲು ಸುಖದಲ್ಲಿ ಇರ್ತಾರೆ, ಅದಾದ್ಮೇಲೆ ಆ ಮಾಡಿರುವ ಕಾರ್ಯ ಅವ್ರಿಗೆ ದುಃಖವನ್ನೇ ತಂದ್ಕೊಡುತ್ತೆ. ತಮೋಗುಣದಲ್ಲಿರುವಂತಹ ಸುಖ ಯಾವ ತರ ಅಂತಂದ್ರೆ, ಅಲ್ಲಿ ಸುಖ ಅನ್ನೋದೇ ಇಲ್ಲ, ಅವ್ರು ಅದಕ್ಕೆ ಹೆಸರು ಕೊಟ್ಕೊಂಡಿದ್ದಾರೆ ಅಷ್ಟೇ. ಇವಾಗ ಸ್ಮೋಕ್ ಮಾಡಿದ್ರೆ ಏನ್ ಖುಷಿ, ಅಥವಾ ಆಲ್ಕೋಹಾಲ್ ತಗೊಂಡ್ರೆ ಏನ್ ಖುಷಿ, ಅಥವಾ ನಾವ್ ನೋಡಿದೀವಲ್ವಾ ವ್ಯಭಿಚಾರ ಮಾಡ್ತಾರೆ, ಮತ್ತೆ ರೇಪ್ ಎಲ್ಲ ಮಾಡ್ತಾರೆ, ಅವೆಲ್ಲನೂ ಸಹ ಏನ್ ಖುಷಿ ಕೊಡುತ್ತೆ ಅಲ್ವಾ. ಅವ್ರಿಗೆ ಅದು ವಿಕೃತ ಖುಷಿಯನ್ನ ಕೊಡುತ್ತೆ. ಆದ್ರೆ ಇದನ್ನ ದುಃಖ ಅಂತಾನೆ ಹೇಳ್ತಾ ಇದ್ರೆ ಕೃಷ್ಣ. ಆ ಮೊದಲು ದುಃಖ. ಇವಾಗ ನೋಡಿ, ಡ್ರಗ್ಸ್ ತಗೋಬೇಕಾದ್ರೆ ಏನಾಗುತ್ತೆ, ಡ್ರಗ್ಸ್ ತಗೋಬೇಕಾದ್ರೆ ನಾವು ಸೂಜಿ ತಗೊಂಡು ಚುಚ್ಕೋಬೇಕು ಅಲ್ವಾ, ಅದು ನೋವನ್ನ ಕೊಡುತ್ತೆ. ಮೊದಲು ದುಃಖ, ಮತ್ತೆ ಆಮೇಲೆ ದುಃಖ ಅಲ್ವಾ. ಅವರು ಆರೋಗ್ಯವನ್ನೆಲ್ಲ ಕೆಡಿಸ್ಕೋತಾರೆ, ಮನುಷ್ಯ ಜನ್ಮವನ್ನೇ ವ್ಯರ್ಥ ಮಾಡ್ಕೋತಾರೆ. ಸೊ ಮೊದಲು ದುಃಖ, ಕೊನೆಯಲ್ಲೂ ದುಃಖ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ಇವಾಗ ನಾವು 4:15 ಗಂಟೆಗೆ ಎದ್ದು ಮಂಗಳಾರತಿ ಅಟೆಂಡ್ ಮಾಡ್ಬೇಕಂದ್ರೆ ತುಂಬಾ ದುಃಖ ಅಲ್ವಾ. ಆದ್ರೆ ಏನಾಗುತ್ತೆ, ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ಗೆ ಅದು ಸುಖದಲ್ಲಿ ಅದು ಕೊನೆಗೊಳ್ಳುತ್ತೆ. ಇವಾಗ ಒಂದ್ ಮಗು ಏನಾದ್ರೂ ಒಂದ್ ಎಕ್ಸಾಮ್ ಅನ್ನ ಬರಿಬೇಕಂತಂದ್ರೆ ಬೆಳಗಿನ ಜಾವದಲ್ಲಿ ಎದ್ದು ಅಥವಾ ತುಂಬಾ ಕಷ್ಟಪಟ್ಟು ಓದ್ಬೇಕು ಅಲ್ವಾ. ಅಕಸ್ಮಾತ್ ಓದಿಲ್ಲ ಅಂತಂದ್ರೆ ಮಲ್ಕೊಂಡೇ ಇದ್ರೆ ಏನಾಗತ್ತೆ, ಇವಾಗ ಅಮ್ಮ ಎದ್ದೋಳು ಪುಟ್ಟ ಅಂತ, ಇವಾಗ ಇಲ್ಲಮ್ಮ ನಂಗೆ ನಿದ್ದೆ ಬರ್ತಿದೆ ಮಲ್ಕೊಂಡ್ರೆ ಅವಾಗ ಸುಖ
ಅಲ್ವಾ, ಆರಾಮಾಗಿ ನಿದ್ದೆ ಮಾಡೋದು. ಆಮೇಲೆ ಏನಾಗುತ್ತೆ, ಸ್ಕೂಲಿಗೆ ಹೋದಾಗ ಟೀಚರ್ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅದು ದುಃಖದಲ್ಲಿ ಅದು ಕೊನೆಗೊಳ್ಳುತ್ತೆ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸುಖಂ ತ್ವಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರ ಮತ್ತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ವಿಷಯೇಂದ್ರಿಯ ಸಂಯೋಗಾದ್ ಅತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮೋದೋತ್ತಂ ತತ್ತಾಮಸಮುದಾವೃತಂ. ಈಗ ಸಂತೋಷದ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದು, ಅದನ್ನ ಸಾತ್ವಿಕ ಸುಖ ಅಂತ ಹೇಳ್ಬಿಟ್ಟು ಕರೀತಾರೆ. ಅದು ಪ್ರಾರಂಭದಲ್ಲಿ ವಿಷದಂತಿದ್ದು ನೋಡಿ, ಕೃಷ್ಣನೇ ಹೇಳ್ತಾ ಇದ್ದಾರೆ, ಕಡೆಗೆ ಅದು ಅಮೃತದ ತರ ಆಗತ್ತೆ. ಅಂತದನ್ನ ಏನು ಸಾತ್ವಿಕ ಗುಣದ ಸಂತೋಷ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅದು ನಮ್ಮನ್ನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನ ಅದನ್ನ ಕರ್ಕೊಂಡು ಹೋಗ್ಬೇಕು, ನಮ್ಗೆ ಜಾಗೃತಗೊಳಿಸ್ಬೇಕು. ಅದು ಅಂತಹ ಸಂತೋಷವನ್ನ ಸಾತ್ವಿಕ ಸುಖ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನಾವಿವಾಗ ಮಂಗಳಾರತಿ ಅಟೆಂಡ್ ಮಾಡಿದ್ರೆ 4:15 ಗಂಟೆಗೆ ಎದ್ದು ಅಥವಾ 16 ರೌಂಡ್ ಜಪ ಮಾಡೋದು ನೋಡಿ, ಅದು ನಮ್ಮನ್ನ ಏನ್ ಮಾಡುತ್ತೆ, ಅದು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಮತ್ತೆ ಅದನ್ನ ಏನು ನಮ್ಗೆ ಜಾಗೃತಿಗೊಳಿಸುತ್ತೆ ಅದು ನಮ್ಗೆ ಅಲ್ವಾ. ನೀನ್ ಮನುಷ್ಯನಾಗಿ ಏನನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಅಂತಹ ಸಂತೋಷ ಮನುಷ್ಯನಾಗಿ ನಾವ್ ಏನನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಜಾಗೃತಗೊಳಿಸೋದು ಅದು ಸಾತ್ವಿಕ ಸುಖ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ರಾಜಸಿಕ ಸುಖ ಯಾವ ತರ ಇರುತ್ತೆ ಅಂತಂದ್ರೆ, ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂದಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ ಅಲ್ವಾ. ಎಷ್ಟೊಂದು ಎಕ್ಸಾಂಪಲ್ ಅನ್ನ ನಾವು ಕೊಡ್ಬೋದು. ಇವಾಗ ನಾನು ಜಾಮೂನ್ ನೋಡಿದಾಗ ನನ್ಗೆ ತುಂಬಾ ಇಷ್ಟ ಆಗುತ್ತೆ ತಿನ್ಬೇಕು ಅಂತ ಅಲ್ವಾ. ಒಂದ್ ತಿಂದಾಗ ಸಂತೋಷ ಆಗತ್ತೆ, ಅದಾದ್ಮೇಲೆ 10 ತಿನ್ಬೇಕಂತ ನನ್ ಮನ್ಸು ಹೇಳ್ತಾ ಇರುತ್ತೆ. 10 ತಿಂದ್ಮೇಲೆ ಏನಾಗುತ್ತೆ, ಅವಾಗ ಓಕೆ ತಿಂದಾಗ ನಮ್ಗೆ ತುಂಬಾ ಸಂತೋಷ, ಆಮೇಲೆ ಏನಾಗುತ್ತೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ, ವಾಂತಿ ಭೇದಿ ಎಲ್ಲ ಆಗುತ್ತೆ ಆರೋಗ್ಯದಲ್ಲಿ, ಅಂದ್ರೆ ಅಲ್ಲಿ ದುಃಖ ಆಯ್ತು ಅಲ್ವಾ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ನಾವು ಪ್ರತಿಯೊಂದು ಇಂದ್ರಿಯಗಳು ಒಂದೊಂದು ಎಕ್ಸಾಂಪಲ್ ಕೊಟ್ಕೊಂಡು ಅರ್ಥ ಮಾಡ್ಕೋಬಹುದು ಇದನ್ನ. ಮತ್ತೆ ತಾಮಸಿಕ ಸುಖ ಅಂದ್ರೆ ಯಾವ ತರ ಇರುತ್ತೆ ಅಂತಂದ್ರೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನ ತಾಮಸಿಕ ಸುಖ ಎಂದು ಹೇಳುತ್ತಾರೆ ಅಂತ ಹೇಳ್ತಾ ಇದಾರೆ ಅಲ್ವಾ. ಇವಾಗ ತಾಮಸ ಉಂಡ್ಲಿಯವ್ರು ನಾವು ನೋಡಿದೀವಿ ಅಲ್ವಾ, ಅವರ ಸಂತೋಷ ಏನು, 3 ಹೊತ್ತು ಮಲ್ಕೊಂಡಿದ್ರೆ ಸಂತೋಷ, ಆದ್ರೆ ಅದು ಅವ್ರನ್ನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗ್ತಿಲ್ಲ. ಅವ್ರು ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಏನು ಡ್ರಗ್ಸ್ ತಗೋತಾರೆ ಅಲ್ವಾ. ಅಂತಹ ಕೆಲಸವನ್ನ ಮಾಡಿದಾಗ ಅದು ನಮ್ಮನ್ನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗ್ತಿಲ್ಲ. ಅದಕ್ಕೆ ಅದನ್ನ ತಾಮಸಿಕ ಸುಖ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೂ ಸಹ ನೀವು ಮಾರ್ಕ್ಸ್ ಅನ್ನ ಕೊಟ್ಕೋಬಹುದು. ಸೊ ಈಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೀವು ನೋಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು 18 ಬಂದಿದ್ದೀರಾ ಅಂತಂದ್ರೆ ನೀವು ಸತ್ವಗುಣದಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು, ಅಕಸ್ಮಾತ್ 6 ಹತ್ರ ಬಂದಿದ್ದೀರಾ ಅಂತಂದ್ರೆ ನೀವು ಇನ್ನ ರಜೋಗುಣದಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಪ್ರಯತ್ನವನ್ನ ಮಾಡ್ಬೇಕು. ಸೊ ಅದಕ್ಕೆ ನೀವು ಏನು ಟ್ರೈ ಮಾಡ್ಬೇಕು. ಇವಾಗ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಹೇಳ್ತಾ ನಮ್ಮ ಮನಸ್ಸು ಪರಿಶುದ್ಧವಾದಾಗ ನಾವು ಕ್ರಮೇಣ ಏನಾಗತ್ತೆ, ನಾವು ಸತ್ವಗುಣಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವು ರತ್ನಾಕರನನ್ನ ನೋಡಿದ್ವಿ ಅಲ್ವಾ. ಸೊ ಅವರು ರಾಮ ಮಂತ್ರವನ್ನ ಹೇಳ್ಕೊಂಡಾಗ ರಾಮ 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 ಅಂತ ಹೇಳ್ಕೊಂಡ್ಮೇಲೆ ಅಂತಹ ತಮೋಗುಣದಲ್ಲಿರುವಂತಹ ರತ್ನಾಕರ ಅವರು ವಾಲ್ಮೀಕಿ ಆಗ್ತಾರೆ ಅಲ್ವಾ, ರಾಮಾಯಣ ಗ್ರಂಥವನ್ನ ಬರೀತಾರೆ. ಸೊ ನಮ್ಗೂ ಸಹ ಅದು ಸಾಧ್ಯ ಆಗತ್ತೆ. ಸೊ ಮತ್ತೆ ಇವಾಗ ಕೃಷ್ಣ ನಮ್ಗೆ ವರ್ಣಾಶ್ರಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ವರ್ಣಗಳು ಅಂದ್ರೆ 4 ಆಶ್ರಮ 4 ಸೊ ಈ ಸಮಾಜದಲ್ಲಿ ಈ 4 ತರದ ಜನಗಳು ಇದ್ದೇ ಇರ್ತಾರೆ. ಇದನ್ನ ಕೃಷ್ಣ ಅವರು ಏನಕ್ಕೆ ಮಾಡಿದ್ರೆ ಅಂತ ನಾವು ನೋಡೋಣಂತೆ. ಇದಕ್ಕೆ ಮುಂಚೆ ನಾವು 4ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈಗ ಕೃಷ್ಣ ಹೇಳ್ತಾ ಇದ್ರೆ, ಈ 4 ನಾವು ವರ್ಣಗಳು ಏನಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವ್ರು ಸಹ ಈ 3 ಗುಣದಲ್ಲೇ ಇರ್ತಾರೆ ಅಂತ ನಮ್ಗೆ ಹೇಳ್ತಾ ಇದಾರೆ ಕೃಷ್ಣ. ಬ್ರಾಹ್ಮಣರಾದವರು ಸಾತ್ವಿಕ ಗುಣದಲ್ಲಿ ಇರ್ತಾರೆ, ಕ್ಷತ್ರಿಯರಾಗಿರೋರು ರಜೋಗುಣದಲ್ಲಿ ಅಲ್ವಾ. ಅವ್ರಿಗೆ ಯಾವಾಗ್ಲೂ ಸಹ ಇಂದ್ರಿಯ ಸುಖಗಳು ಇರುತ್ತೆ, ಮತ್ತೆ ಯಾವಾಗ್ಲೂ ಅಧಿಕಾರದಲ್ಲಿ ಇರ್ಬೇಕು ಅಂತ ಅವರು ಇಚ್ಛೆ ಪಡ್ತಿರ್ತಾರೆ. ಅವ್ರದ್ದು ರಾಜಸಿಕ ಗುಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ವೈಶ್ಯ, ಅವ್ರಿಗೆ 2 ಏನಂತಾರೆ. ಈ ತರ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ಬಿಟ್ಟು ನಾವ್ ಈ ಸಮಾಜದಲ್ಲಿ ನಾವು ಮಾಡ್ಕೊಂಡಿದೀವಿ. ಆದ್ರೆ ನಾವು ಮೇಲು ಜಾತಿ ಕೆಳ ಜಾತಿ ಅಂತ ನಾವು ಮಾಡ್ಕೊಂಡಿದೀವಿ. ಆದ್ರೆ ಕೃಷ್ಣ ಮಾಡಿರೋದು ಆ ಉದ್ದೇಶ ಅಲ್ಲ. ಯಾಕಂದ್ರೆ ಎಲ್ಲರ ಗುಣಗಳು ಒಂದೇ ಇರೋದಿಲ್ಲ. ಮತ್ತೆ ಎಲ್ಲರ ಏನು ಸೈಕಾಲಜಿ ಅಂತ ನಾವ್ ಏನ್ ಹೇಳ್ತೀವಿ, ನಮ್ ಮನಸ್ಸಿಗೆ ನಮ್ಗೆ ಇದು ಮಾಡ್ಲಿಕ್ಕೆ ಅಷ್ಟೇ ಸಾಧ್ಯ ಅಂತ ನಮ್ದು ಏನಿರುತ್ತೆ, ಅದರ ಆಧಾರದ ಮೇಲೆ ಕೃಷ್ಣ ಈ 4 ಮಾಡಿದ್ದಾರೆ ಅವರು. ಕೃಷ್ಣನ ಉದ್ದೇಶ ಏನು ಅಂತಂದ್ರೆ, ಎಲ್ಲರೂ ಎಲ್ಲವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ಇದಕ್ಕೆ ಮುಂಚೆ ಎಷ್ಟು ಸತಿ ಎಕ್ಸಾಂಪಲ್ ನಾನು ಕೊಟ್ಟ ಹಾಗೇನೆ, ಈಗ ಬ್ರಾಹ್ಮಣರು ಏನ್ ಮಾಡ್ತಾರೆ, ಅವರು ವೇದಾಧ್ಯಯನ ಮಾಡ್ತಾರೆ, ಮತ್ತೆ ಅದನ್ನ ಅವರು
ಶಿಷ್ಯರಿಗೆ ಹೇಳ್ಕೊಡ್ತಾರೆ ಅಲ್ವಾ. ಎಲ್ಲರಿಗೂ ಒಂದ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ವೃತ್ತಿನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಇವಾಗ ಗಡಿ ಕಾಯ್ತಾರೆ ಅಲ್ವಾ ನಮ್ಮ ಸೈನಿಕರು. ಅಂತಹ ಈ ಹಿಮದಲ್ಲಿರೋ ಇಟ್ಕೊಂಡು ನಾವು ಆ ಗಡಿಯನ್ನ ಕಾಯ್ಲಿಕ್ಕೆ ನಮ್ಗೆ ಯಾರಿಗೂ ಆಗೋದಿಲ್ಲ ಅಲ್ವಾ. ಸೊ ಅದು ಕ್ಷತ್ರಿಯ, ಅದು ಅವರ ಗುಣ. ಮತ್ತೆ ಇಲ್ಲಿ ವೈಶ್ಯ ಅಲ್ವಾ, ವೈಶ್ಯ ಅನ್ನೋರ್ಗೆ ಅವ್ರು ಏನ್ ಹೇಳ್ತಾರೆ, ವಾಣಿಜ್ಯವನ್ನ ಮಾಡ್ಬೇಕು, ಪಶು ಸಂಗೋಪನೆಯನ್ನ ಮಾಡ್ಬೇಕಾಗತ್ತೆ, ಲೇವಾದೇವಿ ಇದೆಲ್ಲನೂ ಸಹ ಏನು ವೈಶ್ಯರ ವೃತ್ತಿ ಆಗತ್ತೆ ಅಲ್ವಾ. ಅಂದ್ರೆ ಇದನ್ನು ಸಹ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೊಂದ್ ಜನಕ್ಕೆ ಆ ವ್ಯಾಪಾರ ಬುದ್ಧಿನೇ ಇರೋದಿಲ್ಲ. ಅವ್ರು 10 ರೂಪಾಯಿಗೆ ತಗೊಂಬಂದಿರೋದನ್ನ ಅವ್ರು 20 ರೂಪಾಯಿ ಮಾಡ್ಬೇಕು ಅಥವಾ 15 ರೂಪಾಯಿ ಮಾಡ್ಬೇಕು, ಅದ್ರ ಲಾಭ ಇಟ್ಟು ಮಾಡ್ಲಿಕ್ಕೆ ಅದು ಎಲ್ಲರಿಗೂ ಬರೋದಿಲ್ಲ ಅಲ್ವಾ. ಅಂತಹ ಗುಣದಲ್ಲಿರೋರು ಇಲ್ಲಿ ಯಾರು ವೈಶ್ಯರು ಅಂತ ಹೇಳ್ತಾರೆ. ಶೂದ್ರ ಅಂತಂದ್ರೆ ಈ 3 ವರ್ಗಗಳೇನಿದೆ ಅವ್ರಿಗೆ ಪರಿಚರ್ಯವನ್ನ ಮಾಡ್ಬೇಕು ಅವ್ರು. ಯಾಕಂದ್ರೆ ಅವ್ರಿಗೆ ಬೇರೆ ಏನು ಹ್ಯಾಂಡಲ್ ಮಾಡಿಕೆ ಅವ್ರಿಗೆ ಜ್ಞಾನ ಇರೋದಿಲ್ಲ. ಅದಕ್ಕೆ ನೋಡಿ ಅಂತವ್ರ ಕೈಲಿ ದುಡ್ಡು ಕೊಡೋದಿಲ್ಲ ಅಲ್ವಾ. ನಿಮ್ಗೇನು ಊಟ ಬಟ್ಟೆ ಅದ್ ಬೇಕಲ್ವಾ, ಅದನ್ನ ಇಲ್ಲೇ ತಿನ್ಕೊಂಡು ನೀವ್ ಇರಿ ಅಂತ ಹೇಳ್ಬಿಟ್ಟು ಶೂದ್ರನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಇದನ್ನೆಲ್ಲ ಕೃಷ್ಣ ಏನಕ್ಕೆ ಮಾಡಿದರೆ, ಅವರ ಉದ್ದೇಶ ಏನು ಅಂತಂದ್ರೆ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಅವರು ಭಗವಂತನ ಸೇವೆಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಇಚ್ಛೆ. ಇಲ್ಲಿ ಅಯ್ಯೋ ಶೂದ್ರ ಇವನು ಈ ಜನ್ಮದಲ್ಲೇ ಹೋಗಲ್ಲ ಅಂತ ಅಲ್ಲ, ಅವನು ಶೂದ್ರನಾಗಿ ಅವನ ಕರ್ಮವನ್ನ ಸರಿಯಾಗಿ ಮಾಡಿದ್ರೆ ಅವನು ಇದೇ ಜನ್ಮದಲ್ಲಿ ಶೂದ್ರನಾಗಿತ್ಕೊಂಡು ಅವನು ಭಗವಂತನ ಲೋಕಕ್ಕೆ ಹೋಗ್ಬೋದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು. ಇವಾಗ ಕೈಯಲ್ಲಿ ಇವಾಗ ಎಲ್ಲ 5 ಬೆರಳುಗಳು ಒಂದೇ ಉದ್ದ ಇದ್ದಿದ್ರೆ ನಾವ್ ಏನ್ ಇವಾಗ ಎಷ್ಟು ಕುಶಲತೆಯಿಂದ ಕೆಲಸಗಳನ್ನ ಮಾಡ್ತಾ ಇದೀವೋ ಹಂಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಪರಿಪೂರ್ಣತೆ ಬರ್ತಿರ್ಲಿಲ್ಲ ಅಲ್ವಾ. ಅದಕ್ಕೆ ಕೃಷ್ಣ ಇಲ್ಲಿ ಇದನ್ನ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಅಲ್ವಾ ಈ ಕೈಯನ್ನ. ಅದೇ ತರನೇ ಇಲ್ಲಿ ಈ 4 ವರ್ಗಗಳನ್ನ ಮಾಡಿದ್ದಾರೆ ಅಲ್ವಾ. ಅಲ್ಲಿ ಒಂದು ಕೃಷ್ಣನ ಸೇವೆ ನಡಿಬೇಕು, ಪೂಜೆ ನಡಿಬೇಕು ಅಂತಂದ್ರೆ ಅಲ್ಲಿ ಬ್ರಾಹ್ಮಣನೂ ಬೇಕು, ಕ್ಷತ್ರಿಯನೂ ಬೇಕು, ವೈಶ್ಯನೂ ಬೇಕು, ಮತ್ತೆ ಶೂದ್ರನು ಬೇಕು ಅಲ್ವಾ. ನನಗೆ ಕಸ ಗುಡಿಸಲೇ ನಾವು ಅಲ್ಲಿ ದೇವರಿಗೆ ನಾವ್ ಯಾವ್ದೇ ಒಂದು ಅಲಂಕಾರ ಮಾಡಿ ಅಲ್ಲಿ ಪೂಜೆನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಪ್ರವಚನ ಮಾಡ್ಬೇಕಂದ್ರೆ ಅಲ್ಲಿ ಬ್ರಾಹ್ಮಣ ಇರ್ಬೇಕು ಅಲ್ವಾ. ಹಣವನ್ನ ಕೊಡ್ಲಿಕ್ಕೆ, ಹಣ ಸಹಾಯ ಮಾಡ್ಲಿಕ್ಕೆ ಅಲ್ಲಿ ವೈಶ್ಯ ಇರ್ಬೇಕು. ಮತ್ತೆ ಅದನ್ನ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಈ ಕೆಲಸವನ್ನ ಇವ್ರು ಮಾಡಿ ಅಂತ ಹೇಳ್ಬಿಟ್ಟು ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಅಲ್ಲಿ ಕ್ಷತ್ರಿಯ ಇರ್ಬೇಕು. ಅಂದ್ರೆ ಈ 4 ಜನ ತಮ್ಮ ತಮ್ಮ ಏನು ಗುಣ ಕರ್ಮದ ಅನುಗುಣವಾಗಿ ಭಗವಂತನಿಗೆ ಸೇವೆಯನ್ನ ಮಾಡಿ ಎಲ್ಲರೂ ಸಹ ಭಗವಂತನ ಲೋಕಕ್ಕೆ ಹೋಗ್ಬೇಕಂತ ಕೃಷ್ಣನ ಇಚ್ಛೆ ಆಗಿರೋದು. ಆದ್ರೆ ನಾವ್ ಇದನ್ನ ತಪ್ಪಾಗಿ ಮಾಡ್ಕೊಂಡಿದೀವಿ. ಅದನ್ನು ಎಲ್ಲರೂ ಬೇರೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ, ಅಯ್ಯೋ ಇವ್ರ ಜಾತಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಮೇಲು ಜಾತಿ ಕೀಳ್ ಜಾತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಇಲ್ಲ, ಅದು ನ್ಯಾಚುರಲ್ ಡಿವಿಷನ್, ಸ್ವಾಭಾವಿಕವಾಗಿರೋದು ಅಲ್ವಾ. ಈಗ ಈ ದೇಹನೂ ಸಹ ಸರಿ ಇರ್ಬೇಕು ಅಂತಂದ್ರೆ ತಲೆನೂ ಇರ್ಬೇಕು, ಕೈ ಕಾಲುಗಳು ಇರ್ಬೇಕು, ಹೊಟ್ಟೆನೂ ಇರ್ಬೇಕು ಅಲ್ವಾ. ಎಲ್ಲ ಇದ್ರೇನೆ ಅಷ್ಟೇನೆ ಅಲ್ಲಿ ಒಂದು ಪರಿಪೂರ್ಣತೆ ಅಂತ ಬರೋದು. ಇವಾಗ ಯಾವುದೇ ಒಂದು ಭಾಗ ಇಲ್ಲ ಅಂದ್ರೆ ಅಲ್ಲಿ ಅಪರಿಪೂರ್ಣತೆನೆ ಅಲ್ವಾ. ಇವಾಗ ನಮ್ಮ ದೇಹದಲ್ಲಿ ಈ ಭಾಗಗಳು ಸಹ ನಮ್ಗೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನನ್ನ ಪ್ರತಿನಿಧಿಸುತ್ತೆ ಅಲ್ವಾ. ತಲೆ ಬ್ರಾಹ್ಮಣನ ಪ್ರತಿನಿಧಿಸುತ್ತೆ, ಮತ್ತೆ ಭುಜಗಳು ಅದು ಕ್ಷತ್ರಿಯನನ್ನ ಪ್ರತಿನಿಧಿಸುತ್ತೆ, ಹೊಟ್ಟೆ ಅದು ವೈಶ್ಯನನ್ನ ಪ್ರತಿನಿಧಿಸುತ್ತೆ, ಮತ್ತೆ ಕಾಲುಗಳು ಅದು ಶೂದ್ರನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಪ್ರತಿನಿಧಿಸುತ್ತೆ. ಅಂದ್ರೆ ಇವಾಗ ಎಲ್ಲವೂ ಸೇರಿದಾಗ ಅಷ್ಟೇನೆ ಅಲ್ಲಿ ಪರಿಪೂರ್ಣ ಕಾರ್ಯ, ಅದ್ರ ಉದ್ದೇಶ. ಮತ್ತೆ ಇವಾಗ ನಾವ್ ಈ ತರ ಜಾತಿ ಎಲ್ಲ ಮಾಡಿಲ್ಲ ಅಂದ್ರೂ ನಾವ್ ಯಾವ್ದೇ ಒಂದು ಪಾಶ್ಚಿಮಾತ್ಯ ದೇಶದಲ್ಲಿ ಹೋದ್ರು ಹಾಗೆ ಇರ್ತಾರೆ ಅಲ್ವಾ. ಅಲ್ಲಿ ಟೀಚ್ ಮಾಡೋರು ಬೇರೆ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ಮಾಡೋರು ಬೇರೆ ಇರ್ತಾರೆ, ವ್ಯಾಪಾರ ಮಾಡೋರು ಬೇರೆ ಇರ್ತಾರೆ, ಮತ್ತೆ ಪರಿಚರ್ಯವನ್ನ ಮಾಡೋರು ಇದ್ದೇ ಇರ್ತಾರೆ. ಅವ್ರು ಹೆಸರು ಕೊಟ್ಟಿಲ್ಲ ಅಷ್ಟೇನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ಬಿಟ್ಟು. ಈ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಈ 4 ಜಾತಿಗಳು ಇರ್ಲೇಬೇಕು. ಅದನ್ನ ಇಲ್ಲಿ ಕೃಷ್ಣ ಮಾಡಿರೋದು. ನಾವು ಅದನ್ನ ಮೇಲು ಕೀಳು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡ್ಬಿಟ್ಟಿದೀವಿ. ಬ್ರಾಹ್ಮಣ, ಕ್ಷತ್ರಿಯ, ವಿಷಾಂ, ಶೂದ್ರಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ ಶಮೋದಮಸ್ತಪಃ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ನೋಡಿ ಕೃಷ್ಣ ಏನ್ ಹೇಳ್ತಾ ಇದ್ರೆ, ನಾವಿವಾಗ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಇವಾಗ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಯಾರೇ ಹುಟ್ಟಿದ್ರು ಅವ್ರು ಬ್ರಾಹ್ಮಣ ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಇವಾಗ ಆತರ ನಾವ್ ಯೋಚನೆ ಮಾಡಿದ್ರೆ, ಇವಾಗ ಯಾರಾದ್ರೂ ಒಬ್ರು ಡಾಕ್ಟರ್ ಇದ್ರೆ, ಸೊ ಇವಾಗ ಡಾಕ್ಟರ್ ಅವ್ರಿಗೆ ಒಬ್ಬ ಮಗು ಹುಟ್ರೆ, ಅವ್ರೇನಾದ್ರು ಹಾರ್ಟ್ ಸರ್ಜನ್ ಆಗಿದ್ರೆ ನಾವು ಆ ಮಗು ಹತ್ರ, ಅವರು ಡಾಕ್ಟರ್ ಓದಿಲ್ಲ, ಸ್ಪೆಷಲೈಸೇಷನ್ ಮಾಡಿಲ್ಲ ಅಂತಂದ್ರೆ ಅವ್ರ ಹತ್ರ ಹೋಗಿ ನಾವು ಹಾರ್ಟ್ ಸರ್ಜರಿ ಮಾಡ್ಕೊಂಡ್ಬಿಡ್ತೀವ? ಇಲ್ಲ, ಅವರು ಓದ್ಬೇಕು, ಆ ಡಾಕ್ಟರ್ ಮಗನೂ ಓದ್ಬೇಕು, ಅವರು ಕಾರ್ಡಿಯಾಲಜಿಸ್ಟ್ ಅಥವಾ ಕಾರ್ಡಿಯಾಕ್ ಸರ್ಜನ್ ಆಗ್ಬೇಕು, ಅವಾಗಷ್ಟೇ ನಾವು ಹೋಗಿ ಸರ್ಜರಿ ಮಾಡಿಸ್ಕೋತೀವಿ. ನಾವಿಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ, ಬ್ರಾಹ್ಮಣನ ಹೊಟ್ಟೆಲಿ ಹುಟ್ಟೋರು ಬ್ರಾಹ್ಮಣನೇ, ಕ್ಷತ್ರಿಯನ ಹೊಟ್ಟೆಲಿ ಹುಟ್ಟೋರು ಕ್ಷತ್ರಿಯ ಅಂತ. ಇಲ್ಲ, ಇಲ್ಲಿ ನೋಡಿ ಕೃಷ್ಣ ಹೇಳ್ತಾ ಇದ್ದಾರೆ, ಯಾವ ಗುಣ ಇದೆ ಮತ್ತೆ ಯಾವ ಕರ್ಮವನ್ನ ಮಾಡ್ತಾರೆ, ಈ ಅದ್ ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಂತವ್ರು ಮಾತ್ರನೇ ಬ್ರಾಹ್ಮಣರು, ಹುಟ್ಟಿನಿಂದ ಯಾರು ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತವ್ರನ್ನ ದ್ವಿಜ ಬಂಧು ಅಂತ ಹೇಳ್ಬಿಟ್ಟು ಕರೀತಾರೆ, ಅವರು ನಿಜವಾದ ಬ್ರಾಹ್ಮಣರಲ್ಲ. ನೋಡಿ ಏನೆಲ್ಲ ಸ್ವಭಾವಗಳಿರ್ಬೇಕು, ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ ಮತ್ತೆ ವಿವೇಕ. ಇಲ್ಲಿ 9 ಗುಣಗಳನ್ನ ಹೇಳ್ತಾ ಇದಾರೆ ಕೃಷ್ಣ.
ಸೊ ಈ 9 ಗುಣಗಳಿದ್ರೆ ಮಾತ್ರನೇ ಅವ್ರನ್ನ ಬ್ರಾಹ್ಮಣರು ಅಂತ ಹೇಳ್ತಾ ಇದಾರೆ. ಅವ್ರ ತಂದೆ ಬ್ರಾಹ್ಮಣನಾಗಿದ್ದು ಮಾತ್ರಕ್ಕೆ ಅವ್ರು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ದ್ವಿಜ ಬಂಧು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಕ್ಷತ್ರಿಯ ಅಂತ ಹೇಳ್ಬಿಟ್ಟು ಯಾರನ್ನ ಹೇಳ್ತಾ ಇದಾರೆ ಇಲ್ಲಿ ಕೃಷ್ಣ? ಏನು ಅವರಲ್ಲಿ ಗುಣಗಳಿರುತ್ತೆ ಅಂತಂದ್ರೆ ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ. ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು ಅಲ್ವಾ. ನಾವು ಉತ್ತರ ಕುಮಾರನನ್ನ ನೋಡಿದ್ವಿ ಅಲ್ಲ, ಅವ್ನು ರಾಜ್ಕುಮಾರ, ಆದ್ರೆ ಅವನಿಗೆ ಎಷ್ಟು ಅವರು ಎದುರು ಪುಕ್ಲ ಇದ್ರು ಅಲ್ವಾ. ಸೊ ಅವ್ರಿಗೆ ಯಾವುದೇ ಒಂದು ಏನು ದಕ್ಷತೆ, ಯುದ್ಧದಲ್ಲಿ ಧೈರ್ಯ ಏನು ಇಲ್ಲ. ಅವ್ರು ಹಿಮ್ಮೆಟ್ಟಿ ಹೊರಟೋಗ್ತಾ ಇದ್ರು ಅವರು. ಏನು ಕೌರವರ ಜೊತೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಅವರು ಅರ್ಜುನ ಬೃಹನ್ನಳೆಯಾಗಿದ್ದಾಗ ಅವ್ರು ಅವನನ್ನ ಹೇಳ್ಕೊಂಡ್ ಬರ್ತಾರಲ್ವಾ, ಸರಿ ನೀನ್ ಇವಾಗ ಸಾರಥ್ಯವನ್ನ ವಹಿಸು, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಂದ್ರೆ ಯುದ್ಧದಲ್ಲಿ ಧೈರ್ಯ, ಔದಾರ್ಯ, ನಾಯಕತ್ವ, ಮತ್ತೆ ಅವ್ರಿಗೆ ಇವಾಗ ಯಾರು ಪವರ್ ಅಲ್ಲಿ ಇರ್ತಾರೋ ಅವ್ರಿಗೆ ಕ್ಷಮಾಗುಣನೂ ಇರ್ಬೇಕು. ಅಂದ್ರೆ ಔದಾರ್ಯ ಅಂದ್ರೆ ಅವ್ರ ಹತ್ರ ಇರೋದನ್ನ ಬೇರೆಗೆ ಕೊಡುವಂತಹ ಒಂದು ಮನಸ್ಥಿತಿನೂ ಸಹ ಇರ್ಬೇಕು. ಈ ಎಲ್ಲಾ ಗುಣಗಳಿದ್ದವ್ರು ಮಾತ್ರನೇ ಕ್ಷತ್ರಿಯ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದಾರೆ. ಮತ್ತೆ ಈಗ ವೈಶ್ಯ ಮತ್ತೆ ಶೂದ್ರ ಅವರ ಗುಣಗಳನ್ನ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇತರರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಇದನ್ನ ಯಾರಾದ್ರೂ ಮಾಡ್ತಿದ್ರೆ ಅವರು ವೈಶ್ಯ ಅಂತ ಹೇಳ್ಬಿಟ್ಟು. ವ್ಯವಸಾಯ ಮಾಡೋದು, ಪಶು ಸಂಗೋಪನೆ ಮಾಡೋದು ಮತ್ತೆ ವಾಣಿಜ್ಯ ಇವನ್ನ ಮಾಡೋರು ವೈಶ್ಯರು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಅಂದ್ರೆ ಇಲ್ಲಿ ನಮ್ಮ ಗುಣ ಮತ್ತೆ ಕರ್ಮದ ಮೇಲೆ ಇಲ್ಲಿ ಕೃಷ್ಣ ಈ 4 ವಿಭಾಗಗಳನ್ನ ಮಾಡಿದ್ದಾರೆ. ಈಗ ಎರಡನ್ನ ಏನ್ ಹೇಳಿದ್ರು ಕೃಷ್ಣ ಅಂದ್ರೆ ಬ್ರಾಹ್ಮಣರು ಮತ್ತೆ ಕ್ಷತ್ರಿಯರು ಇವರಿಬ್ಬರನ್ನ ಕೃಷ್ಣ ಹೇಳ್ತಿರೋದು ಅವರ ಗುಣಗಳ ಆಧಾರದ ಮೇಲೆ ಇವರು ಬ್ರಾಹ್ಮಣನ ಕ್ಷತ್ರಿಯನ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ವೈಶ್ಯ ಮತ್ತೆ ಶೂದ್ರನನ್ನ ಅವರು ಯಾವ ಕರ್ಮವನ್ನ ಮಾಡ್ತಾರೆ ಅದರ ಮೇಲೆ ಇವರು ವೈಶ್ಯನ ಶೂದ್ರನ ಅಂತ ಹೇಳ್ತಿದ್ದಾರೆ. ಸೊ ಈಗ ವೈಶ್ಯರಾದವರು ಈ 3 ಮಾಡ್ಬೇಕಂತ ಹೇಳ್ತಾರೆ, ಕೃಷಿ, ಗೋರಕ್ಷಣೆ ಮತ್ತೆ ವಾಣಿಜ್ಯ. ಮತ್ತೆ ಶೂದ್ರರು ಏನ್ ಮಾಡ್ತಾ ಇದಾರೆ, ಶ್ರಮ ಮತ್ತು ಸೇವೆ, ಈ 3 ವರ್ಣಗಳಿಗೆ ಅವರು ದೇಹದಿಂದ ಅವರು ಶ್ರಮ ವಹಿಸಿ ಕೆಲಸವನ್ನ ಮಾಡ್ತಾ ಇದಾರೆ, ಸೇವೆಯನ್ನ ಮಾಡ್ತಾ ಇದಾರೆ. ಇದು ಶೂದ್ರರಿಗೆ ಸಹಜವಾದದ್ದು, ಅವ್ರಿಗೆ ಅಷ್ಟೇ ಮಾಡ್ಲಿಕ್ಕೆ ಆಗೋದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಗುಣ ಕರ್ಮ ವಿಭಾಗಶಃ ಅಂತ ಹೇಳ್ಬಿಟ್ಟು ಕೃಷ್ಣ ಅದಕ್ಕೇನೆ ಹೇಳೋದು. ಗುಣಗಳಿಂದ ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಅಂತ ನಾವು ಗುರುತಿಸ್ಬೋದು, ನಾವು ಮಾಡುವ ಕೆಲಸಗಳಿಂದ ವೈಶ್ಯನ ಶೂದ್ರನ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ. ಪ್ರಭುವು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನ ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನ ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನ ಪಡಿಬಹುದು. ನೋಡಿ, ಇವಾಗ ಕೃಷ್ಣನ ಪೂಜೆನ ಮಾಡ್ಬೇಕಂದ್ರೆ ಈ 4 ವರ್ಗದವರು ಇರ್ಬೇಕು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದಕ್ಕೇನೆ ಕೃಷ್ಣ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ನನ್ನ ಪೂಜೆಯನ್ನ ಮಾಡಿ ಎಲ್ಲರೂ ಭಗವದ್ಧಾಮಕ್ಕೆ ಬರಬೇಕಂತಾನೆ ಕೃಷ್ಣನ ಇಚ್ಛೆ. ನೋಡಿ, ಶೂದ್ರರಿಗೂ ಸಹ ಅವಕಾಶ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಅನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನ ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನ ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಪರಧರ್ಮವನ್ನ ನಾವು ಸ್ವೀಕರಿಸೋ ಹಾಗಿಲ್ಲ. ಇವಾಗ ಅರ್ಜುನ ಅವನು ಕ್ಷತ್ರಿಯ, ಅವನು ಇವಾಗ ಏನ್ ಯೋಚನೆ ಮಾಡ್ತಿದ್ದಾನೆ, ನಾನಿಲ್ಲಿ ಯುದ್ಧವನ್ನ ಮಾಡೋದಿಲ್ಲ, ಅದ್ರ ಬದಲು ನಾನು ಭಿಕ್ಷೆ ಬೇಕಾದ್ರೆ ಬೇಡ್ಕೊಂಡಿರ್ತೀನಿ, ಅಂದ್ರೆ ಕಾಡಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದಾರೆ ಅಲ್ವಾ. ಅವರು ತನ್ನ ಧರ್ಮವನ್ನ ಅವರು ಮಾಡ್ತಾ ಇಲ್ಲ. ಅವಾಗ ಏನಾಗತ್ತೆ, ಇದು ಪಾಪಕರ ಪ್ರತಿಕ್ರಿಯೆ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಳಿದ್ದಲ್ವಾ, ನೀನ್ ಇವಾಗ ಯುದ್ಧ ಮಾಡೋದಕ್ಕಿನ್ನ ನೀನು ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟು ಹಿಮ್ಮೆಟ್ಟಿದ್ರೆ ಅದು ಪಾಪವನ್ನ ತಂದ್ಕೊಡುತ್ತೆ. ನಿನ್ನ ಕರ್ತವ್ಯದಿಂದ ನೀನು ವಿಮುಖನಾದ್ರೆ ಅದು ನಿನ್ಗೆ ಪಾಪವನ್ನ ತಂದ್ಕೊಡುತ್ತೆ. ನಿನ್ ಕರ್ತವ್ಯ ಮಾಡಿದ್ರೆ ಪಾಪ ತಂದ್ಕೊಡಲ್ಲ ಅಂತ ಹೇಳ್ಬಿಟ್ಟೆ ಕೃಷ್ಣ 2ನೇ ಅಧ್ಯಾಯದಲ್ಲಿ ಅರ್ಜುನನ ಗೊಂದಲಗಳಿಗೆ ಉತ್ತರವನ್ನ ಕೊಟ್ರಲ್ವಾ. ನನಗೆ ಇವ್ರ ಜೊತೆ ಯುದ್ಧ ಮಾಡಿದ್ರೆ ಪಾಪ ಬರುತ್ತೆ ಅಂದ್ರೆ ಅದನ್ನೇ ಅಲ್ವಾ ಹೇಳಿದೆ ಕೃಷ್ಣ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಇಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ದಾರೆ ಇವರು. ಏನ್ ಕಾಂಪಿಟೇಷನ್ ಅಂತಂದ್ರೆ ನೋಡಿ, ಇಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ ನಾವು ನೋಡ್ತಾ ಇದೀವಿ. ಏನ್ ಕಾಂಪಿಟೇಷನ್ ಅಂದ್ರೆ ಈ ಮರವನ್ನ ಯಾರು ಫಸ್ಟ್ ಹತ್ತುತ್ತಾರೆ ಅದು ಕಾಂಪಿಟೇಷನ್. ಈ ಕಾಂಪಿಟೇಷನ್ ಯಾರು ಭಾಗವಹಿಸ್ತಾ ಇದಾರೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಸರಿಯಾದ ಸ್ಪರ್ಧೆ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ನ್ಯಾಚುರಲ್ ಆಗಿ ಕೋತಿಗೆನೆ ಇದನ್ನ ಹತ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ, ಆನೆಗಾಗೋದಿಲ್ಲ, ಪೆಂಗ್ವಿನ್ಗಾಗೋದಿಲ್ಲ, ಮೀನಿಗಾಗೋದಿಲ್ಲ ಅಲ್ವಾ. ಇದು ಸರಿಯಾದ ಏನು ಸ್ಪರ್ಧೆ ಅಲ್ಲ ಅಲ್ವಾ. ಯಾಕಂದ್ರೆ ಅವ್ರ ಗುಣ ಮತ್ತೆ ಕರ್ಮ ಬೇರೆ ಬೇರೆ ಇದೆ. ಇವಾಗ ಮೀನು ನೀರಲ್ಲಿ ಚೆನ್ನಾಗಿ ಈಜಬಹುದು ಅಲ್ವಾ, ಆನೆ ಇವಾಗ ಅದರ ಶಕ್ತಿ ಪ್ರದರ್ಶನವನ್ನ ಮಾಡ್ಬೋದು, ಈ ಮರವನ್ನೇ ಅದು ಕೆಳಗಡೆ ಬೀಳಿಸ್ಬೋದು. ಹತ್ತು ಅಂತಂದ್ರೆ ಆನೆಗೆ ಆಗೋದಿಲ್ಲ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾರೆ, ನಾವು ಪರಧರ್ಮವನ್ನ ಸ್ವೀಕರಿಸಿ ಅದನ್ನ ಪರಿಪೂರ್ಣವಾಗಿ ಮಾಡೋದಕ್ಕಿಂತ ನಮ್ಮ ಧರ್ಮವನ್ನ ನಾವು ಅಪರಿಪೂರ್ಣವಾಗಿ ಮಾಡದೇ ಶ್ರೇಯಸ್ಕರ ಅಂತ ಹೇಳ್ತಾ ಇದ್ದಾರೆ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಮ್ಮ ಸ್ವಭಾವಕ್ಕೆ ಏನಿರುತ್ತೋ ಅಂತಹ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಅದನ್ನ ನಾವು ಸರಿಯಾಗಿ ನಿಪುಣತೆಯಿಂದ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಅದನ್ನೇ ಮಾಡ್ಬೇಕಾಗತ್ತೆ.
ಬೇರೆಯವರ ಧರ್ಮವನ್ನ ನಾವು ಮಾಡ್ಕೊಡ್ದು ಅಂತಾನೆ ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾದಿ ಗಚ್ಚತಿ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನ ಬಿಡಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕೃಷ್ಣ. ಅಲ್ವಾ ನೋಡಿ, ವ್ಯಾಪಾರ ಮಾಡ್ಬೇಕಾದ್ರೆ ನಾವು ಅವ್ರಿಗೆಲ್ಲ ಸುಳ್ಳು ಹೇಳ್ತೀವಲ್ವಾ, ನಾನು ಎಷ್ಟು ಅಸಲಿಗೆ ತಗೊಂಡಿದ್ನೋ ಅಷ್ಟೇ ಅಸಲಿಗೆ ನಾನು ಮಾರ್ತಾ ಇದ್ದೇನೆ, ನಾನು ಏನು ಲಾಭ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸುಳ್ಳು ಹೇಳ್ತಾರೆ ಅಲ್ವಾ. ಅಂದ್ರೆ ಆ ವ್ಯಾಪಾರ ಬುದ್ಧಿ ಅಲ್ಲಿ ಇರ್ಲೇಬೇಕು, ಅದು ದೋಷಯುಕ್ತ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ನಮ್ಮ ಧರ್ಮಕ್ಕೆ ಅನುಗುಣವಾಗಿ ನಾವೇನಾದ್ರೂ ಮಾಡ್ತಿದ್ರೆ ಅಲ್ಲಿ ದೋಷ ಬಂದೇ ಬರುತ್ತೆ. ಇವಾಗ ನೋಡಿ, ಬ್ರಾಹ್ಮಣರು ಅವರು ಯಜ್ಞವನ್ನ ಮಾಡಿದಾಗ ವೇದಗಳಲ್ಲಿ ಹೇಳಿರೋ ಹಾಗೇನೆ ಅವರು ಬಲಿಯನ್ನ ಕೊಡ್ತಾರೆ. ಆದ್ರೆ ಎಂತಹ ಬ್ರಾಹ್ಮಣರು ಆ ಯಜ್ಞವನ್ನ ಮಾಡ್ತಿದ್ರು ಅಂತಂದ್ರೆ, ಆ ಬಲಿ ಕೊಟ್ಟಾಗ ಆ ಪ್ರಾಣಿ ಅದೇ ಕ್ಷಣನೇ ಅದು ಮನುಷ್ಯ ಜನ್ಮವನ್ನ ಪಡೆಯೋದನ್ನ ಅವರು ಆ ಯಜ್ಞ ಕುಂಡಕ್ಕೆ ಆಹುತಿ ಕೊಟ್ಟಾಗ ಅವ್ರು ನೋಡ್ತಿದ್ರಂತೆ. ಅಂದ್ರೆ ಅಷ್ಟು ಶ್ರದ್ಧೆಯಿಂದ ಸರಿಯಾದ ರೀತಿಯಲ್ಲಿ ಅವ್ರು ಯಜ್ಞವನ್ನ ಮಾಡ್ತಿದ್ರು. ಅಂತ ಯಜ್ಞ ಮಾಡಿದಾಗ ಏನು ಆ ಬ್ರಾಹ್ಮಣನಿಗೂ ಸಹ ಮುಕ್ತಿ ಸಿಗ್ತಾ ಇತ್ತು, ಮತ್ತೆ ಆ ಪ್ರಾಣಿಯನ್ನು ಸಹ ಅವ್ರು ಉದ್ಧಾರ ಮಾಡ್ತಾ ಇದಾರೆ ಅಲ್ವಾ, ಮನುಷ್ಯ ಜನ್ಮಕ್ಕೆ ಬೇಗ ಬರೋ ತರ ಮಾಡ್ತಾ ಇದಾರೆ ಅವರು. ಆದ್ರೆ ಇಲ್ಲಿ ನಮ್ಗೇನಾದ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಲೆ ಇದೇನಪ್ಪಾ ಬಲಿ ಕೊಡ್ಬೇಕಾ, ನಾನು ಯಜ್ಞ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಬ್ರಾಹ್ಮಣ ಕಾರ್ಯವನ್ನೇ ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಯಾವ್ದನ್ನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಅಲ್ಲೇನಾಗುತ್ತೆ, ಅವ್ರ ಇವಾಗ ಅಧರ್ಮದಲ್ಲಿ ಅವರು ಕೆಲಸ ಮಾಡ್ದಂಗ ಆಗತ್ತೆ, ಪಾಪಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರತಿಯೊಂದು ಇದು ನಾವು 4 ವರ್ಣಗಳನ್ನ ಏನನ್ನ ನೋಡಿದಿವೋ ಪ್ರತಿಯೊಂದ್ರಲ್ಲೂ ಸಹ ಅದು ದೋಷಯುಕ್ತವಾಗೇ ಇದೆ. ಇವಾಗ ನೋಡಿ, ಕ್ಷತ್ರಿಯರಿಗೂ ಹಾಗೆ ಅಲ್ವಾ. ಸೊ ಕ್ಷತ್ರಿಯರು ಏನ್ ಮಾಡ್ತಾರೆ, ಅವರು ಯುದ್ಧ ಮಾಡಿದಾಗ ಇವಾಗ ಅರ್ಜುನ ಅದೇ ತಾನೇ ಹೇಳಿದ್ದು, ನಾನು ಯುದ್ಧದಲ್ಲಿ ಇಷ್ಟು ಜನರನ್ನ ಕೊಂದು ನಾನು ರಾಜ್ಯವನ್ನ ಪಡಿಬೇಕಾ ಅಂತ ಹೇಳಿದ್ರು. ಅಂದ್ರೆ ಅದು ದೋಷ ಅಂತ ಕಾಣಿಸ್ತಿದೆ, ಯಾಕಂದ್ರೆ ಅಲ್ಲಿ ಹಿಂಸೆ ನಡೀತಾ ಇದೆ ಅಲ್ವಾ. ಆದ್ರೆ ಕೃಷ್ಣ ಏನ್ ಹೇಳಿದ್ರು, ಅದು ಅಂತಹ ಹಿಂಸೆ ಬೇಕು ಅಲ್ವಾ, ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ನೀನು ಈ ತರ ಯುದ್ಧವನ್ನ ಮಾಡ್ಲೇಬೇಕು ಅಂತ ಹೇಳಿದ್ರು ಕೃಷ್ಣ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಪ್ರತಿಯೊಂದು ಪ್ರಯತ್ನವು ಯಾವುದಾದ್ರೂ ದೋಷದಿಂದ ಇದ್ದೇ ಇರುತ್ತೆ. ಹೇಗೆ ಇವಾಗ ಬೆಂಕಿ ಮೇಲೆ ಹೊಗೆ ಇರುತ್ತೋ ಅದೇ ತರ ಆ ಪ್ರತಿಯೊಂದು ಈ ವರ್ಣದಲ್ಲಿ ಮಾಡಿರುವ ಕೆಲಸದಲ್ಲಿ ಒಂದು ದೋಷ ಅನ್ನೋದು ಇದ್ದೇ ಇರುತ್ತೆ. ಆದ್ರೂ ಸಹ ನೀನ್ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ರೆ, ಯಾಕಂದ್ರೆ ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದರೂ ಅದು ಬಿಡಬಾರದು ಅಂತ ಹೇಳ್ತಾರೆ. ನನಗೆ ಬ್ರಾಹ್ಮಣನ ಮನಸ್ಥಿತಿ ಇದ್ರೆ ಆ ಕೆಲಸವನ್ನ ಮಾಡ್ಲೇಬೇಕು. ಕ್ಷತ್ರಿಯ, ಶೂದ್ರ, ವೈಶ್ಯ ಯಾವ ಮನಸ್ಥಿತಿಲಿ ಇದ್ರೆ ಅದನ್ನೇ ನಾವು ಮಾಡ್ಬೇಕಾಗತ್ತೆ. ಇವಾಗ ಅರ್ಜುನನ ತರ ನಾವು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಇವಾಗ ಅವ್ರು ಏನ್ ಹೇಳಿದ್ರು, ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಥವಾ ಕಾಡಿಗೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಭಿಕ್ಷೆನೆ ಎತ್ತೀನಿ ಅಂತ ಹೇಳಿದ್ರು. ಅವ್ರು ಇವಾಗ ತಮ್ಮ ಧರ್ಮದಲ್ಲಿ ಇಲ್ಲ, ಯಾಕಂದ್ರೆ ಅಲ್ಲಿ ಅವ್ರಿಗೆ ಏನೋ ಒಂದಲ್ಲಿ ದೋಷ ಕಾಣಿಸ್ತಾ ಇದೆ ಆ ಕ್ಷತ್ರಿಯ ಧರ್ಮವನ್ನ ಪಾಲನೆ ಮಾಡ್ಲಿಕ್ಕೆ ಅಲ್ವಾ. ಆದ್ರೆ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈಗ ನಾವು ಕರ್ಮ ಜ್ಞಾನ ತಿಳ್ಕೊಂಡ್ವಿ, ಮತ್ತೆ ಅಷ್ಟಾಂಗ ಯೋಗನೂ ಸಹ ನಾವು ತಿಳ್ಕೊಂಡ್ವಿ ಅಲ್ವಾ. ಭಗವಂತನನ್ನ ನಾವು ಪಡಿಲಿಕ್ಕೆ ಇದು ನಮ್ಗೆ ಏಣಿ ತರ ನಮ್ಗೆ ಸಹಾಯ ಮಾಡುತ್ತೆ. ಆದ್ರೆ ಕಲಿಯುಗದಲ್ಲಿ ನಮ್ಗೆ ಕೃಷ್ಣ ಏನ್ ಹೇಳಿದರೆ, ನಾವು ಕರ್ಮದಿಂದ ಜ್ಞಾನದಿಂದ ಅಷ್ಟಾಂಗ ಯೋಗದಿಂದ ನಾವು ಭಕ್ತಿ ಯೋಗ ಮಾಡಿ ಭಗವಂತನ ತಲುಪೋದೇನ್ ಬೇಕಾಗಿಲ್ಲ. ನೇರವಾಗಿ ನಾವು ಭಕ್ತಿ ಯೋಗದ ಮೂಲಕ ಭಗವಂತನ ತಲುಪಬಹುದು. ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಮತ್ತೆ ನಾವ್ ಇನ್ನ ಒಂದ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಜ್ಞಾನ ಯೋಗದಲ್ಲಿ ಏನಾದ್ರೂ ನಾವು ಭಗವಂತನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಹೋದ್ರೆ ಆ ಗುರಿ ಪರಿಪೂರ್ಣವಾದದ್ದಲ್ಲ. ಏನಂತಂದ್ರೆ ನಮ್ಗೆ ಬರೇ ಆ ಬ್ರಹ್ಮನ್ ಎಫಲ್ಜೆನ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಭಗವಂತನ ಆ ಪ್ರಭೆಯಲ್ಲಿ ಅಷ್ಟೇ ನಾವು ಲೀನವಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಾವು ಅಷ್ಟಾಂಗ ಯೋಗ ಮಾಡಿದಾಗ ನಾವು ನಮ್ಮ ಹೃದಯದಲ್ಲೇ ಇರುವ ಪರಮಾತ್ಮನ ದರ್ಶನವನ್ನ ಮಾಡ್ಲಿಕ್ಕೆ ಅಷ್ಟೇ ಸಾಧ್ಯ ಆಗತ್ತೆ. ಸೊ ಭಕ್ತಿ ಯೋಗಕ್ಕೆ ಬಂದ್ರೆ ಮಾತ್ರನೇ ನಾವು ಖುದ್ದಾಗಿ ಸ್ವತಃ ನಾವೇ ಭಗವಂತನ ಸೇವೆನ ನಾವು ಮಾಡಬಹುದು. ಅದು ಭಕ್ತಿ ಯೋಗದಿಂದ ಮಾತ್ರನೇ ಸಾಧ್ಯ. ಸೊ ಅದಕ್ಕೆ ನಾವು ಅದರ ಈ ಯಾವುದೇ ಒಂದು ಯೋಗವನ್ನ ನಾವು ಮಾಡಿದಾಗ ಅದರ ಫಲ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ಸೊ ಇವಾಗ ಕೃಷ್ಣ ಸತ್ ಚಿತ್ ಆನಂದ ಸ್ವರೂಪಿ ಅಲ್ವಾ. ಸೊ ನಾವ್ ಇವಾಗ ಬರೇ ಈ ಜ್ಞಾನ ಯೋಗವನ್ನ ಮಾಡಿದ್ರೆ ನಮ್ಗೆ ಸತ್ ಅಂದ್ರೆ ಶಾಶ್ವತವಾದದ್ದು ಮಾತ್ರ ನಮ್ಗೆ ದೊರೆಯುತ್ತೆ. ಮತ್ತೆ ಯಾವುದು ಸತ್ ಚಿತ್ ನಾವು ಈ ಅಷ್ಟಾಂಗ ಯೋಗವನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ, ಸತ್ ಚಿತ್ ಎರಡೂ ಸಹ ಸಿಗತ್ತೆ. ಅದೇ ಭಕ್ತಿ ಯೋಗವನ್ನ ಮಾಡಿದ್ರೆ ನಮ್ಗೆ 3 ಸಿಗುತ್ತೆ, ಸತ್ ಚಿತ್ ಆನಂದ. ಆನಂದನೇ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಆನಂದಮಯೋ ಅಭ್ಯಾಸತ್, ಎಲ್ಲ ಜೀವಿಗಳು ಆನಂದಕ್ಕೋಸ್ಕರನೇ ಅವ್ರ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ನಾವು ಆ 3 ಪಡಿಬೇಕು, ಶಾಶ್ವತವಾಗಿರ್ಬೇಕು, ಜ್ಞಾನವನ್ನ ಹೊಂದಿರ್ಬೇಕು ನಾವು, ಮತ್ತೆ ಆನಂದವಾಗೂ ಇರ್ಬೇಕು. ಈ 3 ನಾವು ಮಾಡ್ಬೇಕಂದ್ರೆ ಜ್ಞಾನ ಯೋಗದಿಂದ ಮಾತ್ರ ಸಾಧ್ಯ ಅಲ್ವಾ. ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ, ಇವಾಗ ನಾನು ತಿರುಪತಿಗೆ ಹೋಗ್ಬೇಕಂತಂದ್ರೆ ಬರೇ ತಿರುಪತಿಯ ಬಸ್ ಸ್ಟ್ಯಾಂಡ್ ಅಲ್ಲೇ ನಾನು ಇದ್ಬಿಟ್ರೆ ನಾನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ದಂಗ ಅಲ್ಲ ಅಲ್ವಾ. ಅಕಸ್ಮಾತ್ ನಾನು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಆ ದೇವರ ಗರ್ಭಗುಡಿ ತನಕ, ದೇವರನ್ನ ಕಾಣೋ ತನಕ ಜಾಗಕ್ಕೆ ಹೋಗಿ ನಿಂತ್ರು ಅದು ಪರಿಪೂರ್ಣ ಅಲ್ಲ ಅಲ್ವಾ.
ನಾವಲ್ಲಿ ಹೋಗಿ ಏನಾದ್ರೂ ಸೇವೆನ ಕೊಟ್ಟು ಸೊ ಭಗವಂತನಿಗೆ ಸೇವೆಯನ್ನ ಮಾಡಿದ್ರೆ ಅದು ಪರಿಪೂರ್ಣವಾದದ್ದು. ಸೊ ಅದು ಭಕ್ತಿ ಯೋಗದಿಂದ ಮಾತ್ರನೇ ಸಾಧ್ಯ ಆಗೋದು. ಅದನ್ನೇ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಈಗ ಮೊದಲನೇದಾಗಿ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ, ನಾವು ಬ್ರಹ್ಮನ್ ಅಂದ್ರೆ ನಾವು ಯಾರಂತ ಅರ್ಥ ಮಾಡ್ಕೊಂಡ್ರೆ ಎಂತ ಸ್ಥಿತಿಗೆ ನಾವು ತಲುಪ್ತೀವಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ ಅಂತ ಹೇಳ್ತಾರೆ ನೋಡಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ ಅಂದ್ರೆ ನಮ್ಗೆ ಯಾವಾಗ ನಾವ್ ಈ ದೇಹ ಅಲ್ಲ, ನಾವ್ ಆತ್ಮ ಅಂತ ನಾವ್ ಅರ್ಥ ಮಾಡ್ಕೋತೀವೋ ನಾವ್ ಎಂತಹ ಹಂತಕ್ಕೆ ಬರ್ತೀವಿ ಅಂತಂದ್ರೆ ನಾ ಶೋಚತಿ ನಾ ಕಾಂಕ್ಷತಿ. ಏನೇ ಆದ್ರೂ ನಾವ್ ಅದನ್ನ ಇಷ್ಟನೂ ಪಡೋದಿಲ್ಲ, ಅದ್ ಬೇಕು ಅಂತ. ಅಯ್ಯೋ ಅದ್ ನನಗೆ ಸಿಗ್ಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಶೋಚನೆಗೂ ಒಳಗಾಗೋದಿಲ್ಲ, ಇವಾಗ ದುಃಖವನ್ನ ಪಡೋದಿಲ್ಲ. ಅಂತ ಈ ಬ್ರಹ್ಮಭೂತ ಅಂತ ನಾವೆಲ್ಲರನ್ನು ಸಹ ಈಗ ಬ್ರಹ್ಮಭೂತ ಹಂತಕ್ಕೆ ನಾವು ಬರ್ಬೇಕಾಗುತ್ತೆ. ಮೊದ್ಲು ನಾವು ಆತ್ಮ ಅಂತ ಹೇಳ್ಬಿಟ್ಟು ನಮ್ಮನ್ನ ಅರ್ಥ ಮಾಡ್ಕೋಬೇಕು. ಸೊ ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಬ್ರಹ್ಮನ ಸಾಕ್ಷಾತ್ಕಾರವನ್ನ ಪಡೆಯುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ನಾವ್ ಇವಾಗ ಹರಿದಾಸ್ ಠಾಕೂರ್ನ ನೋಡಿದ್ವಿ ಅಲ್ವಾ, ಆ ವೇಶ್ಯೆ ಅವನ ಜೊತೆ 3 ರಾತ್ರಿಗಳ ಕಾಲ ಇದ್ದಾಗ್ಲೂ ಸಹ ಅವನು ಏನು ಮನಸ್ಸಿಗೆ ವಿಚಲಿತೆಗೆ ಒಳಗಾಗ್ಲೇ ಇಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾರೆ. ಅಂತಹ ಸ್ಥಿತಿ ಆ ಪ್ರಸನ್ನನಾಗಿರ್ತೀವಿ ನಾವು, ನಮ್ಗೆ ಯಾವುದೇ ಒಂದು ಶೋಕ ಇಲ್ಲ ನೋಡಿ. ನಾವ್ ಇಂತಹ ಸ್ಥಿತಿಯನ್ನ ನಾವು ಈ ಭೂಮಿ ಮೇಲೆ ಇದ್ಕೊಂಡು ನಾವು ಪಡಿಬಹುದು. ಅದಕ್ಕೆ ವೈಕುಂಠಕ್ಕೆ ನಾವು ಏನು ಹೋಗೋದ್ ಬೇಕಾಗಿಲ್ಲ. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ, ಯಾವಾಗ್ಲೂ ಶೋಕಿಸುವುದಿಲ್ಲ ಮತ್ತೆ ಏನನ್ನೂ ಬಯಸುವುದಿಲ್ಲ, ಎಲ್ಲ ಜೀವಿಗಳನ್ನ ಒಂದೇ ಸಮನಾಗಿ ಕಾಣ್ತಾ. ಯಾಕಂದ್ರೆ ಅವ್ನಿಗೆ ಗೊತ್ತಾಗೋಗಿದೆ ನಾವೆಲ್ಲನೂ ಆತ್ಮ, ನಾವು ನಮ್ಮ ಕರ್ಮಾನುಸಾರ ಭಗವಂತನ ಇಚ್ಛಾನುಸಾರ ನಾವು ಈ ದೇಹವನ್ನ ಪಡೆದಿದೀವಿ ಅಂತ ಹೇಳ್ಬಿಟ್ಟು ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಎಲ್ಲಾ ಜೀವಿಗಳನ್ನ ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಸೇವೆಯನ್ನ ಪಡೆಯುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾವೆಲ್ಲ ಈಗ ಯೂಶಲಿ ಏನಕ್ಕೆ ಹೋಗ್ತೀವಿ ಭಗವಂತನಿಗೆ, ನನಗೇನೋ ಬೇಕು ಅಂತ ಕೇಳಲಿಕ್ಕೆ ಹೋಗ್ತೀವಿ ಅಲ್ವಾ. ನೋಡಿ ಅದು ಪರಿಶುದ್ಧ ಭಕ್ತಿ ಅಲ್ಲ. ಈ ಪರಿಶುದ್ಧ ಭಕ್ತಿ ಮಾಡ್ಬೇಕಂದ್ರೆ ನಾವು ಆ ಬ್ರಹ್ಮಭೂತ ಹಂತಕ್ಕೆ ಬರ್ಬೇಕು ಅಲ್ವಾ. ಯಾರಿಗೂ ನಾವು ತೊಂದರೆ ಕೊಡ್ಬಾರ್ದು, ಯಾಕಂದ್ರೆ ಎಲ್ಲ ಸಕಲ ಜೀವರಾಶಿಗಳು ಭಗವಂತನ ಅಂಶ. ಅವಾಗಷ್ಟೇ ನಾವು ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈಗ ಮತ್ತೆ ಮುಂದೆ ಕೃಷ್ಣ ಏನ್ ಹೇಳ್ತಾರೆ ನೋಡೋಣಂತೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆನ ಪಡೆದಾಗ ಭಗವದ್ಧಾಮವನ್ನ ಪ್ರವೇಶಿಸಬಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಭಗವಂತನ ಆ ಧಾಮವನ್ನ ನಾವು ಪ್ರವೇಶ ಮಾಡ್ಬೇಕಂದ್ರೆ ಅದು ಭಕ್ತಿ ಸೇವೆಯಿಂದ ಮಾತ್ರ. ನಾವು 11ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಸುದುದರ್ಶನಂ ಅಂತ ಹೇಳ್ತಾರೆ. ದೇವತೆಗಳಿಗೂ ಸಹ ದುರ್ಲಭವಾದದ್ದು ಏನು ಗೋಲೋಕ ವೃಂದಾವನ ವೈಕುಂಠ ದರ್ಶನವನ್ನ ಪಡಿಲಿಕ್ಕೆ ಅಲ್ವಾ. ನಮ್ಗೆ ಗೊತ್ತೇ ಇರ್ಲಿಲ್ಲ ದೇವತೆಗಳು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಇಲ್ಲ, ಅವರು ಈ ಭೌತಿಕ ಪ್ರಪಂಚನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಕ್ಕೆ ಆಗೋದಿಲ್ಲ ಅವರು ಅಲ್ವಾ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾರೆ ಭಕ್ತಿ ಸೇವೆ. ನಾವು ಭಕ್ತಿ ಸೇವೆ ಮಾಡಿದ್ರೆ ಅಷ್ಟೇನೆ ನಾವು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಅರ್ಥ ಮಾಡ್ಕೊಂಡಾಗ ಏನಾಗತ್ತೆ, ನಾವು ಅಂತಹ ಪ್ರಜ್ಞೆಯಿಂದ ಅಷ್ಟೇ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅಲ್ವಾ. ನಾವಿವಾಗ ನೋಡಿ ನಮ್ಗೆ ನಾವೇ ಒಡೆಯರು ಅನ್ನೋ ಒಂದು ಮನೋಭಾವ ಇದ್ರೆ ನಾವ್ ಈ ಭೌತಿಕ ಪ್ರಪಂಚದಲ್ಲೇ ಇರ್ಬೇಕು. ಯಾಕಂದ್ರೆ ಅಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕೃಷ್ಣನೇ ಒಡೆಯ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರು ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ, ಅವರು ಶರಣಾಗಿದ್ದಾರೆ ಅಲ್ವಾ. ನಾವ್ ಅಲ್ಲಿ ಹೋಗಿ ಮತ್ತೆ ನಾನೇಕೆ ಕೃಷ್ಣನಿಗೆ ಸೇವೆ ಮಾಡ್ಬೇಕು ಅಂತ ನಮ್ಮ ಮನಸ್ಥಿತಿ ಬಂದ್ರೆ ನಾವ್ ಯಾಕೆ ಅಲ್ಲಿ ಹೋಗ್ಬೇಕು ಆಧ್ಯಾತ್ಮಿಕ ಲೋಕಕ್ಕೆ ಅಲ್ವಾ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಪೂರ್ಣ ಪ್ರಜ್ಞೆನ ಪಡೆದಾಗ ಅವನು ಭಗವದ್ಧಾಮವನ್ನ ಪ್ರವೇಶಿಸಬಲ್ಲ. ಅದಕ್ಕೇನೆ ಮಾಯೆ ನಮ್ಗೆ ಅಷ್ಟೊಂದು ಪರೀಕ್ಷೆಗಳನ್ನ ಕೊಡೋದು. ಇವ್ರು ಎಂತಹ ಸಮಯದಲ್ಲೂ ಸಹ ಕೃಷ್ಣ ಭಕ್ತಿಯನ್ನ ಮಾಡ್ತಾರ ಅಂತ ಹೇಳ್ಬಿಟ್ಟು ಅವಾಗಿದ್ದಾಗ ಅಷ್ಟೇನೆ ಅವರು ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ಒಬ್ರು ಏನು ಪ್ರಭುಪಾದ ಅವರ ಶಿಷ್ಯ, ಅವರು ಒಂದ್ಸತಿ ಕಾರ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅದು ಆಕ್ಸಿಡೆಂಟ್ ಆಗ್ಬಿಡತ್ತೆ. ಆಕ್ಸಿಡೆಂಟ್ ಆದಾಗ್ಲೂ ಸಹ ಅವ್ರು ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಹೇಳ್ತಾ ಇರ್ತಾರಂತೆ. ಅಂದ್ರೆ ಎಂತಹ ಕ್ಷಣದಲ್ಲೂ ಸಹ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಬಿಟ್ಟಿಲ್ಲ. ಅಂದ್ರೆ ನೋಡಿ ಅಂತಹ ಸ್ಥಿತಿಗೆ ನಾವು ಬರ್ಬೇಕಾಗತ್ತೆ. ನಮ್ಗೆ ಸಂಕಟದಲ್ಲಿ ಇದ್ದಾಗ್ಲೂ ಸಹ ನಮ್ಗೆ ಹರೇ ಕೃಷ್ಣ ಬಾಯಿಂದ ಬರ್ಬೇಕು. ನೋಡಿ ನಮ್ಗೆ ಜ್ವರ ಬಂದ್ರೆ ತಲೆನೋವು ಬಂದ್ರೆ ನಮ್ಗೆ ಜಪ ಮಾಡ್ಲಿಕ್ಕೇನೆ ಆಗೋದಿಲ್ಲ. ಅದು ನೋಡಿ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಗೊತ್ತು, ಇವಾಗ ನಾನ್ ಪ್ರಾಣದಲ್ಲಿ ಉಳಿತೀನೋ ಇಲ್ವೋ ಅಂತ ಇದ್ದಾಗ್ಲೂ ಸಹ ಅವ್ರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊತಿದ್ರಂತೆ. ಅದಕ್ಕೆ ಅವ್ರ ಜೊತೆ ಕುತ್ಕೊಂಡ್ರು ಅವರು ತುಂಬಾನೇ ಅವ್ರನ್ನ ಶ್ಲಾಘಿಸ್ತಾರಂತೆ. ನಿಜವಾಗ್ಲೂ ನೀನು ಭಕ್ತಿ ಮಾರ್ಗದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವಪಾಶ್ರಯ ಮತ್ಪ್ರಸಾದಾದ ವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ನನ್ನ ಪರಿಶುದ್ಧ ಭಕ್ತನು ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯವೂ ಆದ ನಿವಾಸವನ್ನ ಸೇರುತ್ತಾನೆ ಅಂತ ಹೇಳ್ತಾರೆ ನೋಡಿ. ಪರಿಶುದ್ಧ ಭಕ್ತ ಅವ್ರು ಏನೇ ಮಾಡ್ತಾ ಇದ್ರು ಸಹ ಅದು
ಭಗವಂತನ ಆಶ್ರಯಕ್ಕೆ ಬಂದ್ಬಿಡ್ತಾರೆ. ನಾವ್ ಇವಾಗ ಮಾಯೆಯ ಆಶ್ರಯದಿಂದ ನಾವು ಭಗವಂತನ ಅಂತರಂಗ ಶಕ್ತಿಯ ಆಶ್ರಯಕ್ಕೆ ನಾವು ಬಂದ್ಬಿಡ್ತೀವಿ. ಮತ್ತೆ ಅವರು ಅದಾದ್ಮೇಲೆ ಏನಾಗುತ್ತೆ, ಅವರು ಜೀವನವನ್ನ ನಡೆಸಿದ ಮೇಲೆ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ನೋಡಿ, ಜೀವನ ಮಾಡ್ಬೇಕಾದ್ರೂ ಅವರು ಸಂತೋಷವಾಗಿರ್ತಾರೆ. ನಾ ಶೋಚತಿ ನಾ ಕಾಂಕ್ಷತಿ, ಬ್ರಹ್ಮಭೂತ ಪ್ರಸನ್ನಾತ್ಮ. ಅದಾದ್ಮೇಲೆ ಅವರು ಭಗವದ್ಧಾಮಕ್ಕೂ ಸಹ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಅವಾಗ ನಾವು ಏನಾಗ್ತಾ, ಹೌದು ಇದನ್ನ ಸೃಷ್ಟಿ ಮಾಡಿದ್ರೆ ದುಃಖಾಲಯಂ ಅಶಾಶ್ವತಂ, ಅಂದ್ರೆ ಶುದ್ಧ ಭಕ್ತಿಗೆ ಬಂದ ತಕ್ಷಣ ನಮ್ಗೆ ಏನು ಕಷ್ಟನೇ ಬರೋದಿಲ್ವಾ ಅಂತ ಹಂಗ್ ಯೋಚನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇದನ್ನ ಸೃಷ್ಟಿ ಮಾಡಿರೋದೇ ಹಾಗೆ ಕೃಷ್ಣ, ದುಃಖಾಲಯಂ ಅಶಾಶ್ವತಂ ತರ. ಆದ್ರೆ ನಾವು ನಮ್ಗೆ ಅಂತಹ ಸಂದರ್ಭ ಬಂದಾಗ ಅದಕ್ಕೆ ನಾವು ಹೇಗೆ ಪ್ರತಿಸ್ಪಂದನೆ ಮಾಡ್ತೀವಿ ಅದು ತುಂಬಾ ವ್ಯತ್ಯಾಸ ಆಗ್ಬಿಡುತ್ತೆ. ಇವಾಗ ನನಗೆ ಕಾಯಿಲೆ ಬಂದ್ರು ನಾನು ಇಲ್ಲಾಂದ್ರೆ ಕೊರಕೊಂಡ್ ಕುತ್ಕೊಳೋದು 3 ಹೊತ್ತು, ಅಯ್ಯೋ ನನಗೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಇವಾಗ ಭಕ್ತಿ ಮಾರ್ಗದಲ್ಲಿದ್ದಾಗ ನಮ್ಮ ಆಲೋಚನೆ ಪ್ರಜ್ಞೆನೆ ತುಂಬಾ ಮುಖ್ಯ ಆಗೋದು. ಅವಾಗ ಏನಾಗತ್ತೆ, ಹೌದು ಬಂದಿದೆ, ನನಗೆ ಇನ್ನ ಹೆಚ್ಚು ಕಷ್ಟ ಬರ್ಬೇಕಾಗಿತ್ತು, ಆದ್ರೆ ಕೃಷ್ಣನ ಕರುಣೆಯಿಂದ ನನಗೆ ಇದು ತಲೆಗೆ ಏಟಾಗೋ ಬದಲು ಕಾಲಿಗೆ ಏಟಾಗಿದೆ ಅಂತ ಹೇಳ್ಬಿಟ್ಟು ನಾವು ಭಕ್ತಿಯಲ್ಲೇ ನಾವು ಹಾಗೆ ಮುಂದುವರಿತೀವಿ. ಸೊ ಎಲ್ಲನೂ ಸಹ ನಮ್ಮ ಮನಸ್ಥಿತಿ ಮೇಲೆನೆ ಇರುತ್ತೆ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆನೂ ಸಹ ಕೊಡ್ತಾರೆ ಅಲ್ವಾ. ಇವಾಗ ಒಬ್ಬ ತಂದೆ ತುಂಬಾ ಜೋರ್ ಅಳ್ತಾ ಇರ್ತಾರಂತೆ. ಯಾಕೆಂದ್ರೆ ಅವ್ರಿಗೊಂದು ವಿಷಯ ಗೊತ್ತಾಗತ್ತೆ, ಅವ್ರು ಕಷ್ಟಾರ್ಜಿತದಲ್ಲಿ ಮನೆಯನ್ನ ಕಟ್ಟಿರೋದು ಅದು ಬೆಂಕಿಗೆ ಬಿದ್ದು ನಾಶ ಆಯ್ತಂತ ಗೊತ್ತಾಗತ್ತಂತೆ. ಅವಾಗ ತುಂಬಾ ದುಃಖ ಪಡ್ತಾ ಇರ್ತಾರಂತೆ. ಸೊ ಕೊನೆಗೆ ಅದಾದ್ಮೇಲೆ ಅವ್ರನ್ನ ಯಾರು ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವ್ರ ಮಕ್ಳು ಬರ್ತಾರಂತೆ. ಮಕ್ಳು ಬಂದಾಗ ಯಾಕಪ್ಪ ಇಷ್ಟ ಅಳ್ತಾ ಇದೀಯ ಅಂತಂದಾಗ, ಅಯ್ಯೋ ನೋಡಿ ನನ್ ಕಷ್ಟಾರ್ಜಿತದಲ್ಲಿ ಕಟ್ಟಿರುವಂತಹ ಮನೆ ಅದಿವಾಗ ಬೂದಿ ಆಗೋಯ್ತು ಸುಟ್ಟು ಅಂತಂದಾಗ ಆ ಮಕ್ಳು ಹೇಳ್ತಾರಂತೆ, ಅಪ್ಪ ನಾವ್ ನಿಮ್ಗೆ ಹೇಳಿಲ್ಲ ಈ ವಿಷಯವನ್ನ, ನಾವ್ ಇದನ್ನ ಆಲ್ರೆಡಿ ಮಾರ್ಬಿಟ್ಟಿದೀವಿ ಈ ನಿಮ್ಮ ಮನೆಯನ್ನ, ನಮ್ಗೆ ಆಲ್ರೆಡಿ ಅದ್ರ ದುಡ್ಡು ಸಹ ಬಂದ್ಬಿಟ್ಟಿದೆ ಅಂದಾಗ ನೋಡಿ ಕ್ಷಣನೇ ಅವ್ರಿಗೆ ದುಃಖ ಹೊಟ್ಟೋಗ್ಬಿಡತ್ತೆ ಅಲ್ವಾ. ಸೊ ಇವಾಗ ಅದೆಲ್ಲನೂ ಸಹ ನಮ್ಮ ನೋಡಿ ಅಲ್ಲಿ ಬೆಂಕಿಯಲ್ಲಿ ಉರಿತಾ ಇದೆ, ಅದೆಲ್ಲೂ ಬದಲಾವಣೆ ಆಗಿಲ್ಲ, ಮತ್ತೆ ಅವ್ರಿಗೇನೋ ಯಾವ್ದೋ ಒಂದು ಮನೆನೂ ಸಿಕ್ಕಿಲ್ಲ. ಅವ್ರ ಮನಸ್ಥಿತಿಗೆ ನೋಡಿ ಎಷ್ಟು ಸಂತೋಷ ಆಗೋಗುತ್ತೆ. ಓ ಇದು ಇವಾಗ ನಮ್ಮ ಕಡೆ ಇಲ್ವಾ, ನಮ್ಗೆ ಹಣನೂ ಬಂದಾಯ್ತಾ ಅಂತ ಹೇಳ್ಬಿಟ್ಟು ಅವನು ನೆಮ್ಮದಿಯಾಗಿರ್ತಾನೆ, ಸಂತೋಷ ಪಡ್ತಾನೆ ಅದೇ ಕ್ಷಣನೇ. ಅಂದ್ರೆ ಎಲ್ಲವೂ ಸಹ ನಮ್ಮ ಮನಸ್ಸಿನ ಮೇಲೆನೆ ಅವಲಂಬಿತ ಆಗಿರೋದು. ನಾವು ಏನೇ ಒಂದು ನಡೆದಾಗ ನಾವ್ ಅದನ್ನ ಕೃಷ್ಣನ ಏನು ಇಚ್ಛಾನುಸಾರ ನಡೆದಿದೆ ಅಂತ ನಾವು ಮನಸ್ಸಿಗೆ ಒಪ್ಕೊಂಡ್ಬಿಟ್ರೆ ನಾವು ನಾಶೋಚತಿ ನ ಕಾಂಕ್ಷತಿ, ಬ್ರಹ್ಮಭೂತ ಪ್ರಸನ್ನಾತ್ಮ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಂ ಅಹಂಕಾರಾನ್ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನ ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದೇನಪ್ಪಾ ಕೃಷ್ಣ ಈ ತರ ಮುಳುಗಿ ಹೋಗ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತಂದ್ರೆ ನಾವೇನನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಕೃಷ್ಣ ಹೇಳ್ತಾ ಇದ್ದಾರೆ, ನೀವು ಮನುಷ್ಯರಾಗಿ ಹುಟ್ಟಿದೀರಾ, ನೀವು ನಿಮ್ಮ ಕರ್ತವ್ಯ ಏನು, ನೀವು ದೇಹ ಅಲ್ಲ ಆತ್ಮ, ನೀವು ಮನುಷ್ಯ ಜನ್ಮ ಸಿಕ್ಕಿರೋದೇ ಭಗವಂತನೆಡೆಗೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮಾತನ್ನ ಹೇಳ್ತಿದ್ದಾರೆ. ನಾವ್ ಮಾತನ್ನ ಕೇಳಿಲ್ಲ ಅಂತಂದ್ರೆ ಮುಳುಗಿ ಹೋಗ್ತೀವಿ ಅಂದ್ರೆ ಏನರ್ಥ, ನಮ್ಮನ್ನ ಅವರು ಕೆಳ ಜನ್ಮಕ್ಕೆ ನಮ್ಮನ್ನ ತಳ್ತಾರೆ, ಅಥವಾ ನಮ್ಮನ್ನ ಕೆಳಗಿನ ಲೋಕ ಅದೋ ಲೋಕ ಅಂತ ನಾವೇನ್ ಹೇಳ್ತೀವಿ, ಕತ್ತಲಿನ ಲೋಕ, ಅಲ್ಲಿಗೆ ನಮ್ಮನ್ನ ತಳ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅರ್ಜುನನೇ, ಪರಮಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನ ನಿರ್ದೇಶಿಸುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ನೋಡಿ ಇವಾಗ ನಮ್ಮ ಹೃದಯದಲ್ಲಿ ಇದನ್ನ ನೀವು ಯಾವ್ದು 13ನೇ ಅಧ್ಯಾಯದಲ್ಲಿ ನೀವು ತಿಳ್ಕೊಂಡ್ರಿ ಅಲ್ವಾ. ಸಮಾನ ವೃಕ್ಷೆ ಅಂದ್ರೆ ಒಂದೇ ಮರದಲ್ಲಿ ಒಂದೇ ರೆಂಬೆ ಮೇಲೆ 2 ಪಕ್ಷಿಗಳಿದ್ದಾರೆ. ಒಂದು ಪಕ್ಷಿ ಆತ್ಮವನ್ನ ಅದು ಪ್ರತಿನಿಧಿಸುತ್ತೆ, ಇನ್ನೊಂದು ಪಕ್ಷಿ ಅದು ದೇವೋತ್ತಮ ಪರಮಪುರುಷ ಅಂದ್ರೆ ಪರಮಾತ್ಮನ ರೂಪವನ್ನ ಅದು ಪ್ರತಿನಿಧಿಸುತ್ತೆ. ನೋಡಿ ಇಲ್ಲಿ ಪರಮಾತ್ಮ ಏನ್ ಮಾಡ್ತಾ ಇದಾರೆ, ಅವ್ರು ನೋಡ್ತಾ ಇದಾರೆ ಅಷ್ಟೇ. ಏನನ್ನ ನೋಡ್ತಾ ಇದಾರೆ, ಈ ಆತ್ಮ ಅನ್ನೋ ಒಂದು ಹಕ್ಕಿ ಏನ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದಾರೆ. ಈ ಆತ್ಮ ಅನ್ನೋ ಹಕ್ಕಿಗೆ ಒಂದೊಂದ್ಸತಿ ಅದಕ್ಕೆ ತುಂಬಾ ಸಿಹಿಯಾದ ಹಣ್ಣುಗಳು ದೊರಕ್ತಾ ಇದೆ, ಒಂದೊಂದ್ಸತಿ ಅದಕ್ಕೆ ಒಗ್ರಾಗಿರುವಂತಹ ಹಣ್ಣುಗಳು, ಕಹಿಯಾಗಿರುವ ಹಣ್ಣುಗಳು ಸಿಗ್ತಾ ಇದೆ. ಇದನ್ನ ಯಾರು ನೋಡ್ತಾ ಇದಾರೆ, ದೇವೋತ್ತಮ ಪರಮಪುರುಷ ಅವರು ನೋಡ್ತಾ ಇದ್ದಾರೆ. ಇವಾಗ ನಮ್ಗೆ ಅನ್ಸುತ್ತಲ್ವಾ, ಇದೇನಿದು ಕೃಷ್ಣ ನಮ್ಮ ಹೃದಯದಲ್ಲೇ ಇದ್ಕೊಂಡು ಅವರು ನಾವ್ ಇಷ್ಟು ಕೆಟ್ಟ ಕೆಲಸ ಮಾಡಿದ್ರು ಸುಮ್ನೆ ನೋಡ್ಕೊಂಡ್ ಕೂತಿದಾರಲ್ಲ ಅಂತ ಹೇಳ್ಬಿಟ್ಟು ನಾವ್ ಅನ್ಕೋತೀವಲ್ವಾ. ಅವ್ರದ್ದೇನು ತಪ್ಪಿಲ್ಲ. ನಾವು ಎಷ್ಟು ಗದ್ದಲದಲ್ಲಿ ಇದೀವಿ ಅಂತಂದ್ರೆ ಆ ಭಗವಂತನ ಮಾತುಗಳನ್ನ ಕೇಳಿಸ್ಕೊಳ್ಲಿಕ್ಕೂ ನಮ್ಗೆ ಆಗ್ತಾ ಇಲ್ಲ. ಯಾವಾಗ ನಾವು ಭಗವಂತನೆಡೆಗೆ ನಾವು ತಿರುಗಿ ನೋಡ್ತೀವೋ ಆಗ ಭಗವಂತ ನಮ್ಗೆ ಏನೆಲ್ಲ ಆದೇಶಗಳನ್ನ ಕೊಡ್ತಾ ಇದಾರೋ ಅವೆಲ್ಲವೂ ಸ್ಪಷ್ಟವಾಗಿ ಅರ್ಥವಾಗ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ನಮ್ಗೆ 10ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ ಕೃಷ್ಣ, ನೀವು ಭಕ್ತಿ ಮಾರ್ಗಕ್ಕೆ ಬಂದ್ರೆ ನಾನು ನಿಮ್ಗೆ ಎಷ್ಟು ಅನುಕಂಪ ತೋರ್ತೀನಿ ಅಂತಂದ್ರೆ, ನಾನು ಹೃದಯದಲ್ಲಿ ನಾನೇ ಇದ್ಕೊಂಡು ನಿಮ್ಮೆಲ್ಲ ಕತ್ತಲನ್ನ ಅಜ್ಞಾನವನ್ನ ನಾಶ ಮಾಡಿ ಜ್ಞಾನವೆಂಬ ದೀಪವನ್ನ ಹಚ್ತೀನಿ ಅಂತ ಹೇಳಿದ್ರು ಅಲ್ವಾ. ನಾವ್ ತಿರುಗಿ ನೋಡ್ತಿಲ್ಲ ಅಷ್ಟೇ, ಭಗವಂತ ಪಕ್ಕದಲ್ಲೇ
ಇದ್ದಾರೆ. ನಾವೆಷ್ಟು ಬ್ಯುಸಿ ಆಗ್ಬಿಟ್ಟಿದೀವಿ ಅಂತಂದ್ರೆ ನಮ್ಮ ಇಂದ್ರಿಯ ಸುಖದಲ್ಲಿ. ಇವಾಗ ನೋಡಿ, ಈ ಹಕ್ಕಿ ಹಣ್ಣು ತಿನ್ನೋದ್ರಲ್ಲೇ ಅದು ತನ್ನನ್ನ ತಾನು ತೊಡಗಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಪಕ್ಕದಲ್ಲಿ ಕೂತಿರುವ ಪಕ್ಷಿ ಬಗ್ಗೆ ಅದಕ್ಕೆ ಗೊತ್ತೇ ಆಗ್ತಾ ಇಲ್ಲ. ಮತ್ತೆ ನೋಡಿ, ಇಲ್ಲಿ ಯಂತ್ರಾರೂಢಾನಿ ಮಾಯೆಯ ಅಂತ ಹೇಳ್ತಿದ್ದಾರೆ. ಈ ದೇಹವನ್ನ ಯಂತ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಈ ಯಂತ್ರದಲ್ಲಿ ನಾವು ಮತ್ತೆ ಪರಮಾತ್ಮ ಇಬ್ರು ಇದೀವಿ. ಆದ್ರೆ ಪರಮಾತ್ಮನ ಇಚ್ಛಾನುಸಾರನೇ ನಾವು ಇಲ್ಲಿ ಏನು ಜೀವನವನ್ನ ನಡೆಸ್ತಾ ಇದೀವೋ ಅದು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನ ನಿರ್ದೇಶಿಸುತ್ತಿದ್ದಾನೆ ಭಗವಂತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನ, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಕೃಷ್ಣ ಇಷ್ಟೆಲ್ಲ ಹೇಳಿದ್ಮೇಲೆ ಅರ್ಜುನನಿಗೆ ಏನ್ ಹೇಳ್ತಿದ್ರೆ, ನೀನು ಸಂಪೂರ್ಣವಾಗಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗು. ಅವಾಗ ಅವನ ಕೃಪೆಯಿಂದ ಅಷ್ಟೇನೆ ನೀನು ದಿವ್ಯ ಶಾಂತಿಯನ್ನ, ಪರಮ ಶಾಶ್ವತವೂ ಆದ ಸ್ಥಾನವನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ನಾವ್ ನೋಡಿದ್ವಿ ಅಲ್ವಾ, ಈಗ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಭಗವಂತ ಏನ್ ಮಾಡ್ತಾ ಇದಾರೆ, ಅಪ್ಪಣೆ ಕೊಡ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ಮೇಲ್ವಿಚಾರಣೆ ಮಾಡ್ತಾ ಇದಾರೆ. ನಾವ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವ್ ಏನ್ ಮಾಡ್ತೀವಿ, ಕೃಷ್ಣನಿಗೆ ಸಂಪೂರ್ಣ ಶರಣಾಗ್ತೀವಿ. ಇವಾಗ ನಮ್ಮ ಮಕ್ಕಳನ್ನ ನಾವು ನೋಡಿದೀವಿ ಅಲ್ವಾ. ಮಕ್ಕಳು ಇವಾಗ ಒಂದು ರೋಡನ್ನ ಕ್ರಾಸ್ ಮಾಡ್ಬೇಕಾರೆ ಆಗ್ಲಿ, ಅಥವಾ ಝೂ ಅಲ್ಲಿ ದೊಡ್ಡ ಸಿಂಹ ಹುಲಿ ಇದ್ರೂ ಸಹ ಅವ್ರು ಎದುರ್ಕೊಳೋದೇ ಇಲ್ಲ. ಯಾಕೆ ಅಂತಂದ್ರೆ ಪಕ್ಕದಲ್ಲಿ ಅಪ್ಪ ಅಮ್ಮ ಇದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟು ಧೈರ್ಯ ಅಲ್ವಾ. ಅದು ಶರಣಾಗೋದು ಅಂದ್ರೆ ಅದೇನೆ. ಇವಾಗ ನಾವು ಕೃಷ್ಣನಿಗೆ ಅಷ್ಟು ಶರಣಾಗ್ಬೇಕು. ಕೃಷ್ಣ ನನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಅವರು ನನ್ಗೆ ಏನೇ ಮಾಡಿದ್ರು ಅದು ನನ್ನ ಒಳ್ಳೇದಕ್ಕೇನೆ ಅವ್ರು ಮಾಡೋದು, ನನ್ನ ಆಧ್ಯಾತ್ಮಿಕ ಉನ್ನತಿಗೆ ಅಂತ ನಮ್ಗೆ ಗೊತ್ತಾದ್ರೆ ಏನಾಗುತ್ತೆ, ನಾವು ಅಂತಹ ಸ್ಥಿತಿ, ನಾವು ಶರಣಾಗಿರುವಂತಹ ಸ್ಥಿತಿ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು, ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿ ಮತ್ತೆ ಪರಮಶಾಶ್ವತವಾದ ಸ್ಥಾನವನ್ನು ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನಾವಿವಾಗ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರೆ ಹಾಗೇನೆ ಭಗವಂತನ ಕೃಪಾ ಕಟಾಕ್ಷ ಇಲ್ದಲೆ ನಾವೇನನ್ನೂ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾವು ಅವ್ರಿಗೆ ಶರಣಾಗಿ ಅವರ ಕೃಪೆಗೆ ನಾವು ಪಾತ್ರರಾಗ್ಬೇಕಾಗತ್ತೆ. ನಾವಿವಾಗ ಏನ್ ಮಾಡ್ತಾ ಇದೀವಿ, ಭಗವಂತನ ಆರ್ಡರ್ ಸಪ್ಲೈಯರ್ ಅನ್ಕೊಂಡ್ಬಿಟ್ಟಿದೀವಿ. ನಾವು ಅವ್ರ ಮುಂದೆ ನಿಂತ್ಕೊಂಡು ಕೃಷ್ಣ ನನಗೆ ಇದಿಚ್ಛೆ ಇದೆ, ಕೃಷ್ಣ ನನಗೆ ಇದಿಚ್ಛೆ ಇದೆ, ಇದನ್ನೆಲ್ಲ ಪೂರೈಸು ಅಂತ ಹೇಳ್ತಾ ಇದೀವಿ ಅಲ್ವಾ. ಅಂದ್ರೆ ನಾವು ಅವ್ರನ್ನ ಸೇವಕ ಅನ್ಕೊಂಡ್ಬಿಟ್ಟಿದೀವಿ. ನಮ್ಮ ಇಚ್ಛೆಗಳನ್ನ ಪೂರೈಸೋದೇ ಭಗವಂತನ ಕೆಲಸ ಅನ್ಕೊಂಡಿದೀವಿ. ಇಲ್ಲ ಅಲ್ವಾ, ತುಂಬಾ ತಪ್ಪು ತಿಳ್ಕೊಂಡಿರೋದು ನಾವು. ನಾವಿರದೆ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ. ಹೌದು, ನಮ್ಗೆ ಏನಾದ್ರು ಕಷ್ಟ ಬಂದಾಗ ಭಗವಂತನಲ್ಲಿಗೆ ಹೋಗ್ಬೇಕು, ಅವರೇ ಅದನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ. ಆದ್ರೆ ನಾವೇನ್ ಮಾಡ್ತೀವಿ, ದಿನ ಬೆಳಗಾದ್ರೆ ನಾವು ನಮ್ಮ ಇಚ್ಛೆಯನ್ನ ಇಟ್ಕೊಂಡೆ ನಾವು ಭಗವಂತನ ಬಳಿಗೆ ಹೋಗಿ ಆರಾಧನೆಯನ್ನ ಮಾಡ್ತೀವಿ ಅಲ್ವಾ. ಅದನ್ನ ನಾವ್ ಇವಾಗ ಭಗವದ್ಗೀತೆಗೆ ಬಂದ್ಮೇಲೆ ಅರ್ಥ ಮಾಡ್ಕೊಂಡಿದೀವಿ. ನಾವ್ ಅಕಸ್ಮಾತ್ ನಾವು ಕೇಳ್ಕೊಂಡ್ರು ಸಹ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ, ನಾಮೇಶ್ವರಗಳು ಏನ್ ಹೇಳ್ತಾರೆ ಅಂತಂದ್ರೆ, ಭಗವಂತನ ಬಳಿಗೆ ನಾವ್ ಕೇಳ್ಕೊಂಡಾಗ್ಲೂ ನಮ್ಗೆ ಗೊತ್ತಿರೋದಿಲ್ವಂತೆ. ಅದು ಆ ವರ ನಮ್ಗೆ ಸಿಕ್ಕಿದ್ರೆ ಅದು ನಮ್ಮನ್ನ ಏನು ಒಳ್ಳೆ ದಿಕ್ಕಿನಡೆಗೆ ಕರ್ಕೊಂಡು ಹೋಗುತ್ತೆ ಅಥವಾ ಕೆಟ್ಟದಾಗತ್ತ ಅಂತ ನಮ್ಗೆ ಗೊತ್ತಿರಲ್ವಂತೆ. ಅದಕ್ಕೆ ಕೃಷ್ಣ ನನ್ಗೆ ಹಿಂಗೆ ಅನ್ನಿಸ್ತಾ ಇದೆ, ನೀನ್ ಇಚ್ಛೆ ಪಟ್ರೆ ಮಾತ್ರ ನನ್ನ ಈ ಆಸೆನ ನೆರವೇರಿಸು ಅಂತ ಹೇಳ್ಬಿಟ್ಟು ನಾವ್ ಕೇಳ್ಕೊಬೇಕಂತೆ. ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಯಾವ್ದು ಒಳ್ಳೇದು ಕೆಟ್ಟದು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ದಿವ್ಯ ಶಾಂತಿ ಪರಮ ಶಾಶ್ವತವಾದ ಸ್ಥಾನವನ್ನ ಪಡಿತೀಯಾ ಅಂತ ಹೇಳ್ಬಿಟ್ಟು. ಇತಿ ತೇ ಜ್ಞಾನ ಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯ ವಿಮೃಶ್ಯೇತದ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಯಥಾ ಇಚ್ಛಸಿ ತಥಾ ಕುರು. ನೋಡಿ ಇಷ್ಟೆಲ್ಲ ಹೇಳಿದ್ಮೇಲೆ ದೇವೋತ್ತಮ ಪರಮ ಪುರುಷ ಅವರು ಅರ್ಜುನನಿಗೆ ಆರ್ಡರ್ ಮಾಡ್ಬೋದಾಗಿತ್ತು ಅಲ್ವಾ, ನಾನ್ ಹೇಳ್ತಾ ಇದೀನಿ ಮಾಡು ಅಂತ ಹೇಳ್ಬಿಟ್ಟು. ಮತ್ತೆ ಅಥವಾ ಅವ್ರ ಮನಸ್ಸನ್ನ ನಾವ್ ಅನ್ಕೋತೀವಲ್ಲ ಯಾವಾಗ್ಲೂ, ಕೃಷ್ಣನೇ ನಮ್ಮ ಮನಸ್ಸನ್ನ ಬದಲಾಯಿಸ್ಬಿಡ್ಲಿ ಅಂತ ನಾವ್ ಯಾವಾಗ್ಲೂ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಆದ್ರೆ ನೋಡಿ, ಕೃಷ್ಣ ಯಾವಾಗ್ಲೂ ನಮ್ಗೆ ಸ್ವಾತಂತ್ರ್ಯವನ್ನ ಕೊಟ್ಟರು, ಚಿಕ್ಕ ಸ್ವಾತಂತ್ರ್ಯವನ್ನ ಅವ್ರ ಅದನ್ನ ಕಸ್ಕೊಳ್ಲಿಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ನೋಡಿ ಇಲ್ಲಿ ಅರ್ಜುನನಿಗೂ ಸಹ ಅದನ್ನೇ ಮಾಡ್ತಾ ಇದಾರೆ. ಅವ್ರ ಜ್ಞಾನವನ್ನ, ಎಲ್ಲಾ ಜ್ಞಾನವನ್ನ, ಪರಿಪೂರ್ಣವಾದ ಜ್ಞಾನವನ್ನ, ರಹಸ್ಯ ಜ್ಞಾನವನ್ನೆಲ್ಲ ಹೇಳಿದ್ರು. ಆಮೇಲೆ ನೋಡಿ ಅವ್ರು ಹೇಳ್ತಾ ಇದಾರೆ, ಯಥಾ ಇಚ್ಛಸಿ ತಥಾ ಕುರು. ನಿನಗೇನ್ ಇಚ್ಛೆನೋ ಅರ್ಜುನ ಅದನ್ನ ಮಾಡು, ನಾನು ಹೇಳಿದ್ದೆಲ್ಲ ಹೇಳಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನ ವಿವರಿಸಿದ್ದೇನೆ, ಇದನ್ನ ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು ಅಂತ ಹೇಳ್ಬಿಟ್ಟು ಅವರ ಇಷ್ಟಕ್ಕೆ ಬಿಡ್ತಾ ಇದ್ದಾರೆ ಅಲ್ವಾ. ನೋಡಿ ಇಲ್ಲಿ ಯಾವುದೇ ಒಂದು ಫೋರ್ಸ್ ಇಲ್ಲ, ಅಂತಹ ಉತ್ತಮ ಜ್ಞಾನ ಈ ಭಗವದ್ಗೀತೆ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ನಾವ್ ಅದನ್ನ ಸಂಪೂರ್ಣವಾಗಿ ಒಪ್ಕೋಬೇಕು. ಓ, ಕೃಷ್ಣ ಹೇಳಿರೋದು ಈ ಕರ್ಮಯೋಗ ನನಗೆ ಇದೊಂದು ಇಷ್ಟ, ಈ ಜ್ಞಾನ ಭಕ್ತಿ ಅದ್ ನನಗೆ ಇಷ್ಟ ಇಲ್ಲ ಅಂತಂದ್ರೆ ನಾವಲ್ಲಿ ಶರಣಾಗಿಲ್ಲ, ಭಗವಂತನಿಗೆ ಶರಣಾಗಿಲ್ಲ ಅಲ್ವಾ. ಇವಾಗ ಅಪ್ಪ ಅಮ್ಮನ ಮಾತನ್ನ ಕೇಳಿಲ್ಲ ಅಂದ್ರೆ, ಮಕ್ಕಳು ಹೇಳಿದ ಮಾತನ್ನ ಕೇಳಿಲ್ಲ ಅಂತಂದ್ರೆ ಅವ್ರು ನಿಜವಾಗ್ಲೂ ಶರಣಾಗಿಲ್ಲ ಅಲ್ವಾ. ಈಗ ಅಪ್ಪ ಅಮ್ಮ ಹೇಳಿರೋ ಮಾತನ್ನ ಕೇಳಿದ್ರೆ ಅಷ್ಟೇನೆ ಅವರು ಶರಣಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ. ಅದೇ ತರನೇ ಇಲ್ಲೂ ಅಷ್ಟೇನೆ, ನಿನ್ನ ಇಷ್ಟದಂತೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವಾಗ ಅರ್ಜುನ ಕೃಷ್ಣನಿಗೆ ಶರಣಾಗಿದ್ದಾನೆ. ಸೊ ಏನನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾತ್ಮ ಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ,
ನನ್ನ ಮೋಹವು ಮಾಯವಾಯಿತು ಅಂತ ಹೇಳ್ತಾರೆ. ನೋಡಿ, ನಾವು ಜ್ಞಾನವನ್ನ ಪಡ್ಕೊಂಡಿದ ತಕ್ಷಣ ನಮ್ಗೆ ಮೋಹ ಅನ್ನೋದೇ ಹೊರಟೋಗುತ್ತೆ ಅಲ್ವಾ. ಎಷ್ಟು ಮೋಹ ಹೊರಟೋಗುತ್ತೆ ಅಂತಂದ್ರೆ ನಮ್ಗೆ ನಾವು ಈ ದೇಹ ಎಲ್ಲ ಆತ್ಮ ಅಂತ ಗೊತ್ತಾಗುತ್ತೆ ಅಲ್ವಾ. ಆ ದೇಹದ ಮೇಲೆ ನಮ್ಗೆ ಮೋಹ ಹೋಗ್ಬೇಕು. ಮತ್ತೆ ನಮ್ಗೆ ಅದು ಎಷ್ಟು ವೈರಾಗ್ಯ ಬರ್ಬೇಕಂದ್ರೆ ನಮ್ಗೆ ಆಚಾರ್ಯರು ಏನ್ ಅರ್ಥ ಮಾಡಿಸ್ತಾರೆ ಅಂದ್ರೆ, ನೋಡಿ ಇವಾಗ ನಾವು ಟಾಯ್ಲೆಟ್ ಹೋಗ್ತೀವಲ್ವಾ, ಟಾಯ್ಲೆಟ್ ಹೋದಾಗ ನಾವ್ ಯಾವತ್ತಾದ್ರೂ ಸಹ ಫ್ಲಶ್ ಮಾಡ್ಬೇಕಾದ್ರೆ ಬೇಜಾರ್ ಮಾಡ್ಕೊಂಡ್ವಾ, ಅಯ್ಯೋ ಇದು ನನ್ನ ದೇಹದ ಭಾಗ, ಇದು ಹೊರಟೋಗ್ಬಿಡ್ತಿದ್ಯಲ್ಲ ಅಂದ್ಬಿಟ್ಟು ಯಾವತ್ತೂ ನಾವು ಬೇಜಾರ್ ಮಾಡ್ಕೊಂಡಿಲ್ಲ ಅಲ್ವಾ. ನೋಡಿ, ನಮ್ಗೆ ನಮ್ಮ ಮನಸ್ಥಿತಿ ಆ ತರನೇ ಇರ್ಬೇಕು. ವೈರಾಗ್ಯ ಅಂತಂದ್ರೆ ಅಂದ್ರೆ ಇದೆಲ್ಲವೂ ಸಹ ಭಗವಂತಂದೇ. ಪ್ರತಿಯೊಂದು ನಮ್ಮ ಆತ್ಮವೂ ಸಹ ಭಗವಂತನ ಅಂಶ, ನಮ್ಮ ದೇಹವೂ ಭಗವಂತನ ಅಂಶ, ಈ ಪ್ರಕೃತಿಯು ಭಗವಂತನ ಅಂಶ. ಎಲ್ಲವನ್ನ ಕೃಷ್ಣನ ಸೇವೆಗೆ ನಾವು ಉಪಯೋಗಿಸ್ಬೇಕು ಅಲ್ವಾ. ಸೊ ನಮ್ಗೆ ಮೋಹ ಯಾವ್ದು ಇರ್ಕೂಡ್ದು, ನನ್ನದು, ನನ್ನವರು, ನನ್ನ ಇಂದ್ರಿಯಗಳು, ನನ್ನ ಸುಖ ಅಂತ ಹೇಳ್ಬಿಟ್ಟು. ಅದನ್ನೇ ಇಲ್ಲಿ ಭಗವದ್ಗೀತೆನ ಕೇಳಿದ್ಮೇಲೆ ಅರ್ಜುನನಿಗೆ ಅಂತಹ ಮೋಹ ನಾಶ ಆಯ್ತು ಅಲ್ವಾ. ನನ್ನ ಬಾಂಧವರು, ನನ್ನ ಬಂಧು ಮಿತ್ರರು, ನಾನ್ ಯುದ್ಧ ಮಾಡಲ್ಲ ಅಂತ ಏನ್ ಯೋಚನೆ ಮಾಡ್ತಿದ್ರು, ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಮೋಹ ಮಾಯ ಆಯ್ತು ಕೃಷ್ಣ, ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನ ಮತ್ತೆ ಪಡೆದಿದ್ದೇನೆ, ನನಗೆ ಇವಾಗ ಮತ್ತೆ ಬುದ್ಧಿ ಬಂದಿದೆ. ನೋಡಿ, ಬುದ್ಧಿ ಬಂದ ತಕ್ಷಣ ಏನಾಗತ್ತೆ, ನಾವು ನಮ್ಮ ಇಂದ್ರಿಯಗಳಿಗೆ ಹೇಳ್ಬೋದು ಅಲ್ವಾ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅದ್ ತಪ್ಪು ಅಂತ ಹೇಳ್ಬಿಟ್ಟು. ನಾವ್ ಇದಕ್ಕಿಂತ ಮುಂಚೆನೆ ಎಕ್ಸಾಂಪಲ್ ತಿಳ್ಕೊಂಡ್ರ ಹಾಗೇನೆ, ನಾನು ಇವಾಗ ದಾರಿಲಿ ಹೋಗ್ಬೇಕಾದ್ರೆ ನನಗೆ ಮಸಾಲೆ ದೋಸೆ ಸ್ಮೆಲ್ ಬಂದ ತಕ್ಷಣ ನಾನೇನಾದ್ರೂ ಹೋಗಿ ಕುತ್ಕೊಂಡು ಆ ಹೋಟೆಲ್ ತಿನ್ಬಿಟ್ರೆ ನನ್ನ ಹತ್ರ ಹಣನೇ ಇಲ್ಲ ಅಂತಂದ್ರೆ ನನ್ಗೆ ಎಷ್ಟು ಅಲ್ಲಿ ಅವಮಾನ ಅಲ್ವಾ. ಅದೇ ನನ್ನ ಬುದ್ಧಿ ಚುರುಕಾಗಿದ್ರೆ ಮನಸ್ಸಿಗೆ ಹೇಳುತ್ತೆ ಅಲ್ವಾ, ಹೌದು ನಿಮ್ಗೆ ಇಷ್ಟ ಮಸಾಲೆ ದೋಸೆ, ಆದ್ರೆ ಇದು ಸರಿಯಾದ ಸಮಯ ಅಲ್ಲ, ನಿನ್ ಮನೆಗೆ ಹೋಗು, ಮನೆಯಿಂದ ಹೋದ್ಮೇಲೆ ದುಡ್ಡು ತಗೊಂಡ್ ಬಂದು ನೀನ್ ತಿನ್ನು ಅಂತ ಹೇಳ್ಬಿಟ್ಟು ನಮ್ಮ ಬುದ್ಧಿ ಮನಸ್ಸಿಗೆ ಹೇಳೋ ತರ ಇರ್ಬೇಕು. ಮನಸ್ಸು ಹೇಳ್ದಂಗೆಲ್ಲ ನಾವು ಕೇಳಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾರೆ, ಅರ್ಜುನ ಹೇಳ್ತಾರೆ, ನನ್ನ ಸ್ಮೃತಿ ಮತ್ತೆ ಬಂದಿದೆ ನಿನ್ನ ದಯೆಯಿಂದ, ನನಗೆ ಇವಾಗ ವಿವೇಚನಾ ಶಕ್ತಿ ಬಂದಿದೆ, ಯಾವ್ದ್ ಸರಿ ಯಾವ್ದ್ ತಪ್ಪು, ನಾನು ಕ್ಷತ್ರಿಯನಾಗಿ ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದಂತ ನನ್ಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಯಾವಾಗ ಜ್ಞಾನ ಬರುತ್ತೋ ಆಗ ದೃಢ ಸಂಕಲ್ಪ ಬರುತ್ತೆ. ನೋಡಿ, ಇವಾಗ ಅರ್ಜುನನಿಗೆ ಮೊದಲನೇ ಅಧ್ಯಾಯದಲ್ಲಿ ಅವ್ರಿಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಕೃಷ್ಣ ಅಂತ ಹೇಳಿದ್ರು, ಒಂದು ಕಾರಣ ಅಲ್ವಾ. ಯಾವಾಗ ಜ್ಞಾನ ಬರುತ್ತೋ ನಮ್ಗೆ ಅವಾಗ ದೃಢ ನಿಶ್ಚಯದಿಂದ ನಾವ್ ಇರ್ತೀವಿ. ನಮ್ಗೆ ಏನನ್ನ ಮಾಡ್ಬಾರ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಇವಾಗ ಎಲ್ಲನೂ ಸಹ ನಮ್ಮ ಸ್ಥಿತಿ ಯಾವ ತರ ಇದೆ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ತರ, ಇದೂ ಇಷ್ಟ ಅದೂ ಇಷ್ಟ ಅಲ್ವಾ. ಯಾವಾಗ ಹಂಗಾಗತ್ತೆ ಅಂದ್ರೆ ಪರಿಪೂರ್ಣವಾದ ಸ್ಪಷ್ಟ ಜ್ಞಾನ ಇದ್ರೆ ಅಂತಹ ಸ್ಥಿತಿ, ಅಡ್ಗೋಡೆ ಮೇಲೆ ದೀಪ ಇಡುವಂತಹ ಸ್ಥಿತಿ ನಮ್ಗೆ ಬರುತ್ತೆ. ಜ್ಞಾನ ಬಂದ ತಕ್ಷಣ ನಮ್ಗೆ ದೃಢ ಸಂಕಲ್ಪ ಬರುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಅರ್ಜುನ ಹೇಳ್ತಾ ಇದಾರೆ ಕೃಷ್ಣನಿಗೆ, ನಾನು ದೃಢ ಮನಸ್ಸಿನಿಂದ ಇದ್ದೀನಿ, ನನ್ನ ಸಂದೇಹಗಳಿಂದ ಎಲ್ಲಾ ಸಂದೇಹಗಳಿಂದ ನಾನು ಬಿಡುಗಡೆ ಆಗಿದ್ದೀನಿ, ನಿನ್ನ ಅಪ್ಪಣೆ ಅಂತ ನಾನು ನಡಿಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇದು ತುಂಬಾ ಮುಖ್ಯವಾದ ಶ್ಲೋಕ, ಇದು 2 ಬಾರಿ ಬಂದಿದೆ. ಇದು 9ನೇ ಅಧ್ಯಾಯದ 34ನೇ ಶ್ಲೋಕವೂ ಕೂಡ ಆಗಿತ್ತು. ಒಂದ್ ಸ್ವಲ್ಪ ಮಾತ್ರ ಬದಲಾವಣೆ ಇದೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀಮಾಂ ನಮಸ್ಕುರು ಮಾಂಬೇ ವೈಶ್ಯಸಿ ಸತ್ಯಂತೆ ಪ್ರತಿ ಜಾನೆ ಪ್ರಿಯೋಸಿ ಮೇ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನ ಪೂಜಿಸು ಮತ್ತು ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೇ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನ ಕೊಡುತ್ತೇನೆ ಅಂತ ಬಿಟ್ಟು ಹೇಳ್ತಾ ಇದಾರೆ ಕೃಷ್ಣ. ಇವಾಗ ನನ್ನ ಭಕ್ತನಾಗು, ಭಕ್ತ ಅಂದ್ರೆ ನಾವೇನಂತ ಪ್ರೀತಿ ಅಲ್ವಾ. ಭಕ್ತಿ ಅಂತಂದ್ರೆ ಪ್ರೀತಿ. ಇವಾಗ ಭಗವಂತನ ನಾವು ಯಾವುದೇ ಒಂದು ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ನಾವು ಸಾಧ್ಯ ಆಗತ್ತೆ. ಆದ್ರೆ ಕೃಷ್ಣ ತುಂಬಾ ಕರುಣಾಮಯಿ. ಏನ್ ಹೇಳಿ ಅವರು ಪುಣ್ಯವಂತರು ಅಂತ ಹೇಳ್ತಾ ಇದ್ರೆ, ಕಷ್ಟ ಇದ್ದಾಗ ಹಣ ಬೇಕು ಅಂತಂದ್ರೆ ಸೊ ಇವ್ರು 4 ಇಟ್ಕೊಂಡು ಭಗವಂತನ ನಾವು ಯಾವುದೇ ಒಂದು ನಮ್ಮ ಇಂದ್ರಿಯ ಸುಖ ಅಥವಾ ಯಾವುದೇ ಒಂದು ನಮ್ಮ ಸ್ವಸುಖ ಅದನ್ನ ನೋಡ್ಕೊಂಡಲೇ ನಾವು ಭಗವಂತನ ಸಂತೋಷಕ್ಕೋಸ್ಕರ ಏನಾದ್ರು ಮಾಡಿದ್ರೆ ಅದೇ ನಿಜವಾದ ಭಕ್ತಿ, ಅದೇ ನಿಜವಾದ ಪ್ರೀತಿ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ನನ್ನ ಭಕ್ತನಾಗು, ನನ್ನನ್ನ ಪೂಜೆ ಮಾಡು, ನನಗೆ ನಮಸ್ಕಾರ ಮಾಡು. ನೋಡಿ ಅವಾಗ ಏನ್ ಸಿಗುತ್ತೆ, ಕೃಷ್ಣನೇ ಹೇಳ್ತಾ ಇದ್ರೆ ನಿಶ್ಚಯವಾಗಿಯೂ ನೀನು ನನ್ನ ಬಳಿಗೆ ಬರ್ತೀಯಾ ಅಂತ ಹೇಳ್ತಾ ಇದ್ರೆ, ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ರಿಂದ ನಿನಗೆ ಈ ಭರವಸೆಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಕೃಷ್ಣ ಈ ಭಗವದ್ಗೀತೆನ ಯಾರಿಗೆ ಹೇಳ್ತಾರೆ ಅಂತಂದ್ರೆ, ಯಾರು ಕೃಷ್ಣನಿಗೆ ಭಕ್ತಿಯನ್ನ ಮಾಡ್ತಾರೋ, ಯಾರು ಕೃಷ್ಣನ ಸ್ನೇಹವನ್ನ ಪಡೆದಿರ್ತಾರೋ, ಯಾರಿಗೆ ಕೃಷ್ಣನ ಮೇಲೆ ಅಸೂಯೆ ಇಲ್ವೋ ಅವ್ರಿಗಷ್ಟೇ ಈ ಭಗವದ್ಗೀತೆ ಯಥಾರೂಪದಲ್ಲಿ ಅರ್ಥ ಮಾಡ್ಕೊಂಡು ಅವನ ಮೋಹವನ್ನೆಲ್ಲ ನಾಶ ಮಾಡ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಅವನು ಇವಾಗ ಸನ್ನದ್ಧನಾಗ್ಲಿಕ್ಕೆ ಹೊರಟಿದನೋ ಆಗ ಏನಾಗುತ್ತೆ, ಈ ಭಗವದ್ಗೀತೆ ನಮ್ಗೆ ಅರ್ಥ ಆಗತ್ತೆ ಅಲ್ವಾ. ಈ ಮೂರು ಕಾರಣಗಳಿರ್ಬೇಕು. ಕೃಷ್ಣನಿಗೆ ಸ್ನೇಹ ಭಾವನೆಯಲ್ಲಿ ಅರ್ಜುನ ಇದ್ದ, ಮತ್ತೆ ಅವನು ಭಕ್ತನಾಗಿದ್ದ, ಕೃಷ್ಣನ ಭಕ್ತನಾಗಿದ್ದ, ಮತ್ತೆ ಅವ್ರಿಗೆ ಅಸೂಯೆ ಇಲ್ಲ ಕೃಷ್ಣನ ಮೇಲೆ, ತುಂಬಾ ಮುಖ್ಯ
ಅಲ್ವಾ. ನಮ್ಗೆ ಅಸೂಯೆ ಇದ್ರೆ ಕೇಳಲಿಕ್ಕೆ ಆಗೋದಿಲ್ಲ. ಇವಾಗ ಕೃಷ್ಣ 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 ಅಂತ 3 ಭಗವದ್ಗೀತೆಯಲ್ಲಿ 700 ಶ್ಲೋಕದಲ್ಲೂ ಕೃಷ್ಣ ಕೃಷ್ಣ ಅಂತಂತಿದ್ರೆ ನಮ್ಗೆ ಕೇಳಕ್ ಆಗ್ತಿಲ್ಲ ಅಂದ್ರೆ ನಮ್ಗೆ ಕೃಷ್ಣನ ಮೇಲೆ ಅಸೂಯೆ ಇದೆ ಅಂತಾನೆ ಅಲ್ಲಿ ಅರ್ಥ. ಇವಾಗ ತುಂಬಾ ಮುಖ್ಯವಾದ ಶ್ಲೋಕ ಇದು. ಕೃಷ್ಣನ ಕೊನೆಯ ಏನು ನಮ್ಗೆ ಇನ್ಸ್ಟ್ರಕ್ಷನ್ ಅಂತ ಏನ್ ಹೇಳ್ತೀವಿ, ಆ ಕೊನೆಯ ಇನ್ಸ್ಟ್ರಕ್ಷನ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ಎಲ್ಲ ಧರ್ಮಗಳನ್ನ ಪರಿತ್ಯಜಿಸಿ ನನಗೆ ಶರಣಾಗತನಾಗು ಅಂತ ಹೇಳ್ತಿದ್ದಾರೆ. ಯಾರಿಗ್ ಬೇಕಾದ್ರೂ ಆಗ್ಬೋದು, ನೀನು ದೇವಾನ್ ದೇವತೆಗಳು ಯಾರಿಗ್ ಬೇಕಾದ್ರೂ ಆದ್ರೂ ನಿನ್ನೆಲ್ಲ ಪಾಪಗಳು ನಾಶ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದಾರೆ, ಎಲ್ಲಾ ಧರ್ಮಗಳನ್ನ ಪರಿತ್ಯಜಿಸಿ ನನಗೆ ಶರಣಾಗತನಾಗು ಅಂತ ಹೇಳ್ತಾ ಇದಾರೆ. ಅವಾಗ ಕೃಷ್ಣ ಏನ್ ಮಾಡ್ತಾರೆ, ನಮ್ಗೆ ನಾನು ನಿನ್ನನ್ನ ಎಲ್ಲಾ ಪಾಪಗಳಿಂದ ಮುಕ್ತನನ್ನ ಮಾಡ್ತೀನಿ, ಎದುರ್ಕೋಬೇಡ ಅಂತ ಹೇಳ್ತಾರೆ. ಇವಾಗ ನಾನು ಯಾವ್ದೋ ಒಂದು ದೇವತೆಯನ್ನ ಪೂಜೆ ಮಾಡ್ತಾ ಇದ್ದೆ, ಇವಾಗ ಕೃಷ್ಣ ಏನ್ ಹೇಳಿದ್ರು, ನೀನ್ ಅದ್ ಯಾವ ಧರ್ಮವನ್ನ ಪಾಲಿಸೋದು ಬೇಡ, ನೀನು ನನಗೆ ಶರಣಾಗು ಅಂತ ಹೇಳ್ತಿದ್ದಾರೆ. ಅಂತ ಹೇಳಿದ್ರು ನಮ್ಗೆ ಭಯ, ಕೃಷ್ಣನ ಮಾತೇ ಇರ್ಬೋದು ಭಯ, ಅಯ್ಯೋ ಆ ದೇವ್ರೇನಾದ್ರು ಅನ್ಕೊಂಡು ನನಗೆ ಶಾಪ ಕೊಟ್ರೆ, ನನಗೆ ಕೆಟ್ಟದಾಗ್ಬಿಟ್ರೆ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಎದುರ್ಕೋಬೇಡ, ಆಂತರಗಳಿಂದ ಮಾಡಿರೋ ಪಾಪ ಎಲ್ಲ ಇವಾಗ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಂದ್ರೆ ಇವಾಗ ನಮ್ಗೆ ಎಷ್ಟೊಂದು ಧರ್ಮಗಳಿದೆ ಅಲ್ವಾ. ನಾವ್ ಆ ಧರ್ಮ ಈ ಧರ್ಮ ಕುಲ ಹರೇ ಧರ್ಮ ಕೃಷ್ಣ ಜಾತಿ ಧರ್ಮ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ವಾಯ್ಸ್ ಬ್ರೇಕ್ ಆಗ್ತಿದೆ ಮಾತಾಜಿ ನಿಮ್ದು. ಹೌದಾ ಮಾತಾಜಿ? ಹರೇ ಕೃಷ್ಣ. ಬೇರೆಯವ್ರಿಗೂ ಹಾಗೆ ಆಗ್ತಾ ಇದೆಯಾ? ಹೌದು ಹೌದು ಮಾತಾಜಿ. ಮಾತಾಜಿ, ಹೌದು. ಹೌದು ಮಾತಾಜಿ, ಬ್ರೇಕ್ ಆಗ್ತಾ ತುಂಬಾ ಇದೆ. ಬ್ರೇಕ್ ಆಗ್ತಾ ಇದೆಯಾ? ಸ್ವಲ್ಪ ಇಲ್ಲ ಆಗ್ತಾ ಇದೆ. ಸ್ವಲ್ಪ ಆಗ್ತಿದೆ ಮಾತಾಜಿ, ಮಾತಾಜಿ. ಮಾತಾಜಿ ಕ್ಲಿಯರ್ ಆಗಿದೆ ಮಾತಾಜಿ. ಹೌದಾ, ಓಕೆ ಸರಿ. ಇನ್ನೊಂದು ನೋಡ್ತೀನಿ ಮಾತಾಜಿ, ಇನ್ನೊಂದು 5 ನಿಮಿಷ ಆಗ್ಲಿಲ್ಲ ಅಂದ್ರೆ ನಾನು ಮತ್ತೆ ಹಾಟ್ಸ್ಪಾಟ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ ಮಾತಾಜಿ, ಮತ್ತೆ ನೋಡಿ ಮಾತಾಜಿ, ತುಂಬಾ ಅಕಸ್ಮಾತ್ ಕೇಳಿಸಿಲ್ಲ ಅಂತಂದ್ರೆ ಹೇಳಿ ಮಾತಾಜಿ. ಸರಿ ಮಾತಾಜಿ. ಹರೇ ಓಕೆ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಕೆ. ಸೊ ಎಲ್ಲಾ ಎಷ್ಟೊಂದು ಧರ್ಮಗಳು ಅಲ್ವಾ. ಇವಾಗ ನೋಡಿ, ಸನ್ಯಾಸತ್ವವನ್ನು ತಗೊಂಡ್ರೋರು ಅವ್ರು ಸಂಸಾರವನ್ನು ಸಹ ಬಿಟ್ಬಿಟ್ಟು ಹೋಗ್ತಾರೆ ಅಲ್ವಾ. ಆದ್ರೆ ಇವಾಗ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ಕೃಷ್ಣನಿಗೆ ಶರಣಾಗ್ಬೇಕಂದ್ರೆ ಎಲ್ಲಾ ಧರ್ಮಗಳು ನಮ್ಗೆ ಈ ವೇದಗಳಲ್ಲಿ ಏನ್ ಹೇಳಿದಾರೋ ಆ ಧರ್ಮಗಳನ್ನು ನಮ್ಗೆ ತ್ಯಜಿಸ್ಬೇಕು. ಇವಾಗ ತಂದೆ ಧರ್ಮ, ತಾಯಿ ಧರ್ಮ ಎಲ್ಲವನ್ನ ಬೇಕಾದ್ರೆ ತ್ಯಜಿಸಿ ಕೃಷ್ಣನಿಗೆ ನೀವು ಮಾಡ್ತಿದ್ರಿ ಅಂದಾಗ ನೀವು ಯಾವ ಧರ್ಮ ಬೇಕಾದ್ರೂ ನೀವು ತ್ಯಜಿಸಬಹುದು ಅಲ್ವಾ. ನಾವಿವಾಗ ವಿಭೀಷಣನ ನೋಡಿದ್ವಿ, ಇವಾಗ ಅವ್ರ ಕುಲ ಅಂದ್ರೆ ಅವ್ರು ರಾವಣನನ್ನೇ ತ್ಯಜಿಸಿ ಬರ್ತಾರೆ, ಅವರು ದೇಶವನ್ನೇ ತ್ಯಜಿಸಿ ಬರ್ತಾರೆ. ಯಾಕಂದ್ರೆ ಅವ್ರು ಬರ್ತಾ ಇರೋದು ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ನಾವು ಭಗವಂತನಿಗೋಸ್ಕರ ಬಂದಾಗ ನಾವ್ ಏನನ್ನ ಬೇಕಾದ್ರೂ ನಾವು ತ್ಯಜಿಸಬಹುದು ಅಲ್ವಾ. ನಮ್ಮ ಆತ್ಮ ಉದ್ಧಾರಕ್ಕೆ, ಭಗವಂತನ ಸೇವೆಗೆ ನಾವೇನಾದ್ರೂ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾ ಧರ್ಮಗಳನ್ನ ನಾವು ಬೇಕಾದ್ರೆ ತ್ಯಜಿಸಬಹುದು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ನನ್ಗೇನೋ ಹೇಳೋಣ ಅನ್ಕೊಂಡೆ. ಓಕೆ. ಸೊ ಶರಣಾಗೋದು ಅಂತಂದ್ರೆ ಏನಂತ ಹೇಳ್ಬಿಟ್ಟು ಇಲ್ಲಿ ಈ ಶ್ಲೋಕದಿಂದ ನಮ್ಗೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವರ್ಜನಂ ರಕ್ಷ್ಯಸ್ಥಿತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೆ ಶಾಸ್ತ್ರವಿದ ಶರಣಾಗತಿ. ಓಕೆ. ಇಲ್ಲಿ 6 ಹೇಳ್ತಾ ಇದಾರೆ ಏನನ್ನ ಮಾಡ್ಬೇಕು ಅಂತ. ನಾವಿವಾಗ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡಿದಾಗ ಅದು ಕೃಷ್ಣನಿಗೆ ಸಂತೋಷ ಕೊಡುತ್ತೆ ಅಂದ್ರೆ ಅದನ್ನ ಮಾಡ್ಬೇಕಾಗತ್ತೆ. ಪ್ರತಿಕೂಲ್ಯಸ್ಯ ವರ್ಜನಂ, ಕೃಷ್ಣನಿಗೆ ಅದು ಸಂತೋಷ ಕೊಡ್ತಿಲ್ಲ ಅಂತಂದ್ರೆ ನಾವು ಅದನ್ನ ಬಿಟ್ಬಿಡ್ಬೇಕಾಗತ್ತೆ. ರಕ್ಷಸ್ಥಿತಿ ವಿಶ್ವಾಸ, ಭಗವಂತ ನನಗೆ ಯಾವುದೇ ಕ್ಷಣದಲ್ಲಿ ಅವ್ರು ಕೈ ಬಿಡುದಿಲ್ಲ, ನನ್ನನ್ನ ಅವ್ರು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮನಸ್ಥಿತಿ ಇರ್ಬೇಕು. ಗೋಪ್ತೃತ್ವೇ ವರ್ಣಂ ತಥಾ ಅಂತಂದ್ರೆ ಭಗವಂತನೇ ನನ್ನನ್ನ ಪರಿಪಾಲನೆ ಮಾಡೋನು ಅನ್ನೋ ಒಂದು ದೃಢ ನಂಬಿಕೆ ನಮ್ಮಲ್ಲಿ ಇರ್ಬೇಕಾಗತ್ತೆ. ಮತ್ತೆ ನಾವೆಲ್ಲವನ್ನ ಕಾಯ ವಾಚ ಮನಸ್ಸ ನಮ್ಮೆಲ್ಲ ಕರ್ಮಗಳನ್ನ ಭಗವಂತನಿಗೆ ನಾವು ಮಾಡ್ಬೇಕಾಗತ್ತೆ. ಮತ್ತೆ ಕಾರ್ಪಣ್ಯೆ, ನಾವು ತುಂಬಾ ವಿನಮ್ರರಾಗಿ ಇರ್ಬೇಕು ಭಗವಂತನ ಮುಂದೆ. ಸೊ ಇವೆಲ್ಲವೂ ಸಹ ಶರಣಾಗತಿ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಶರಣಾಗತಿ ಅಂತಂದ್ರೆ ಏನಂತ ನಮ್ಗೆ ಅರ್ಥ ಆಗೋದಿಲ್ಲ ಅಲ್ವಾ. ಸೊ ಶರಣಾಗತಿ ಅನ್ನೋದನ್ನು ಸಹ ಸ್ಪಷ್ಟವಾಗಿ ನಮ್ಗೆ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದ್ದಾರೆ. ಇವಾಗ ನಾವು ಕಂಸನನ್ನ ನೋಡಿದ್ವಿ ಅಲ್ವಾ. ಕಂಸ ಅವನು ಸಹ 3 ಹೊತ್ತು ಕೃಷ್ಣನನ್ನೇ ನೆನಪಿಸ್ಕೊತಾ ಇದ್ರು ಅಲ್ವಾ. ಯಾವಾಗ ದುರ್ಗಾ ಮಾತೆ ಅವ್ರ ಕೈಯಿಂದ ಜಾರಿ ಆಕಾಶಕ್ಕೆ ಹೋಗಿ, ಮೂರ್ಖ ಕಂಸ ನೀನ್ ಏನ್ ಮಾಡ್ತಾ ಇದೀಯಾ, ನಿನ್ನನ್ನ ಸಾಯಿಸುವ ಮಗು ಆಲ್ರೆಡಿ ಹುಟ್ಟಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆ ಕ್ಷಣದಿಂದ ಅವ್ರ ಸಾಯ ತನಕ ಯಾವಾಗ್ಲೂ ಕೃಷ್ಣ 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 ಅಂತಾನೆ ಅವರು ಜಪ ಮಾಡ್ತಾ ಇದ್ದು ಕಂಸ. ಆದ್ರೆ ಅದು ಅನುಕೂಲವಾಗಿಲ್ಲ ಅಲ್ವಾ. ಅವರು ಕೃಷ್ಣನಿಗೆ ಭಕ್ತಿಯನ್ನ ಮಾಡ್ತಾ ಇಲ್ಲ, ಅವರು ಬರೇ ಸ್ಮರಣೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವರ್ಜನಂ. ನಾವದು
ಬಿಟ್ಬಿಡ್ಬೇಕಂತ ಹೇಳ್ತಾರೆ. ಇವಾಗ ನೋಡಿ ನಾವು ಟಿವಿ ನೋಡೋದೇ ಆಗ್ಲಿ ಅಥವಾ ಬೇರೆದೇ ಆಗ್ಲಿ, ಅದು ನಮ್ಮನ್ನ ಆಧ್ಯಾತ್ಮಿಕ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ, ಅದು ನಮಗೆ ಶಾಶ್ವತವಾದ ಫಲವನ್ನು ಕೊಡೋದಿಲ್ಲ ಅಲ್ವಾ. ಅವಾಗೇನು ಅನಾನುಕೂಲ ಆಗ್ತಿದೆ. ಅದಕ್ಕೆ ನಾವು ವರ್ಜನೆ, ಅದನ್ನ ಬಿಟ್ಬಿಡಿ ಅಂತಾನೆ ಹೇಳೋದು. ನೋಡಿ ಎಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಕೃಷ್ಣ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಾಂ ಏಕಂ ಶರಣಂ ರಜ, ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೃಷ್ಣನಿಗೆ ಶರಣಾದ್ರೆ ಮಾತ್ರನೇ ನಾವೆಲ್ಲ ಪಾಪಗಳಿಂದ ನಾವು ಮುಕ್ತರಾಗಿ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ಆ ಏನು ಮೋಕ್ಷವನ್ನ ಕೊಡ್ಲಿಕ್ಕೆ ಸಾಧ್ಯ ಇರೋದು ಕೃಷ್ಣನಿಗೆ ಮಾತ್ರ ಅಲ್ವಾ. ನಾವು ಕಾಳಿಕಾ ಮಾತೆ ಎಕ್ಸಾಂಪಲ್ ನಾವು ತಿಳ್ಕೊಂಡ್ವಿ ಅಲ್ವಾ. ಅವರು ಬ್ರಾಹ್ಮಣನಿಗೆ ಅದನ್ನೇ ಅಲ್ವಾ ಹೇಳೋದು, ಮುಕ್ತಿದಾತ ಮುಕುಂದ, ಮುಕ್ತಿಯನ್ನ ಕೊಡ್ಬೇಕಂದ್ರೆ ಮುಕುಂದನಿಗೆ ಮಾತ್ರನೇ ಸಾಧ್ಯ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಪಾಪಗಳಿಂದ ಮುಕ್ತರಾಗ್ಬೇಕಂದ್ರೆ ಕೃಷ್ಣನಿಗೆ ಹೋಗ್ಬೇಕು, ಕೃಷ್ಣನಿಗೆ ಶರಣಾಗ್ಬೇಕು. ಇದು ಕೊನೆಯ ಏನು ಇನ್ಸ್ಟ್ರಕ್ಷನ್ ನಮ್ಗೆ ಕೃಷ್ಣನಿಂದ. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಾಚ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋ ಅಭ್ಯಸೂಯತಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಈ ರಹಸ್ಯ ಜ್ಞಾನವನ್ನ ವಿವರಿಸಬಾರದು, ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೂ ಹೇಳಬಾರದು ಅಂತ ಬಿಟ್ಟು 4 ಹೇಳ್ತಾ ಇದ್ರೆ ಕೃಷ್ಣ. ಯಾರ್ಯಾರಿಗೆ ನನ್ನ ವಿಷಯ ಹೇಳ್ಬಾರ್ದು ಅಂದ್ರೆ ತಪಸ್ಸು ಮಾಡದವನಿಗೆ. ನಮ್ಗೆ ಇದಕ್ಕೆ ಮುಂಚೆ ತಿಳ್ಕೊಂಡ್ರೆ ಹಾಗೆ ತಪಸ್ಸು ಅಂದ್ರೆ ಏನು, ನಮಗ್ ನಾವೇ ಕಷ್ಟವನ್ನ ತಂದ್ಕೋತಾ ಇದೀವಿ, ಮುಂದೆ ಅದರಿಂದ ನಮ್ಗೆ ಏಳಿಗೆ ಆಗ್ಲಿ ಅಂತ ಅಲ್ವಾ. ಇವಾಗ ನೋಡಿ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಏನೋ ಒಂದು ಸೋಮಾರಿಗಳು ಅಥವಾ ಕೆಲ್ಸಕ್ಕೆ ಬರ್ದಲಿರೋರೆಲ್ಲ ಬಂದ್ ಸೇರಿರೋದಲ್ಲ, ಇದು ಕೃಷ್ಣ ಪ್ರಜ್ಞೆ ಅಲ್ವಾ. ನಾವ್ ಇವಾಗ ನೋಡಿದ್ರೆ ಪ್ರತಿಯೊಂದು ದೇವಸ್ಥಾನದ ಅಧ್ಯಕ್ಷರನ್ನ ನೋಡಿದ್ರೆ ಅವರೆಲ್ಲರನ್ನೂ ಸಹ ಇಂಜಿನಿಯರ್ ವೃತ್ತಿಯನ್ನ ಬಿಟ್ಟು ಬಂದಿರೋರು. ಅದು ಸಾಮಾನ್ಯ ಏನು ವಿದ್ಯಾಲಯದಲ್ಲಿ ಅವ್ರು ಓದಿಲ್ಲ, IIT ಅಂತಹ ಸಂಸ್ಥೆಗಳಲ್ಲಿ ಓದಿದ್ದಾರೆ. IIT ಅಂದ್ರೆ ನೀವೇ ಯೋಚನೆ ಮಾಡಿ ಅಲ್ವಾ. ಅಂತಹ ಸಂಸ್ಥೆಯಲ್ಲಿ ಇರೋರು ಏನು ಜೀವನ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರು ಅದನ್ನ ಬಿಟ್ಟು ಈ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ ಅಲ್ವಾ. ಅದಕ್ಕೇನೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ಈ ರಹಸ್ಯ ಜ್ಞಾನವನ್ನ ಯಾರ್ಯಾರಿಗೆ ವಿವರಿಸಬಾರ್ದು ಅಂತಂದ್ರೆ ತಪಸ್ಸು ಮಾಡದವನಿಗೆ. ಅಂದ್ರೆ ನಮ್ಗೆ ಇವಾಗ ಎಲ್ಲವನ್ನ ಬಿಡ್ಬೇಕು, ಇವಾಗ 4:15 ಗಂಟೆಗೆ ಎದ್ದೊಳ್ಬೇಕಂದ್ರೆ ಅದು ತಪಸ್ಸೇ ಅದು ಅಲ್ವಾ. ನಮ್ಗೆ ಬೆಳಗಿನ ಸವಿ ನಿದ್ದೆಯನ್ನ ಕೆಡಿಸ್ಕೊಳ್ಲಿಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಆದ್ರೆ ಇಲ್ಲಿ ತಪಸ್ ಮಾಡ್ಲಿಕ್ಕೆ ಯಾರಿಗಾದ್ರೂ ಆಗ್ತಿಲ್ಲ ಅಂದ್ರೆ ಅವ್ರಿಗಿಂತ ಜ್ಞಾನ ಕೃಷ್ಣ ಪ್ರಜ್ಞೆ ಹೇಳಿ ಏನು ಉಪಯೋಗ ಇಲ್ಲ ಅಲ್ವಾ. ಅವ್ರು ಯಾವ್ದಕ್ಕೂ ತಯಾರೇ ಇಲ್ಲ. ಅವರು ತಮ್ಮ ದೇಹಕ್ಕೆ ಆಗ್ಲಿ, ಮನಸ್ಸಿಗೆ ಆಗ್ಲಿ, ಮಾತಿಗೆ ಆಗ್ಲಿ ಅವರು ಏನು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಈ ಭಗವದ್ಗೀತೆ ರಹಸ್ಯವನ್ನ ಹೇಳ್ಬಾರ್ದು ಅಂತಾನೆ ಕೃಷ್ಣ ಹೇಳ್ತಿದ್ದಾರೆ. ಮತ್ತೆ ಭಕ್ತನಲ್ಲದವನಿಗೆ ಹೇಳ್ಕೊಡುದು ಅಂತ ಹೇಳ್ತಾ ಇದ್ರೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಹೇಳ್ಕೊಡುದು ಅಂತ ಹೇಳ್ಬಿಟ್ಟು ಕೃಷ್ಣನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಶ್ರುತಿ ಫಲವನ್ನ ಹೇಳ್ತಾ ಇದ್ರೆ ಕೃಷ್ಣ. ಅಂದ್ರೆ ಈ ಭಗವದ್ಗೀತೆನ ನಾವು ಇಷ್ಟು ದಿನಗಳ ಕಾಲ ನಾವು ಕೇಳಿದ್ವಲ್ಲ, 1-1.5 ಗಂಟೆಗಳ ಕಾಲ ನಾನು ಬೇರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ, ನನಗೆ ಇಷ್ಟು ಸಮಯ ವ್ಯರ್ಥ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಯೋಚನೆ ಮಾಡ್ತಿದ್ರೆ ನೋಡಿ ಕೃಷ್ಣ ಹೇಳ್ತಾರೆ. ಈಗ ಏನ್ ಹೇಳ್ತಾರೆ ನೋಡೋಣ. ಶ್ರುತಿ ಫಲ, ಈ ಭಗವದ್ಗೀತೆಯ ಈ 18 ದಿನಗಳ ಯಜ್ಞವನ್ನ ನಾವು ಮಾಡಿದೀವಲ್ವಾ, ಅದರ ಫಲ ಏನು ಅಂತ ಹೇಳ್ತಾ ಇದ್ರೆ, ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವಾಭಿದಾಸ್ಯತಿ ಭಕ್ತಿಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯ. ಈ ಪರಮ ರಹಸ್ಯವನ್ನ ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಹೆಚ್ಚು ಹೆಚ್ಚು ಸೇವೆ, ಭಗವಂತನಿಗೆ ಸೇವೆ ಯಾವಾಗ ಸಿಗುತ್ತೆ ಅಂತಂದ್ರೆ ನಾವು ಆ ಸೇವೆಯನ್ನ ಶುರು ಮಾಡಿದ್ಮೇಲೆ ನಮ್ಗೆ ಸಿಗೋದು. ಇವಾಗ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಆಚಾರ್ಯರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಇದನ್ನ ನಾವು ಒಬ್ಬರೇ ಇಟ್ಕೊಂಡು ಹೋಗಿಲ್ಲ, ಇದನ್ನ ಎಲ್ಲರಿಗೂ ಪ್ರಚಾರ ಮಾಡ್ಬೇಕು. ಎಷ್ಟು ಪ್ರಚಾರ ಮಾಡ್ಬೇಕಂದ್ರೆ ಈ ತರ ಭಗವದ್ಗೀತೆ ಕ್ಲಾಸ್ ಹೋಗಿದ್ದೆ ನಾನು, ಅದನ್ನ ಫ್ರೀ ಆಗಿ ಮಾಡ್ತಾ ಇದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಕೇಳ್ಬೋದು. ಇದರಿಂದ ನನಗೆ ತುಂಬಾನೇ ನಾನು ನೋಡಿದೀನಿ, ಪರಿಣಾಮಕಾರಿಯಾಗಿದೆ. ನೀವು ಸಹ ಜಾಯಿನ್ ಆಗಿ ಅಂತ ಬಿಟ್ಟು ಇಷ್ಟೇ ಹೇಳ್ಬೇಕು. ಅವ್ರಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ, ನಾವು ಅವ್ರಿಗೆ ಶರಣಾಗ್ಬೇಕಂತೆ ಅಂತ ನಾವ್ ಎಲ್ಲವನ್ನ ವಿವರಿಸ್ತಾ ನಾವು ಹೇಳ್ಬಾರ್ದು. ಅವ್ರಿಗೆ ನಾವು ಪ್ರಚಾರ ಇಷ್ಟನ್ನೇ ನಾವು ಮಾಡ್ಬೇಕು. ನಾವ್ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಲ್ವಾ, ಭಕ್ತನಲ್ಲದವನಿಗೆ ಮತ್ತೆ ಅವನು ತಪಸ್ಸನ್ನ ಮಾಡ್ಲಿಕ್ಕೆ ಅವನು ತಯಾರಿಲ್ದಲ್ಲ ಇರೋನ್ಗೆ, ಭಕ್ತಿ ಸೇವೆಯ ಕಾರ್ಯದಲ್ಲಿ ಅವನು ತೊಡ್ಕೊಂಡಿಲ್ಲ ಅಂದ್ರೆ ಅಂತವ್ರಿಗೆ ಈ ರಹಸ್ಯ ಜ್ಞಾನವನ್ನ ಹೇಳ್ಬಾರ್ದು ಅಸೂಯೆ ಪರರಿಗೆ ಅಂತ ಹೇಳಿದ್ರು. ನಾವಿಲ್ಲಿ ಇವಾಗ ನಮ್ಗೆ 18 ಅಡ್ಮಿನ್ಗೆ ನೀವು ಮೆಸೇಜ್ ಕಳಿಸ್ಬೋದು, ನನ್ಗೆ ಈ ಸೇವೆ ಮಾಡ್ಲಿಕ್ಕೆ ಸಾಧ್ಯ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಕಳಿಸ್ಬೋದು. ಆ ಸೇವೆ ಮಾಡಿದಾಗ ಭಗವಂತ ಏನ್ ಮಾಡ್ತಾರೆ, ನಿಮ್ಗೆ ಇನ್ನ ಹೆಚ್ಚು ಹೆಚ್ಚು ಸೇವೆಯನ್ನ ಮಾಡ್ಲಿಕ್ಕೆ ಅವರು ನಿಮ್ಗೆ ಅವಕಾಶವನ್ನ ಕೊಡ್ತಾ ಹೋಗ್ತಾರೆ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಈ ಪರಮ ರಹಸ್ಯವನ್ನ ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು
ಮಾತಾಜಿ ವಾಯ್ಸ್ ಬ್ರೇಕ್ ತಸ್ಮಾತ್ ಆಗ್ತಾ ಇದೆ. ಮಾತಾಜಿ ವಾಯ್ಸ್ ಮತ್ತೆ ಬ್ರೇಕ್ voice ಆಗ್ತಿದೆ break ಮಾತಾಜಿ. ಅಂತ ಹೇಳಿದೆ ನೋಡಿ. ಹರೇ ಕೃಷ್ಣ ಮಾತಾಜಿ ವಾಯ್ಸ್ ಕೃಷ್ಣ ಸ್ವಲ್ಪನೂ ಪ್ರಜ್ಞೆಯನ್ನ ಕೇಳಿಸ್ತಾ ಇಲ್ಲ. ಎಲ್ಲ ಕೇಳಿಸ್ತಿಲ್ಲ ಮಾತಾಜಿ, ಎಲ್ಲ ಕಟ್ ಎಲ್ಲರಿಗೂ ಕಟ್ ಆಗ್ತಾ ಇದೆ. ಇದು ಗೊತ್ತಾಗಿ ಹೌದು, ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಕೇಳ್ತಾ ಹರೇ ಇಲ್ಲ. ಕೃಷ್ಣ ಮಾತಾಜಿ. ಮಾತಾಜಿ ಏನು ವಾಯ್ಸೇ ಕೇಳಿಸ್ತಿಲ್ಲ ಮಾತಾಜಿ ಒಂಚೂರು. ಸಂಪೂರ್ಣ ಹೋಯ್ತು ಮಾತಾಜಿ. ಮಾತಾಜಿ ದಿದೆ ಹೊಟ್ಟೋಯ್ತು. ಮಾತಾಜಿನೇ ಎಕ್ಸಿಟ್ ಆಗೋದ್ರು ಮಾತಾಜಿ. ಹೌದಾ ಮಾತಾಜಿ? ಓ ಮಧು ಮಧು ಅಂತಿದೆ ಅವರು ನಿಜ. ಇವರು ವೀಣಾ ಮಾತಾಜಿ ಬಂದ ತಕ್ಷಣ ಅವ್ರನ್ನ ಹೋಸ್ಟ್ ಮಾಡಿ ದಯವಿಟ್ಟು. ಎಕ್ಸಿಟ್ ಆಗೋದ್ರಲ್ಲ ಮಾತಾಜಿ, ಎಕ್ಸಿಟ್ ಆಗೋದ್ರು. ಎಕ್ಸಿಟ್ ಆಗಿದ್ದಾರೆ, ಬಟ್ ಇಲ್ಲಿ ಯಾರೋ ಮಧು PC ಅಂತಿದೆ, ಅವರು ಹೋಸ್ಟ್ ಆಗಿದ್ದಾರೆ. ಮಾತಾಜಿ ಹೌದು. ಬಂದ ತಕ್ಷಣ ಮಾತಾಜಿನ ಹೋಸ್ಟ್ ಮಾಡ್ಬೇಕು. ಹೌದು, ಮಧು PC. ಇವತ್ತಿನ ಅಟೆಂಡೆನ್ಸ್ ಹಾಕಿಲ್ಲ ಮೇಡಮ್ ಮಾತಾಜಿ. ಓ, ಏನ್ ಮಾಡೋದು, ಲಾಸ್ಟ್ ಟೈಮ್ ಅಲ್ಲಿ ಹಿಂಗಾಯ್ತಲ್ಲ. ಇಲ್ಲ ಬಂದ್ರು ಮಾತಾಜಿ. ಬಂದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ- ಮಾತಾಜಿ ಮಾತಾಜಿ host ಮಾಡಿ. ಏನು ಕೇಳಿಸ್ತಾ ಇಲ್ಲ, ನಿಮ್ ಫೇಸ್ ಕಾಣಿಸ್ತಿಲ್ಲ, ಏನು ಇಲ್ಲ ಮಾತಾಜಿ. ಇವಾಗ ಕಾಣಿಸ್ತಾ ಇದೆ ಮಾತಾಜಿ. ಇಲ್ಲ ಮಾತಾಜಿ. ಈಗ ಇಲ್ಲ ಮಾತಾಜಿ, ಈಗ ಕಾಣಿಸ್ತಿದೆ ಮಾತಾಜಿ. ಕಾಣಿಸ್ತಿದೆ. ಹಾ ಹಾ. ಸಾರಿ, ಮಾತಾಜಿ. ಲೇಟು ಆಗೋಗ್ತಾ ಇದೆ. ಮುಗಿಸ್ತೀವಿ, ಯಾಕಂದ್ರೆ 9 ಗಂಟೆ ಕ್ಲಾಸ್ ಶುರುವಾಗ್ಬಿಡುತ್ತೆ ಈಗ ಅಂತ. ಆಯ್ತು ಮಾತಾಜಿ. ಮಾತಾಜಿ ಇವ್ರು ಮಧು ಅನ್ನೋರ್ಗೆ ಹೋಸ್ಟ್ ಆಗಿ ಹೋಗಿದ್ದಾರೆ ಮಾತಾಜಿ. ಮಧು ಮಾತಾಜಿ ನನಗೆ ಹೋಸ್ಟ್ ಮಾಡಿ. ಮಧು ಮಾತಾಜಿ, ಮಧು ಮಾತಾಜಿ ನೀವು ಇದೀರಾ ಇಲ್ಲಿ? ಮಾತಾಜಿ ಮಾತಾಜಿ ನನಗೆ ಹೋಸ್ಟ್ ಮಾಡಿ ಮಾತಾಜಿ ನೀವು. ನಾನು ರೀನಾ ಆರ್ ಮಹೇಂದ್ರ ಅಂತ ಹೇಳ್ಬಿಟ್ಟು ನನಗೆ ಹೋಸ್ಟ್ ಮಾಡಿ ಮಾತಾಜಿ. ಅಲ್ಲಿ 3 ಡಾಟ್ಸ್ ಇರುತ್ತೆ, ಅಲ್ಲಿ ಮೇಕ್ ರೀನಾ ಆರ್ ಮಹೇಂದ್ರ ಮಾತಾಜಿ ಹೋಸ್ಟ್ ಅಂತ ಮಾಡಿ ಮಾತಾಜಿ. ಗೊತ್ತಾಗ್ತಿಲ್ಲ ಮಾತಾಜಿ. ಹೌದಾ, ನೀವು ಮಾಡಿಲ್ಲ ಅಂದ್ರೆ ನನಗೆ ಇವಾಗ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾತಾಜಿ ಹೆಸರು ಮೇಲೆ ಟಚ್ ಮಾಡಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಒತ್ತಿ ಇದ್ ಮಾಡಿ ಮಾತಾಜಿ ಹೆಸರು ಮೇಲೆ. ಅದು ನೀವ್ ಮಾತ್ರ ಮಾಡಕ್ ಸಾಧ್ಯ. ಒತ್ತಿಟ್ಕೊಂಡಾಗ ಅಲ್ಲಿ ಮೇಕೆ ಹೋಸ್ಟ್ ಅಂತ ಬರುತ್ತೆ. ಹಾ ಹಾ ಮಾತಾಜಿ ಬಂತು. ಅವ್ರನ್ನ ಹೋಸ್ಟ್ ಮಾಡಿ, ಅವಾಗ ಹೋಸ್ಟ್ ಆಗ್ತಾರೆ. ಹಾ ಧನ್ಯವಾದಗಳು ಮಾತಾಜಿ. ಸಾರಿ. ಥ್ಯಾಂಕ್ ಯು. ಓಕೆ ಓಕೆ, ನಾನು ಇದನ್ನ ಬೇಗ ಮುಗಿಸ್ತೀನಿ. 2 ನಿಮಿಷದಲ್ಲೇ ಮುಗಿಸ್ಬೇಕು, ಇಲ್ಲಾಂದ್ರೆ 9 ಗಂಟೆ ಕ್ಲಾಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಲ್ಲ. ಓಕೆ, ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸೊ ಸಂಜಯ ಹೀಗೆ ಹೇಳಿದನು, ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನ ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದುದೆಂದರೆ ನನಗೆ ರೋಮಾಂಚನವಾಗಿದೆ ಅಂತ ಹೇಳ್ಬಿಟ್ಟು ಸಂಜಯ ಹೇಳ್ತಾ ಇದ್ದಾರೆ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನ ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ ಅಂತ ಹೇಳ್ತಿದ್ದಾರೆ. ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ ಅಂತ ಹೇಳ್ಬಿಟ್ಟು ಸಂಜಯ ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ಸಂಜಯನಿಗೆ ಏನ್ ಅನ್ಸಿದ್ಯೋ ಅದು ನಮ್ಗೆ ಅನ್ಸಿದ್ರೆ ನಾವು ಸರಿಯಾಗಿ ನಾವು ಭಗವದ್ಗೀತೆನ ನಾವು ಕೇಳಿದೀವಿ ಅಂತ ಹೇಳ್ಬಿಟ್ಟು ನಮ್ಗೂ ಸಹ ಮತ್ತೆ ಮತ್ತೆ ಕೇಳ್ಬೇಕು ಅನ್ಸ್ಬೇಕು, ಮತ್ತೆ ರೋಮಾಂಚನ ಆಗ್ಬೇಕು. ನೋಡಿ, ಇದು ಪವಿತ್ರ ಸಂಭಾಷಣೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷಾಮೀಸಾ ಪುನಃ ಪುನಃ ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ, ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಜಯ್ ಹೇಳ್ತಾ ಇದ್ದಾರೆ. ಕೃಷ್ಣನ ಆ ಅದ್ಭುತ ರೂಪವನ್ನ ಅರ್ಜುನ ಅದನ್ನ ಜ್ಞಾಪಿಸ್ಕೊಂಡಾಗೆಲ್ಲ ಅವನಿಗೆ ಇನ್ನ ಸಂತೋಷ ಆಗ್ತಿದೆ, ಮತ್ತೆ 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 ಅದನ್ನ ಜ್ಞಾಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ಕೊನೆಯ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೊನೆಯದಾಗಿ ಸಂಜಯ ಹೇಳ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಕೃಷ್ಣಾರ್ಜುನ ಇರ್ತಾರೋ ಅಲ್ಲಿ ವಿಜಯ ಗ್ಯಾರಂಟಿ. ಇದನ್ನ ಕೇಳಿದ್ಮೇಲೆ ಧೃತರಾಷ್ಟ್ರ ಏನ್ ಮಾಡ್ಬೇಕಾಗಿತ್ತು? ಅವನು ಓಡ್ ಬಂದು ಅವನು ಯುದ್ಧವನ್ನ ನಿಲ್ಲಿಸ್ಬೇಕಾಗಿತ್ತು. ಅವ್ರು ತನ್ನ ಮಕ್ಕಳಿಗೆ ಹೇಳಿ
ಈ ಘನಘೋರವಾದ ಯುದ್ಧವನ್ನ ನಿಲ್ಲಿಸ್ಬೇಕಾಗಿತ್ತು, ಆದ್ರೆ ಅವನು ತಮೋಗುಣದಲ್ಲಿದ್ದಾನೆ, ಅವನು ಭ್ರಮೆಯಲ್ಲಿ ಇದ್ದಾನೆ ನೋಡಿ, ಅವನು ಏನೇ ಬದಲಾವಣೆ ಇಲ್ಲ. ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವತ್ತಿನ ಅಧ್ಯಾಯದಲ್ಲಿ 78 ಶ್ಲೋಕಗಳಿತ್ತು. ನಮ್ಗೆ ಕೃಷ್ಣ ಏನು ಹಲವಾರು ಅಂಶಗಳನ್ನ ಈ 3 ಗುಣದಲ್ಲೇ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ಕರ್ಮಯೋಗ, ಜ್ಞಾನಯೋಗ ಮತ್ತೆ ಭಕ್ತಿ ಯೋಗದ ಬಗ್ಗೆ ನಮ್ಗೆ ತಿಳಿಸಿಕೊಟ್ರು. ಸೊ ಕೊನೆಗೆ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅರ್ಜುನ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾನೆ. ಮತ್ತೆ ಸಂಜೆ ಏನ್ ಹೇಳ್ತಾನೆ, ಕೃಷ್ಣ ಮತ್ತೆ ಅರ್ಜುನ ಎಲ್ಲಿರ್ತಾರೋ ಅಲ್ಲಿ ಗೆಲುವು ಖಚಿತ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವಾಗ ಗೀತಾ ಮಹಾತ್ಮ ಇದೆ, ಸಮಯವಾಗಿ ನಾಳೆ ಮತ್ತೆ 7 ಗಂಟೆಗೆ ಅಂದ್ರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿವಸನೂ ಸಹ ಕ್ಲಾಸ್ ನ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ನಾಳೆ ಗೀತಾ ಮಹಾತ್ಮ್ಯವನ್ನ ತಿಳ್ಕೊಳ್ಳಂತೆ. ಅದಾದ್ಮೇಲೆ ನಿಮಗೆ ಸೆಕೆಂಡ್ ಲೆವೆಲ್ಗೆ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಲೆವೆಲ್. ಸೊ ಅದಕ್ಕೋಸ್ಕರ ಪ್ರಭುಜಿ ಸಂಡೆ ತನಕನೂ ನೀವು ಮಾಡಿ ಅಂತ ಹೇಳಿದ್ದಾರೆ. ಸೊ ಆದ್ರೆ ನಾನ್ ಮಾಡ್ತೀನಿ, ಇಲ್ಲಾಂದ್ರೆ ಯಾವ ಮಾತಾಜಿಗೆ ಫ್ರೀ ಇರ್ತಾರೋ ಅವರು ಬಂದು ಮಾಡ್ತಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲಾ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪವೃಕ್ಷ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಕಿಲ್ಲ ಮೇಡಮ್. ಅಟೆಂಡೆನ್ಸ್ ಹಾಕಿ ಮಾತಾಜಿ, ಅಟೆಂಡೆನ್ಸ್ ಹಾಕಿ. ಸಾರಿ ತುಂಬಾ ಲೇಟ್ ಆಗೋಯ್ತು, ನಾನು ಇಷ್ಟೊತ್ತು ಲೇಟ್ ಆಗಿದೆ ಅಂತ ಅನ್ಕೊಳ್ಳಿಲ್ಲ, ಬೇಗ ಆಗಿದೆ. ಪರವಾಗಿಲ್ಲ 20 ಗಂಟೆ ಆಗೋಯ್ತು. ಮತ್ತೆ ನಾಳೆ ಎಲ್ಲರೂ ಕ್ಲಾಸ್ಗೆ ಜಾಯಿನ್ ಆಗಿ ಮತ್ತೆ ನಾಳೆ ಇದು ಗೀತಾ ಮಹಾತ್ಮ ತಿಳ್ಕೊಂಡು ಹರಿನಾಮದ ಮಹಾತ್ಮೆನ ನಾವು ಮತ್ತೆ ತಿಳ್ಕೊಳ್ಳೋಣಂತೆ. ಹರೇ ಕೃಷ್ಣ. ಅಂಕಿತಾ ಮಾತಾಜಿ ಹೇಳಿ ಮಾತಾಜಿ. ಪ್ಲೀಸ್ ಮಾತಾಜಿ, ಸಾರಿ ಮಾತ್ರ ಕೇಳ್ಬೇಡಿ.